ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕರಾವಳಿ ಭಾಗದ ಹಿರಿಯ ಕಾಂಗ್ರೆಸ್ ಮುಖಂಡರಿದ್ದಾರೆ. ಸೊ ಇವ್ರ ಜೊತೆ ಮಾತಾಡಬೇಕು. 4 ಬಾರಿ MLA ಆಗಿದ್ದಾರೆ, 2 ಬಾರಿ ಸೋತಿದ್ದಾರೆ. ಆದರೆ ಮುಂದೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಏನ್ ಕತೆ ಅನ್ನುವಂತಹ ಪ್ರಶ್ನೆ, ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತಾ ಸಿಗಲ್ಲ ಅನ್ನುವಂಥ ಪ್ರಶ್ನೆ, ಜೊತೆಗೆ ಅವರು ಆ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ರು ಆದ್ರೂ ಕೂಡ ಯಾಕೆ ಸೋತ್ರು ಅನ್ನುವಂತಹ ಪ್ರಶ್ನೆ, ಜೊತೆಗೆ ಕೆಲವು ಪ್ರಕರಣಗಳು ಕೂಡ ಅವರಿಗೆ ಮುಳುವಾಗಿರುವಂತಹ ವಿಚಾರ ಎಲ್ಲವೂ ಕೂಡ ಮಾತಾಡಬೇಕು. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವವರು ಕೃಷ್ಣನೂರು ಉಡುಪಿ ಅಂತ ಬಂದಾಗ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಉಡುಪಿಯ 5 ವಿಧಾನಸಭಾ ಕ್ಷೇತ್ರ ಏನಿದೆ, ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳು ಅತ್ಯಂತ ಪೈಪೋಟಿಯಿಂದ ಕೂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಉಡುಪಿಯ ಕಟ್ಟಕಡೆಯ ವಿಧಾನಸಭಾ ಕ್ಷೇತ್ರ ಬೈಂದೂರು ಕ್ಷೇತ್ರ. ಈ ಬೈಂದೂರು ಕ್ಷೇತ್ರದ ಮಾಜಿ ಶಾಸಕರು, ಆಗ್ಲೇ ಹೇಳಿದಾಗೆ 4 ಬಾರಿ ಗೆದ್ದಿರುವಂತಹ ಶಾಸಕರು, ಕಳೆದ ಬಾರಿ ಸೋತಿರುವಂತಹ ಶಾಸಕರು ನಮ್ಮ ಜೊತೆ ಇದ್ದಾರೆ. ಎಸ್, ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು ಅವರಿಗೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ಗೋಪಾಲ್ ಪೂಜಾರಿ ಅವರಿಗೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮಿದ್ದೇನೆ. ವೈಟ್ ಅಂಡ್ ವೈಟ್ ಆಗಿ ಬಿಳಿ ಶುಭ್ರವಾಗಿರುವಂತಹ ಬಟ್ಟೆಯ ಮೂಲಕ ಮುಖದಲ್ಲಿ ಒಂದು ಅದೇ ಮಂದಹಾಸ, ನಗು ಎಲ್ಲವೂ ಕೂಡ ಕಾಣ್ತಾ ಇದೆ ಸರ್. ಸೋತಿದ್ದೀರಾ, ಆದ್ರೂ ಕೂಡ ಹೇಗಿದೆ ಜೀವನ ಈಗ ಸದ್ಯ? ಆರಾಮಿದ್ದೀರಾ ಅನ್ನುವಂತ ಮಾತನ್ನು ತಾವು ಹೇಳಿದ್ರಿ. ಆರಾಮಿದ್ದೇನೆ, ಆದ್ರೂ ಕೂಡ ಮುಖದಲ್ಲಿ ಮಂದಹಾಸ ಇದೆ. ಈ ಹಿಂದೆ ಯಾವ ರೀತಿ ಇತ್ತು ನಾನು ಅನ್ಕೊಂಡೆ, ಎಲ್ಲೋ ಒಂದ್ ಕಡೆ ಗೋಪಾಲ್ ಪೂಜಾರಿ ಅವರು ಸತತವಾಗಿ ಗೆದ್ದಿರುವಂತಹ ಶಾಸಕರು, ಸೋತಿದ್ದಾರೆ ಕಳೆದ ಬಾರಿ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆ ಚಾರ್ಮ್ ಇರಲ್ಲ ಅನ್ನುವಂಥದ್ದು. ಇನ್ನೂ ಕೂಡ ಅದೇ ನಗು ಇದೆ ಮುಖದಲ್ಲಿ. ಏನ್ ಸರ್, ಏನ್ ಗುಟ್ಟು? ಏನಿಲ್ಲ, ನಾನು ಸೋತು 1-2 ತಿಂಗಳಲ್ಲಿ ಪುನಃ ಜನರೊಟ್ಟಿಗೆ ಕ್ಷೇತ್ರದಲ್ಲೇ ಇದ್ದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೇನೆ. ಏನಾದರೂ ಅಲ್ಲಿ ಜನ ತೊಂದರೆ ಆದಾಗ ನನ್ನ ಹತ್ರ ಬರ್ತಾ ಇದ್ದಾರೆ. ನನ್ನ ಕೈಲಾದಷ್ಟು ಜನರಿಗೆ ಇಲಾಖೆ ಮೂಲಕ ಸಹಾಯ ಮಾಡ್ತಾ ಇದ್ದೇನೆ. ನನ್ನ ವೈಯಕ್ತಿಕ ಸಹಾಯನೂ ಮಾಡ್ತಾ ಇದ್ದೇನೆ. ಗೋಪಾಲ್ ಪೂಜಾರಿ ಅಂತ ಬಂದಾಗ ನಾನು ಆಗ್ಲೇ ಹೇಳಿದೆ, ಕರಾವಳಿ ಭಾಗದಲ್ಲಿ ಅತ್ಯಂತ ಹಿರಿಯ ಕಾಂಗ್ರೆಸ್ ಮುಖಂಡರು, 4 ಬಾರಿ ಗೆದ್ದಿರುವವರು, 2 ಬಾರಿ ಸೋತಿದ್ದೀರಾ ಅಂಡ್ ಕಳೆದ ಬಾರಿ ಸೋತಿರುವಂಥದ್ದು. ಅಂದ್ರೆ ಬೈಂದೂರು ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಉಡುಪಿಯ ಕಟ್ಟಕಡೆಯ ವಿಧಾನಸಭಾ ಕ್ಷೇತ್ರ, ಆ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಇರುತ್ತೆ ಅಂತ ಬಂದಾಗ ಬೈಂದೂರು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದ್ರೆ ಕಳೆದ ಬಾರಿ ಬಿಜೆಪಿಯ ಪಾಲಾಯಿತು. ಇನ್ನು ಮುಂದೆ ಅದು ಬಿಜೆಪಿಯ ಭದ್ರಕೋಟೆ, ಕಾಂಗ್ರೆಸ್ಗೆ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಹೌದಾ? ಕಾಂಗ್ರೆಸ್ ಹೋಗ್ತಾ ಇದೆ, ಅಳಿವಿನಂಚಿನಲ್ಲಿದೆ ಬೈಂದೂರಿನಲ್ಲಿ. ಹೌದಾ? ಏನಿಲ್ಲ, ಹೋಸರಿ ಮೊನ್ನೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮಗೂ ಅವರಿಗೂ ಬಹಳ ಬರೇ ವ್ಯತ್ಯಾಸ. 100 ಸೀಟ್ ಪರಕ್ಕಿದೆ ಪಂಚಾಯತ್ನಲ್ಲಿ. ಕಡಿಮೆ ಓಟಲ್ಲಿ ಸುಮಾರು 80 ಸೀಟು, 2 ಓಟು, 3 ಓಟು, 4 ಓಟಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ. ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಏನು ಆಶ್ವಾಸನೆ ಕೊಡ್ಲಿಕ್ಕೆ ಹೋಗಲ್ಲ. ಜನಸಾಮಾನ್ಯರಿಗೆ ನಾವು ಕೆಲಸ ಮಾಡಿದ್ದೇನೆ, ಗುರುತಿಸಿ ಓಟ್ ಹಾಕಿ ಅಂತ ಜನ ಹತ್ರ ಕೇಳ್ಕೊಂಡಿದ್ದೇನೆ. ಯಾವುದೇ ದುಡ್ಡಿನ ಹಣದ ವ್ಯವಸ್ಥೆ ನಾವು ಖರ್ಚು ಮಾಡಲ್ಲ. ಜನ ಸಾಕಷ್ಟು ನಮ್ಗೆ ಪಂಚಾಯತಲ್ಲಿ ನಮ್ಗೆ ಓಟ್ ಕೊಟ್ಟಿದ್ದಾರೆ. ಓಕೆ ಸರ್, ನಾನು ಪ್ರತಿ ಬಾರಿ ಇಲ್ಲಿ ಇತರ MLAಗಳು ಬಂದಾಗ, ಸೋತಿರುವಂತಹ MLAಗಳು ಬಂದಾಗ ಅಥವಾ MP ಗಳು ಬಂದಾಗ ನಾನು ಕೇಳುವಂಥ ಪ್ರಶ್ನೆ ಇದೆ. ಅಂದರೆ ಗೆದ್ದಿರುವಾಗ ಅವರು ಕ್ಷೇತ್ರದಲ್ಲಿ ಆಡಳಿತದಲ್ಲಿರ್ತಾರೆ, ಒಂದು ರಾಜರಾಗಿ ಮೆರೀತಾರೆ ಅನ್ನೋಂಥದ್ದು. ಅಂದರೆ ಸೋತಿರುವಾಗ ಅವರ ಕತೆ ಏನು, ಅವರನ್ನು ಕೇಳುವವರು ಯಾರೂ ಇಲ್ಲ ಅನ್ನೋಂಥ ಪ್ರಶ್ನೆ ಬರುತ್ತೆ, ಪರಿಸ್ಥಿತಿ ಬರುತ್ತಾ ಆ ರೀತಿ? ಹಾಗೇನಿಲ್ಲ, ಸೋತಾಗ್ಲೂ ಜನ ಬರ್ತಾರೆ. ಜನರನ್ನ ನಾವು ಯಾವ ರೀತಿ ಸ್ಪಂದಿಸ್ತೇವೆ, ಅವ್ರು ಯಾವ ರೀತಿ ಗೌರವ ಕೊಡ್ತೇವೆ, ನಾವು ಗೌರವದಿಂದ ಅವ್ರನ್ನ ನಡ್ಕೊಂಡ್ರೆ ಜನ ಸೋತಾಗ್ಲೂ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇಲಾಖೆಯಲ್ಲಿ ಅಧಿಕಾರಿಗಳು ನಾವಿದ್ದಾಗಲೇ ಇದ್ದಂಥ ಅಧಿಕಾರಿಗಳು ಯಾರು ಬಂದರೂ ಸಹ ನಾವು 4 ಬಾರಿ ಕೆಲಸ ಮಾಡಿದ ಅಧಿಕಾರಿಗಳು ನಮ್ಗೆ ಪರಿಚಿತರಿದ್ದಾರೆ. ನಾವು ಹಾನೆಸ್ಟಾಗಿ ಅಧಿಕಾರಿಗಳಿಗೆ ಅವರಿಂದ ಕೆಲಸ ತಗೊಂಡಿದ್ದೇನೆ. ಆದ್ದರಿಂದ ಇವತ್ತು ಬಂದಂಥ ಅಧಿಕಾರಿಗಳು ನಮ್ಮ ಮಾತನ್ನು ಕೇಳ್ತಾರೆ, ಕೆಲಸ ಮಾಡಿ ಕೊಡ್ತಾ ಇದ್ದಾರೆ. ಓಕೆ, ತಮ್ಗಳ ಬಗ್ಗೆ ನಾನು ಕೇಳಿದ್ದೇನೆ, ಬೈಂದೂರು ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದ್ದೀರಾ ಅನ್ನುವಂಥದ್ದು. ಅದು ಕೂಡ ಯಾಕೆ ಸೋತ್ರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ, ನಮ್ಮ ಕಣ್ಣಿಗೆ ಕೂಡ ಕಾಣುವಂಥದ್ದು ಇದೆ. ವೈ ಸೋತ್ರಿ ಅನ್ನುವಂಥ? ಈಗ ಚುನಾವಣೆ ಸಂದರ್ಭದಲ್ಲಿ ಕೆಲವು ಇಶ್ಯೂಗಳನ್ನು ಅವರು ಸೃಷ್ಟಿ ಮಾಡಿದರು. ಓಕೆ, ಒಂದು ಅಕ್ಷತಾ ದೇವಾಡಿಗ ಒಂದು ಹುಡುಗ ಅತ್ಯಾಚಾರ ಮಾಡಿ ಅವಳನ್ನ ಕೊಲೆ ಮಾಡ್ತಕ್ಕಂಥ ಕೆಲಸ ಆಯಿತು. ಇನ್ನೊಂದು ಕೊಟ್ಟಾರಿ ಪೀಡ್ಸಿಂದ ಒಂದು ಮಹಿಳೆ ಬಿದ್ದು ತೀರುವುದು, ಅದೊಂದು ಪ್ರಕರಣವನ್ನು ಕತೆ ಸೃಷ್ಟಿ, ಸುಳ್ಳು ಕತೆ ಸೃಷ್ಟಿ ಮಾಡಿದ್ರು. 3ನೇದಾಗಿ ಪರೇಶ್ ಮೆಸ್ತಾ ಉತ್ತರ ಕರ್ನಾಟಕದಲ್ಲಿ ಕೆರೆಯಲ್ಲಿ ಬಿದ್ದು ಸತ್ತೋದ್ರಿಂದ ಅದನ್ನು ಅವ್ರ ತಾಯಿ ತಂದೆನ ಕರ್ಕೊಂಡು ಇಡೀ
ಉತ್ತರ ಕರ್ನಾಟಕ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಚುನಾವಣೆ ಮುಂಚಿತವಾಗಿ ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಅದು ಕಾಂಗ್ರೆಸ್ಸೇ ಮಾಡಿದನ್ನೋ ರೀತಿ ಸೃಷ್ಟಿ ಮಾಡಿದರು. ಆದರೆ ಸಿದ್ದರಾಮಯ್ಯನವರು ಅದನ್ನ ಸಿ ಬಿ ಐ ಕೊಟ್ಟಿದ್ದರು. ಸಿ ಬಿ ಐ ತನಿಖೆ ಕೊಟ್ಟ ಮೇಲೂ ಸಹ ಸುಳ್ಳು ಅಪಪ್ರಚಾರ ಮೂಲಕ ಆ ಚುನಾವಣೆಯಲ್ಲಿ ಅದರ ಪರಿಣಾಮ ಆಗಿದೆ. 4ನೇ ರೀತಿಯಲ್ಲಿ ಅಲ್ಲಿ ನಮ್ಮ ಎದುರುಗಡೆ ನಿಂತ ಕ್ಯಾಂಡಿಡೇಟು ಸಾಕಷ್ಟು ಸುಳ್ಳು ಭರವಸೆಗಳನ್ನು ಕೊಟ್ಟಿದೆ. ಏರ್ಪೋರ್ಟ್ ಮಾಡ್ತೇನೆ, ಕಾಲೇಜ್ ಮಾಡ್ತೇನೆ, ಮೆಡಿಕಲ್ ಕಾಲೇಜ್ ಮಾಡ್ತೇನೆ, ಬೇರೆ ನಾನು ಅಂತ 4 ಬಾರಿ ಗೆದ್ದಿದ್ದೇನೆ, ಸುಳ್ಳು ಹೇಳಲಿಕ್ಕೆ ಹೋಗಿಲ್ಲ. ನಾನು ಗೆದ್ದರೆ ಈಗ 2,000 ಕೋಟಿ ಅನುದಾನ ತಂದು ಸಿದ್ದರಾಮಯ್ಯ ಕಾಲದ ಕೆಲಸ ಮಾಡಿದರೆ ಅವಕಾಶ ಕೊಟ್ಟರೆ ಮತ್ತೆ ಪುನಃ ಅಭಿವೃದ್ಧಿ ಕೆಲಸ ಮಾಡ್ತೇನೆ. ಸಾಕಷ್ಟು ಕುಡಿಯೋ ನೀರಿನ ಯೋಜನೆಗಳನ್ನು ನಾನು ರೂಪಿಸಿದ್ದೆ. ಅದು ಚುನಾವಣೆ ಬಂತು, ನಾನು ಅನುಷ್ಠಾನ ಮಾಡಲಿಕ್ಕಾಗಿಲ್ಲ. ಬೇರೆ ಬೇರೆ ಕಟ್ಟಡಗಳು ತಂದಿದೆ, ಆಸ್ಪತ್ರೆ ಅಪ್ಗ್ರೇಡ್ ಮಾಡಿದ್ದೇನೆ, ಬಿ ಒ ಕಚೇರಿ ಮಾಡಿದ್ದೇನೆ, ತಹಶೀಲ್ದಾರ್ ಕಚೇರಿ ಮಾಡಿದ್ದೇನೆ, ತಾಲೂಕು ಮಾಡಿದ್ದೇನೆ. ಈಗ ಅಭಿವೃದ್ಧಿ ಕೆಲಸದಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಓಟ್ ಕೇಳಬೇಕಾದ್ರೆ ಅವರು ಮೋದಿಗೆ ಓಟ್ ಕೊಡಿ ಅನ್ನುವ ವಿಷಯ ನಮ್ಮ ಎದುರು ಮೋದಿನ ತಂದ್ರೆ ಬಿಟ್ಟರೆ ನಮ್ಮ ಎದುರು ಅಭ್ಯರ್ಥಿಗಳ ಹೆಸರು ತರಲಿಲ್ಲ. ಮೋದಿ ಪ್ರತಿ ಮನೆಯೊಳಗೆ ಮೋದಿಗೆ ಓಟ್ ಕೊಡಿ, ಮೋದಿಗೆ ಓಟ್ ಕೊಡಿ ಈ ಸ್ಲೋಗನ್ನ ಅವ್ರು ಹೇಳಿದ್ದಾರೆ ಬಿಟ್ಟರೆ ನಿಜವಾಗ್ಲೂ ಬಿ ಜೆ ಪಿಗೆ ಓಟ್ ಕೊಡಿ, ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಕೊಡಿ ಅಂತ ಕೇಳದಿದ್ರೆ ನನ್ನನ್ನು ಸೋಲಿಸ್ಲಿಕ್ಕಾಗಲ್ಲ. ಜನ ನನ್ನ ಪರವಾಗಿ ಇದ್ದಿದ್ರು. ಮೋದಿ ವಿಚಾರ ಬಂದಾಗ ಜನ ಸ್ವಲ್ಪ ಯೂತ್ಸ್ ಓಟ್ ಕನ್ವರ್ಟ್ ಆಯಿತು. ಬೇರೆ ಬೇರೆ ಅಪಪ್ರಚಾರಗಳಿಗೆ ಬೆಲೆ ಕೊಟ್ಟು ನಾನು ಸೋಲ್ಕೊಂಡಿದ್ದೇನೆ ಬಿಟ್ಟರೆ ಅಭಿವೃದ್ಧಿ ಕೆಲಸದಲ್ಲಿ ನಾನು ಸೋಲನ್ನು ಕಾಣಲಿಲ್ಲ. ಓಕೆ ಹಾಗಾದ್ರೆ ಗೋಪಾಲ್ ಪೂಜಾರಿ ಹೇಳುವಂಥದ್ದು, ಕಳೆದ ಬಾರಿ ಬೈಂದೂರು ಕ್ಷೇತ್ರದಲ್ಲಿ ಗೋಪಾಲ್ ಪೂಜಾರಿ ಮುಂದ್ಗಡೆ ನಿಂತಿರುವಂಥದ್ದು ಮೋದಿ, ಸುಕುಮಾರ್ ಶೆಟ್ಟಿ ಅವರೆಲ್ಲ ಹಾಗಾದ್ರೆ ಅವರು ಹೇಳಲೇ ಇಲ್ಲ ಅವ್ರ ಹೆಸರು. ನಾವು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೇನೆ, ಅಭ್ಯರ್ಥಿಗಳ ಹೆಸರಲ್ಲಿ ಓಟ್ ಕೇಳಿ, ನಿಜವಾಗ್ಲೂ ಹೇಳಿದ್ದೇನೆ. ಕೇಳಿದ್ರೆ ನಾವು ಅದಕ್ಕೆ ರೆಡಿ ಇದ್ದೇವೆ. ನೀವು ಮೋದಿ ಇಲ್ಲಿ ನಿಂತಿದ್ದಲ್ಲ, ಅವ್ರು ನಿಂತಿದ್ದು ಪಾರ್ಲಿಮೆಂಟಿಗೆ ನಿಲ್ಲೋದು, ವಿಧಾನಸಭೆ ಚುನಾವಣೆಯಲ್ಲಿ ಅವ್ರು ಬರುವುದಿಲ್ಲ ನಾಳೆ ನಿಮ್ಮ ಕೆಲಸ ಮಾಡಲಿಕ್ಕೆ. ಎದುರುಗಡೆ ಶಾಸಕ ನಾನು ಅಥವಾ ಅವ್ರು ಯಾರು ಶಾಸಕರು ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಮೋದಿಗೆ ಓಟ್ ಕೇಳ್ತಾ ಇದ್ದೀರಿ, ಇದು ತಪ್ಪು ಅನ್ನೋ ಸಂದೇಶ ಆವಾಗಲೇ ನಾವು ಹೇಳಿದ್ರು ಸಹ ಜನ ಕೇಳೋ ಪರಿಸ್ಥಿತಿ ಇಲ್ಲ. 4 ದಿನದವರೆಗೆ ನಾವು ಚುನಾವಣೆ ವೋಟಿಂಗ್ 4 ದಿನವರೆಗೆ ನಾವು ಮುಂದಿದ್ದೇವೆ. ನಮ್ಮದೇ 4 ದಿನ ಇದ್ದಾಗ ಆದಿತ್ಯನಾಥ್ ಮತ್ತು ಮೋದಿಯವರು, ಆದಿತ್ಯನಾಥ್ ನಮ್ಮ ಕ್ಷೇತ್ರಕ್ಕೆ ಬಂದರು, ಮೋದಿಯವರು ಉಡುಪಿಗೆ ಬಂದರು. ಆವಾಗ ಸಮ್ ಪರ್ಸೆಂಟ್ ವೋಟ್ ಬದಲಾಯಿತು. ಆವಾಗ ನಮ್ಮ ಸೋಲನ್ನು ಕಂಡಿದ್ದೇವೆ. ಓಕೆ ಮೋದಿ, ಆದಿತ್ಯನಾಥ್, ಮೋದಿ, ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿಗಳು, ಬಿಜೆಪಿಯ ನಾಯಕ, ಅಷ್ಟು ಪವರ್ಫುಲ್. ಹಾಗಾದ್ರೆ ಆವಾಗ ಗಾಳಿ ಇತ್ತು ಇಡೀ ದೇಶದಲ್ಲಿ, ಇತ್ತು ನಮ್ಮಲ್ಲಂತಲ್ಲ, ಇಡೀ ದೇಶದಲ್ಲಿ ಮೋದಿ ಗಾಳಿ ಇತ್ತು, ನರೇಂದ್ರ ಮೋದಿಯವ್ರ ಗಾಳಿ ಇತ್ತು. ಆ ಸಂದರ್ಭ ನಾವೆಲ್ಲ ಸೋಲನ್ನು ಕಂಡಿದ್ದೇವೆ. ಓಕೆ ಹಾಗಾದ್ರೆ ತಮ್ಮ ಸೋಲಿಗೆ ಕಾರಣ ಸುಕುಮಾರ್ ಶೆಟ್ಟಿ ಅನ್ನುವಂತಹ ಪ್ರಭಾವಿ ನಾಯಕ ಅಲ್ಲ, ಬದಲಾಗಿ ನರೇಂದ್ರ ಮೋದಿ ಅನ್ನುವಂತಹ ಒಂದು ಶಕ್ತಿ, ಆ ಒಂದು ಹೆಸರು ಅನ್ನುವಂತ ತಾವು ಹೇಳ್ತಾ ಇದ್ದೀರಾ. ಓಕೆ, ಮೋದಿ ಅಲೆಯಿಂದ ಹಾಗಾದ್ರೆ ಕಾಂಗ್ರೆಸ್ ಕೊಚ್ಚಿ ಹೋಯಿತು ಕಳೆದ ಬಾರಿಯ ಚುನಾವಣೆಯಲ್ಲಿ. ಅಲ್ಲಿ ಅಭಿವೃದ್ಧಿ ಪ್ರಮೋದ್ ಕೆಲಸ ಮಾಡಿದ್ದಾರೆ, ಸ್ವರ್ಕೇರ್ ಮಾಡಿದ್ದಾರೆ, ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದೆ. ನಾವು 3 ಜನ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮೋದ್, 2nd ಪ್ಲೇಸ್ ನಾನು ತಂದಿದ್ದೇನೆ. ಈ ರೀತಿ ಸಮೀಕ್ಷೆಯಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಪ್ರಜಾವಾಣಿ ಸಮೀಕ್ಷೆ ಮಾಡಿದಾಗ ಫಸ್ಟ್ ಪ್ರಮೋದ್, 2nd ಬೈಂದೂರು ಅಂತೇಳಿ ಸಮೀಕ್ಷೆಯಲ್ಲಿ ಬಂದಿದೆ. ಆದರೂ ಸಹ ಜನ ಅದನ್ನು ಅಭಿವೃದ್ಧಿ ಕೆಲಸ ಜನ ಕೌಂಟೇ ಮಾಡಲ್ಲ. ಇಶ್ಯೂಗಳನ್ನು ಪರೇಶ್ ಮೆಹ್ತಾ ಬೇರೆ ಬೇರೆ ಇಶ್ಯೂಗಳ ಮೇಲೆ ಆ ವೋಟ್ ಕನ್ವರ್ಟ್ ಆಗಿ ಹೋಗಿದೆ. ಅದನ್ನು ನಾವು ಸರಿಪಡಿಸ್ಲಿಕ್ಕೆ ಆ ಇಶ್ಯೂಗಳಿಗೆ CBI ಕೊಟ್ಟಿದೆ, ತನಿಖೆ ಆಗಬೇಕಂತ ಹೇಳಿದ್ರು ಸಹ ಇಷ್ಟು ತನಕ CBI ತನಿಖೆ ಮಾಡಲಿಲ್ಲ. ಅವರು ಸರ್ಕಾರ ಬಂದೀಗ 3 ವರ್ಷ ಆಗಿದೆ, ಇನ್ನೂ ಆ CBI ತನಿಖೆ ಮಾಡಲಿಕ್ಕೆ ಹೋಗಿಲ್ಲ. ಅದರಿಂದ ಆ ರೀತಿ ಸುಳ್ಳು ಕತೆ ಕಟ್ಟಿ ಅವರ ತಾಯಿ ತಂದು ನದು ಇಡೀ ಗಂಗೋಳಿಯಿಂದ ಸಿರೂರು ತನಕ ತಾಯಿ ತಂದೆ ಇಬ್ಬರು ಬಂದು ಅಳುತ್ತಾ ಸ್ಲೋಗನ್ ಕೂಗಿದ್ರು, ಕಾಂಗ್ರೆಸ್ನವರೇ ಕೊಂದಿದ್ದಂತೇಳಿ ರೀತಿ ಮಾಡಿದರು. ಈಗ CBI ಕೊಟ್ಟು 3 ವರ್ಷ ಆದರೂ ಅವರು ತನಿಖೆ ಮಾಡಲಿಲ್ಲ. ಆ ತಂದೆ ತಾಯಿನ ಇವ್ರಿಗೆ ಅಧಿಕಾರ ಬಂದವ್ರು ಹೋಗಿ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅವ್ರ ಮನೆಗೆ ಮಂಕಳ ವೈದ್ಯ ಹೋಗಿ ಹೇಳಿದ್ದಾರೆ, ನೀವು ಅವ್ರಿಗೆ ಮಾತು ಕಟ್ಕೊಂಡು ಹಿಂಗೆ ಮಾಡಿದ್ರಲ್ಲ ಅದ್ರಿಂದ ತೊಂದರೆ. ಈಗ ಅವ್ರನ್ನ ಮಾತಾಡ್ಸೋರಿಲ್ಲ, ಅವ್ರಿಗೆ ಪರಿಹಾರ ಕೊಡಲಿಕ್ಕೂ ಸಹ ಇವ್ರ ಪ್ರಯತ್ನ ಮಾಡಲಿಲ್ಲ. ಓಕೆ, ಒಂದು ಗೋಪಾಲ್ ಪೂಜಾರಿ ಸೋಲ್ತಾರೆ ಅಂತ ಬಂದಾಗ ಒಂದು ಕಾರಣ ಮೋದಿ ಅಲೆ, ಇನ್ನೊಂದು ಕಾರಣ ಪರೇಶ್ ಮೆಹ್ತಾ ಅವರ ಕೊಲೆ ಅಲ್ವಾ? ತುಂಬಾ ದೊಡ್ಡ ಮಟ್ಟದಲ್ಲಿ ತಮ್ಗಳಿಗೆ ಮೈನಸ್ ಆಯ್ತು. ಎಷ್ಟು ವೋಟ್ಗಳು ಹೋಯ್ತು ಅನ್ನೋದು ತುಂಬಾ, ಅಂದ್ರೆ ಕಾಂಗ್ರೆಸ್ ಅಂತ ಬಂದಾಗ, ತಮ್ಮ ಪಕ್ಷ ಅಂತ ಬಂದಾಗ ಎಲ್ಲೊಂದ್ ಕಡೆ ಹಿಂದೂಗಳ ವಿರೋಧಿ ಆಗಿರುವಂತಹ ಪಕ್ಷ ಅನ್ನುವಂತಹ ಬ್ರ್ಯಾಂಡ್ ಆಯ್ತು. ಹಿಂದೂಗಳ ವಿರೋಧಿ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನುವಂಥದ್ದು, ಹಿಂದೂಗಳು ಉಳಿಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ವೋಟ್ ಹಾಕ್ಬೇಕು ಅನ್ನೋಂಥದ್ದು. ಯಾಕೆ ಈ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಆಯ್ತು? ತಾವುಗಳೇ ಮಾಡಿರುವಂತಹ ಎಡವಟ್ಟು ಅನ್ನುವಂಥದ್ದು ಆಯ್ತಾ? ಇಲ್ಲ, ನಮ್ಮ ಕ್ಷೇತ್ರದಲ್ಲಿ
ಇದರಲ್ಲಿ ಏನಾಗಿದೆ, ಪರೇಶ್ ಮೇಸ್ತ್ರಿ ನಾನು ಅದನ್ನು ನನ್ನ ಕ್ಷೇತ್ರಕ್ಕೆ ಬರುತ್ತೆ ಅಂತ ಎಣಿಸ್ಕೊಳ್ಳಿಲ್ಲ. ಉತ್ತರ ಕರ್ನಾಟಕ ಅದು CBI ಕೊಟ್ಟಿದ್ದಾರೆ ಅಂತ ಒಂದು ಭಾವನೆ ಇತ್ತು. ಅದನ್ನು ಅವ್ರು ರಾಜಕೀಯವಾಗಿ ಬಳಸಿ ರಾಜಕೀಯವಾಗಿ ಅದನ್ನು ವಿಚಾರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಅದಕ್ಕೆ ಕೌಂಟ್ರ್ CBI ಕೊಡಲೇಬೇಕಂದ್ರೆ CBI ಕೊಟ್ಟಿದ್ದಾರೆ. ಅಂಥ ಸಂದರ್ಭ CBI ಕೊಟ್ಟರೂ ಸಹ ಜನರ ಮೇಲೆ ಅದು ದುಷ್ಪರಿಣಾಮ ಆಗಿದೆ. ಏನೋ ಒಂದು ಕಡೆ ಅವರನ್ನು ಕೊಂದದ್ದು ಅನ್ನುವ ಭಾವನೆ ಜನರಲ್ಲಿ ಮೂಡಿದೆ. ಆದರೆ ಈಗ ಜನರಿಗೆ ಗೊತ್ತಾಗಿದೆ ಇದು ಸುಳ್ಳು ಕತೆ ಕಟ್ಟಿದ್ದಂಥ ಜನ, ಇಡೀ ಕ್ಷೇತ್ರಾದ್ಯಂತ ಜನ ಪರೇಶ್ ಮೇಸ್ತ್ರಿನ CBI ಕೊಟ್ಟರು ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಭಾವನೆ ಇವತ್ತು ಜನಕ್ಕೆ ಮಂದಟ್ಟಾಗಿದೆ. ಅದನ್ನು ಜನ ಹೇಳ್ತಾ ಇದ್ದಾರೆ. ಓಕೆ, ಗೋಪಾಲ್ ಪೂಜಾರಿ ಅವರು ತಮ್ಮ ಹೆಸರು ಕೇಳಿದಾಗಲೇ ಅಲ್ಲಿ ಇರುವಂತದ್ದು ಗೋಪಾಲ್ ಪೂಜಾರಿ. ತಮ್ಮ ಎದುರುಗಡೆ ಇರುವಂತಹ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಸುಕುಮಾರ್ ಶೆಟ್ಟಿ ಅವರು. ತಮ್ಮ ಬೈಂದೂರು ಕ್ಷೇತ್ರದಲ್ಲಿ ಬಂಟ ಮತ್ತು ಬಿಲ್ಲವ ಪ್ರಮುಖವಾಗಿರುವಂತಹ ಮತಗಳು, ತುಂಬಾ ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ಇರುವಂತದ್ದು ಬಂಟ ಮತ್ತು ಬಿಲ್ಲವರು. ಪೂಜಾರಿಗಳು ಗೋಪಾಲ್ ಪೂಜಾರಿ ಅಂತ ಒಂದು ಹಿಂದೂ ಸಮಾಜಕ್ಕೆ ಸೇರಿದವರು, ಪ್ರಬಲವಾಗಿರುವಂತಹ ಒಂದು ಸಮುದಾಯ ಬಿಲ್ಲವ ಸಮುದಾಯ. ಗೊತ್ತಿದೆ ಹಿಂದೂ ಅಂತ ಹೇಳಿ. ಬಿಲ್ಲವ ಸಮುದಾಯದವರು ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ, ಇಲ್ಲ ಅನ್ನುವಂಥದ್ದು ಇಲ್ವೇ ಇಲ್ಲ. ಆದ್ರೂ ಕೂಡ ಯಾಕೆ ಕಾಂಗ್ರೆಸ್ ಅನ್ನುವಂತಹ ಪಕ್ಷ ಅಂತ ಬಂದಾಗ ಹಿಂದೂ ವಿರೋಧಿ ಅನ್ನುವಂತಹ ಪಕ್ಷ ಬರುತ್ತೆ? ತಾವು ಕೂಡ ಗಮನಿಸಿರಬಹುದು, ಇವನ್ ನಾನು ಹೇಳುವಂತಹ ವಿಚಾರ ಗಮನಿಸಿರಬಹುದು. ಕಾಂಗ್ರೆಸ್ ಅಂತ ಬಂದಾಗ ಹಿಂದೂ ವಿರೋಧಿ ಅಲ್ಲ, ಅಲ್ಲಿ ಏನು ಅವರು ಅಪಪ್ರಚಾರಕ್ಕೆ ನಮಗೆ ಸೋಲ್ ಕಂಡಿದ್ದೇವೆ. ಓಕೆ, ಹಿಂದೂಗಳ ಮನೇಲಿ ಹೋಗೋದು. ಯಾಕಂದ್ರೆ ನಾನು ನಿಮ್ಮನ್ನ ನೋಡ್ತಾ ಇದ್ದೇನೆ, ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕಿದೀರಾ, ಕೈಯಲ್ಲಿ ಒಂದು ಕೆಂಪು ಒಂದು ನೂಲು ಇದೆ. ಯಾವ ನೂಲು ಅಂತ ಕೇಳ್ಬೋದು ಸರ್? ಇದು ಭದ್ರಕಾಳಿಯನ್ನ ನಂಬಿದ ದೇವರು. ಭದ್ರಕಾಳಿ ದೇವರು. ಓಕೆ, ಮುಖದಲ್ಲಿ ಹಣೆಯಲ್ಲಿ ಒಂದು ಗಂಧ ಇದೆ, ಕುಂಕುಮ ಇದೆ. ಇದೆಲ್ಲವೂ ಕೂಡ ನೋಡಿದಾಗ ತಾವು ಪಕ್ಕ ಹಿಂದೂ ಅನ್ನುವಂಥದ್ದು ಬರುತ್ತೆ. ಆದ್ರೆ ಯಾಕೆ ಈ ರೀತಿಯ ಬ್ರ್ಯಾಂಡ್ಗಳು? ಚುನಾವಣೆ ಸಂದರ್ಭದಲ್ಲಿ ಅವರು ಮನೆಗೆ ಹೋದಾಗ ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಮುಸ್ಲಿಮಿಗೆ ಈ ರೀತಿ ಮುಸ್ಲಿಮ್ ಇಲ್ಲಿ ನಿಮ್ಮ ದನ ತಗೊಂಡು ಹೋಗ್ತಾರೆ, ಬೇರೆ ಬೇರೆ ಸುಳ್ಳು ಕತೆ ಸೃಷ್ಟಿ ಮಾಡಿ ಈ ಅಪಪ್ರಚಾರಕ್ಕೆ ಜನ ಹೆದರಿ ಬಿಟ್ಟಿದ್ದಾರೆ. ಮಹಿಳೆಯರು ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಈ ರೀತಿ ಮಾಡ್ತಾರಂತೆ, ಆ ರೀತಿ ಮಾಡ್ತಾರಂತೆ ಒಂದು ಪ್ರಚಾರ ಕೊಟ್ಟಾಗ ಅದನ್ನು ನಮ್ಮ ಕಾರ್ಯಕರ್ತರು ಅವ್ರಿಗೆ ಮಂದಟ್ಟು ಮಾಡಿದ್ರು ಸಹ ಜನ ನಂಬಲಿಲ್ಲ. ಈ ಒಂದು ಅಪಪ್ರಚಾರಕ್ಕೆ ಜನ ಹೆಚ್ಚು ಬೆಲೆ ಕೊಟ್ಟರೆ ಬಿಟ್ಟರೆ ನಿಜ ಸ್ಥಿತಿಗೆ ಜನ ಬೆಲೆ ಕೊಡಲಿಲ್ಲ. ಅದರಿಂದ ಚುನಾವಣೆ ಮೇಲೆ ಅದು ಪರಿಣಾಮ ಇದೆ. ಆದರೆ ಈಗ ವಾತಾವರಣ ಬದಲಾಗಿದೆ. ಜನ ಈಗ ಗೊತ್ತಾಗಿದೆ ಇದು ಸುಳ್ಳು ಕತೆ ಕಟ್ಟು ಅವ್ರ ಲಾಭಕ್ಕೋಸ್ಕರ ಮಾಡಿದ್ರೆ. ಈಗ ಬಂದ ಶಾಸಕರ ವರ್ತನೆ ನೋಡಿ ಜನ ಈಗ ಕರೆಕ್ಟ್ ಆಗಿದ್ದಾರೆ. ಜನ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಜನ ತೀರ್ಪು ಕೊಡ್ತಾರೆ, ನಂಬಿಕೆ ಇದೆ. ಓಕೆ, ದೇವರು ನಂಬ್ತೀರಾ ಗೋಪಾಲ್ ಪೂಜಾರಿ ಅವರು? ನಾನು 100% ದೇವ್ರು ನಂಬ್ತೇನೆ. ದೈವ ಭಕ್ತರ ಗೋಪಾಲ್ ಪೂಜಾರಿ ಅವರು? ದೇವ್ರ ನಂಬ್ತೇನೆ, ದೈವ ನಂಬ್ತೇನೆ. ಗೋಪಾಲ್ ಪೂಜಾರಿ ಅವ್ರ ಜೊತೆ ಮಾತಾಡಿದಾಗ ಒಂದು ಪ್ರಶ್ನೆ, ಪರೇಶ್ ಮೇಸ್ತಾ ಅವರ ಒಂದು ಕೊಲೆ ಪ್ರಕರಣ ತುಂಬಾ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಯ್ತು ಅನ್ನುವಂಥದ್ದು. ತಾವು ಕೂಡ ಹೇಳುವಂಥದ್ದು, ಹಟ್ಟಿಯಿಂದ ದನ ಕದ್ದುಕೊಂಡು ಹೋಗ್ತಾರೆ, ದೊಡ್ಡ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡಿದ್ರು ಕಳೆದ ಬಾರಿ. ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಹಟ್ಟಿಯಿಂದ ದನ ಕದ್ದುಕೊಂಡು ಹೋಗ್ತಾ ಇದೆ, ನಿಮ್ಮ ಮನೆ ಮಗಳು ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಮನೆಗೆ ಸುರಕ್ಷಿತವಾಗಿ ಬರಬೇಕು, ಅಥವಾ ಮನೆ ಹುಡುಗ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಸುರಕ್ಷಿತವಾಗಿ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ವೋಟ್ ಹಾಕಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ತಾವುಗಳು ಕೂಡ ಕಾರಣ ಆಗಿದ್ರಿ ಅನ್ನುವಂತಹ ಮನಸ್ಥಿತಿ ಬರಲ್ವಾ? ತಾವುಗಳು ಯಾಕೆ ಇದನ್ನ? ಅಲ್ಲ, ನಾವು ಆ ರೀತಿ ಪರಿಸ್ಥಿತಿ, ನಾವು ಹಿಂದೂ, ನಾವು ದೇವಸ್ಥಾನಗಳು ಕಟ್ಟಿದ್ದೇವೆ, ನಾವು ಭಜನಾ ಮಂದಿರ ಕಟ್ಟಿಸಿದ್ದೇವೆ, ನಾವು ಎಲ್ಲ ದೇವರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ, ಮಾಡಿಸಿದ್ದೇವೆ, ದೇವ್ರ ಕೆಲಸ ಮಾಡಿದ್ದೇವೆ. ನಮ್ಗೆ ಅದೇ ದೊಡ್ಡ ನಮಗೆ. ನಾವು ಸಹ ಹಿಂದೂ, ನಾವು ದೇವ್ರ ಕೆಲಸ ಮಾಡ್ತೇವೆ, ಗರಡಿ ಕೆಲಸ ಮಾಡ್ತೇವೆ, ಎಲ್ಲ ದೇವಸ್ಥಾನಗಳ ಎಲ್ಲ ಅಭಿವೃದ್ಧಿಯಲ್ಲಿ ತೊಡಸ್ಕೊಂಡಿದ್ದೇವೆ, ಹೆಚ್ಚು ಅನುದಾನವನ್ನು ಅವ್ರಿಗೆ ತಂದು ಕೊಟ್ಟಿದ್ದೇವೆ, ಸಾಮಾಜಿಕ ನ್ಯಾಯ ಮಾಡುವಲ್ಲಿ ನಾವು ಯಶಸ್ವಿ ಆಗಿದ್ದೇವೆ. ಆ ನಂಬಿಕೆ ನಮಗಲ್ಲಿತ್ತು. ಆದರೆ ಈ ಅಪಪ್ರಚಾರಕ್ಕೆ ಜನ ತಕ್ಷಣ ಆ ಚುನಾವಣೆ ಸಂದ ಬರೀ 15-20 ದಿನದಲ್ಲಿ ಜನ ಬದಲಾಗಿದ್ದಾನೆ. ಓಕೆ, 15-20 ದಿನಗಳಲ್ಲಿ ಜನ ಬದಲಾಯಿದ್ರು ಅನ್ನುವಂಥದ್ದು. ನಾನಾಗಲೇ ಹೇಳಿದ್ರಿ ಸರ್, ತಾವೇ ಹೇಳಿದ್ರಿ, ನರೇಂದ್ರ ಮೋದಿ ಅನ್ನುವಂಥ ಒಂದು ಅಲೆಯ ಮುಂದೆ ಕಾಂಗ್ರೆಸ್ ಕೊಚ್ಚಿ ಹೋಯಿತು ಅನ್ನುವಂಥದ್ದು. ಕಂಪ್ಲೀಟ್ ಆಗಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲೂ ಕೂಡ ಕಾಂಗ್ರೆಸ್ ಅನ್ನುವಂತಹ ಪಕ್ಷ ಇಲ್ಲ, ತುಂಬಾ ಅಳಿವಿನ ಅಂಚಿನಲ್ಲಿದೆ ಅನ್ನುವಂಥದ್ದು, ಅಧೋಗತಿಗೆ ಹೋಗಿದೆ. ಏನ್ ಕಾರಣ ಆಗಿರ್ಬೋದು ಕಾಂಗ್ರೆಸ್ ಒಂದು ಅಧೋಗತಿ, ಅಳಿವಿನ ಅಂಚಿಗೆ ಹೋಗ್ಲಿಕ್ಕೆ ಅನ್ನುವಂಥದ್ದು? ಏನ್ ಹೇಳ್ತೀರಾ? ಹಾಗೇನಿಲ್ಲ, ಒಂದ್ಸರಿ ಈ ಬದಲಾವಣೆ ಇದು ದೇಶದಲ್ಲಿ, ಇದು ಇತಿಹಾಸದಲ್ಲಿದೆ. ಸಾಕಷ್ಟು ಬಾರಿ ಕಾಂಗ್ರೆಸ್ ಸೋಲ್ ಕಂಡಿದ್ದೇವೆ, ಗೆಲುವು ಕಂಡಿದ್ದೇವೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, ಇಂದಿರಾ ಗಾಂಧಿ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಸಾಕಷ್ಟು ಕಡಿಮೆ ಫಲಿತಾಂಶ ಸಿಕ್ಕಿದೆ. ಅದೇ ಆವತ್ತು ಹೇಳಿದರೆ ಕಾಂಗ್ರೆಸ್ ಹೋಯ್ತಂತ, ಅದ್ರ ಮೇಲೆ ಪುನಃ ಕಾಂಗ್ರೆಸ್ ಗೆದ್ದು ಬಂದಿದೆ. ಇವತ್ತು ಸಾಕಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇಲ್ಲಿ ಕಾಂಗ್ರೆಸ್ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಚುನಾವಣೆಯಲ್ಲಿ ಈ ರೀತಿ ಸಮ್ಮಿಶ್ರ ಸರ್ಕಾರ ಇದ್ದರೂ ಸಹ ನಮ್ಮ ಶಾಸಕರನ್ನ
ಪರ್ಚೇಸ್ ಮಾಡಿ ಮತ್ತೆ BJP ಸರ್ಕಾರ ಆಗಿದೆ. ಈಗ ಮತ್ತೆ ಚುನಾವಣೆ ಬಂದರೂ ಸಹ ಕಾಂಗ್ರೆಸ್ ಅಧಿಕಾರ ಬರುತ್ತೆ, ಅದಕ್ಕೆ ಅನುಮಾನ ಇಲ್ಲ. ಜನ ಈಗ ಈ ಬೆಲೆ ಏರಿಕೆ, ಈ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ, ಬೇರೆ ಬೇರೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಇತಿಹಾಸದಲ್ಲಿ ಈ ರೀತಿ ರೇಟ್ ಆದ್ದಿಲ್ಲ. ಆದ್ದರಿಂದ ಜನ ಕಾಂಗ್ರೆಸ್ ಪರವಾಗಿ ತೀರ್ಪು ಕೊಡ್ತಾರೆ. ಕಾಂಗ್ರೆಸ್ ಆಡಳಿತ ಬಗ್ಗೆ, ಸಿದ್ದರಾಮಯ್ಯನ ಬಗ್ಗೆ ಇವತ್ತು ಜನ ತೀರ್ಪು ಕೊಡ್ತಾರೆ. ನನಗೆ ಆ ನಂಬಿಕೆ ಇದೆ. ಓಕೆ ಸರ್, ತಮ್ಮ ನಾಯಕರು ಸಿದ್ದರಾಮಯ್ಯನವರು ಅಥವಾ DK ಶಿ ಅವರು? ನನಗಿಬ್ಬರು ದೊಡ್ಡ ನಾಯಕರು. ನಾನು ಬಂಗಾರಪ್ಪ ಇದ್ದಾಗ DK ಅವರೊಟ್ಟಿಗಿದ್ದಾಗ ಅವರೊಟ್ಟಿಗೆ ನಾನು ಅತಿ ಆತ್ಮೀಯನಾಗಿದ್ದೇನೆ. ಮತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದಾಗ ನಾನೇ ಅವರು ನನ್ನ ಕ್ಷೇತ್ರಕ್ಕೆ ಬಂದು ಕೊಲ್ಲೂರಿಗೆ ಹೋಗಿ ಪೂಜೆ ಸಲ್ಲಿಸಿ ಅವರು ಹೋಗಿದ್ದಾರೆ. ಅವರು ಮುಖ್ಯಮಂತ್ರಿ ಆದಾಗಲೂ ಸಹ ಅತಿ ಹೆಚ್ಚು ನನಗೆ ಅನುದಾನ ಕೊಟ್ಟಿದ್ದಾರೆ. ನಾನು ಅವರ ಅಭಿಮಾನಿಯಾಗಿ ಕೆಲಸ ಮಾಡಿದ್ದೇನೆ. ನಮಗೆ ಅವ್ರ ಬಗ್ಗೆ ನಂಬಿಕೆ ಇದೆ. DK ಸಾಹೇಬ್ರ ಬಗ್ಗೆ ನಂಬಿಕೆ ಇದೆ. ಇವರಿಬ್ಬರು ನನಗೆ ಎರಡು ಕಣ್ಣಿದ್ದಾಗ ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಓಕೆ, ಈ ಎರಡು ಕಣ್ಣುಗಳ ನಡುವೆ ಕೆಲವು ಕಡೆ ಎಲ್ಲೋ ಒಂದ್ ಕಡೆ ಮನಸ್ತಾಪ ಆಗ್ತಾ ಇದೆ ಅನ್ನುವಂತಹ ವಿಚಾರ ಇಲ್ಲ. ಈಗ ಹೈಕಮಾಂಡ್ ಅದನ್ನು ಸರಿ ಮಾಡಿದೆ. ಇದು ಸಣ್ಣ ಸಣ್ಣ ಬೇರೆ ಬೇರೆ ಜನರಿಂದ ಏನಾದ್ರು ಗ್ಯಾಪ್ ಬರ್ಬೋದು ಬಿಟ್ರೆ, ಸಿದ್ದರಾಮಯ್ಯ DK ಅವರು ಈಗಲೂ ಅನ್ಯೋನ್ಯ ಆಗಿದ್ದಾರೆ, ಒಂದೇ ಮನಸ್ಸಲ್ಲಿದ್ದಾರೆ. ನಿನ್ನೆ ಏರ್ಪೋರ್ಟ್ ಇಂದ ಬರುವಾಗ ಆಸ್ಕರ್ ನೋಡ್ಲಿಕ್ಕೆ DK ಅವರು ಮತ್ತೆ ಸಿದ್ದರಾಮಯ್ಯ ಒಂದೇ ಫ್ಲೈಟಲ್ಲಿ ಬಂದಿದ್ದಾರೆ. ಅವರು ಬ್ರದರ್ಸ್ ಆಗಿ ಒಟ್ಟಿಗಾಗಿ ಬಂದಿದ್ದಾರೆ. ಇದು ಒಂದು ಇದೆ. ದೊಡ್ಡ ಪಾರ್ಟಿಯಲ್ಲಿ ಬೇರೆ ಬೇರೆ ಫಾಲೋವರ್ಸ್ ಇದ್ದಾರೆ. DK ಫಾಲೋವರ್ಸ್ ಇದ್ದಾರೆ, ಸಿದ್ದರಾಮಯ್ಯ ಫಾಲೋವರ್ಸ್ ಇದ್ದಾರೆ. ಈ ಫಾಲೋವರ್ಸ್ ಸಣ್ಣ ಸಣ್ಣ ಮಾತನಾಡ್ತಾರೆ ಬಿಟ್ರೆ ಸಿದ್ದರಾಮಯ್ಯನವರ ಹತ್ರ DK ಆಗಿ ಯಾವುದೇ ತಪ್ಪು ಮಾತನಾಡಲಿಲ್ಲ. ಓಕೆ, DK ಶಿವಕುಮಾರ್ ತಮ್ಮ ಪಕ್ಷದ ಅಧ್ಯಕ್ಷರು. ಈಗ ಅಧ್ಯಕ್ಷರು ಅಂತ ಬಂದಾಗ ತುಂಬಾನೇ ಬದಲಾವಣೆ ಆಗುತ್ತೆ ಅನ್ನುವಂಥ ದೊಡ್ಡ ಮಟ್ಟದ ಹೋಪ್ ಇತ್ತು. ಯಾಕಂದ್ರೆ DK ಶಿವಕುಮಾರ್ ಅಂತ ಫೈರ್ ಬ್ರ್ಯಾಂಡ್ ತರ ಇರುವಂತವ್ರು, ತುಂಬಾ ಡೈನಾಮಿಕ್ ಆಗಿರುವಂತವ್ರು. ಆದ್ರೆ ಕಾಂಗ್ರೆಸ್ಗೆ ಅದು ಅಷ್ಟು ಪ್ಲಸ್ ಆಗಿಲ್ಲ ಅನ್ನುವಂಥದ್ದು ಉಪಚುನಾವಣೆಗಳಲ್ಲಿ ಕಾಣುತ್ತೆ. ತದನಂತರ ಈಗಿನ ವಿಚಾರಗಳಲ್ಲೂ ಕೂಡ ಬಂದಾಗ ಕಾಂಗ್ರೆಸ್ ಅಷ್ಟು ಪುಟಿದೇಳಲಿಲ್ಲ ಅನ್ನುವಂತಹ ವಿಚಾರ ಏನು ಹೇಳ್ತೀರಾ? ಈಗ ವಾತಾವರಣ ನಮ್ಗೆ ಫೇವರ್ ಆಗಿ ಬಂದಿದೆ. ಇವತ್ತು ಅವರು ಕೊರೋನಾ ಹ್ಯಾಂಡಲ್ ಮಾಡೋದು ಸರಿ ಇಲ್ಲ. ಕೊರೋನಾ ಸಂದರ್ಭ ಜನರಿಗೆ ಏನು ಕಷ್ಟದಲ್ಲಿದ್ದ ಸಂಕಟದಲ್ಲಿದ್ದರಿಗೆ ಅವರು ಸ್ಪಂದಿಸಲಿಲ್ಲ. ಮಳೆ ಅಬ್ಬರದಿಂದ ಜನ ತತ್ತರಿಸೋ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಆಗಿಲ್ಲ. ಅವ್ರು ಏನು ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಜನರಿಗೆ ಹೋಗಿ ಮುಟ್ಲಿಲ್ಲ. ಇದೆಲ್ಲ ಜನ ಭ್ರಮನಿರಸರಾಗಿದ್ದಾರೆ. ಈಗ ಯಾವುದೇ ಚುನಾವಣೆ ಅಂದರೆ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ. ಮತ್ತೆ ಪುರಸಭೆ ನಗರಸಭೆ ಚುನಾವಣೆ ರಾಜ್ಯದಲ್ಲಿ ಆದಾಗ ಪುನಃ ಕಾಂಗ್ರೆಸ್ ಹೆಚ್ಚು ಸೀಟ್ ಬಂದಿದೆ, BJP ನಮ್ಗಿಂತ ಕಡಿಮೆ ಸೀಟ್ ಬಂದಿದೆ. ಮೊನ್ನೆ 2 ತಿಂಗಳ ಹಿಂದೆ ಆದ ಚುನಾವಣೆಯಲ್ಲಿ. ಓಕೆ ಎಸ್ ಸರ್, ಈಗ ತಾವು ಹೇಳಿದಂತಹ ವಿಚಾರ ನರೇಂದ್ರ ಮೋದಿ ಅವರು ಸೊ ಪವರ್ಫುಲ್ ಅಂತ ಬಂದಾಗ BJP ಪಕ್ಷದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅನ್ನುವಂತಹ ಹೆಸರಿನ ಮೇಲೆ ಮತ ಕೇಳಲಿಕ್ಕೆ ಹೋಗಿದ್ರು. ತಾವೇ ಹೇಳಿದ್ರಿ ಎಲ್ಲವೂ ಕೂಡ ಅಂದ್ರೆ ಮೋದಿಗೆ ವೋಟ್ ಹಾಕಿ, BJPಗೆ ವೋಟ್ ಹಾಕಿ ಅನ್ನುವಂಥದ್ದು ಹೇಳ್ತಾ ಇಲ್ಲ, ಅಭ್ಯರ್ಥಿಗೆ ವೋಟ್ ಹಾಕಿ ಅನ್ನುವಂಥದ್ದು ಯಾರು ಕೂಡ ಹೇಳ್ತಾ ಇಲ್ಲ. ನರೇಂದ್ರ ಮೋದಿಗೆ ವೋಟ್ ಹಾಕಿ ಅನ್ನುವಂತಹ ವಿಚಾರದ ಮೇಲೆ ಹೋಗಿದ್ರು. ಕಾರಣ ನರೇಂದ್ರ ಮೋದಿ ಅನ್ನುವಂತಹ ಒಂದು ಹೆಸರು, ಆ ಒಂದು ಮನುಷ್ಯನ ಮೇಲಿರುವಂತಹ ಶಕ್ತಿ, ಆತನ ಮೇಲಿರುವಂತಹ ಒಂದು ನಂಬಿಕೆ ಅನ್ನುವಂಥದ್ದು. ಅಂದ್ರೆ ಈ ಒಂದು ಬ್ರ್ಯಾಂಡ್ ನಮ್ಮ ಕಾಂಗ್ರೆಸ್ನಲ್ಲಿ ಯಾಕಾಗಿಲ್ಲ, ಕಾಂಗ್ರೆಸ್ನಲ್ಲಿ ಯಾಕೆ ಇಂತಹ ಒಬ್ಬ ನಾಯಕ ಇರಲಿಲ್ಲ ಅಥವಾ ಹುಟ್ಟಲಿಲ್ಲ ಅನ್ನುವಂತಹ ವಿಚಾರ ಬರುತ್ತೆ. ಈ ಹಿಂದೆ ಇಂದಿರಾ ಗಾಂಧಿ ಅವರದು ಐರನ್ ಲೇಡಿ ಅನ್ನುವಂಥದ್ದು ಹೆಮ್ಮೆ ಇತ್ತು. ಆದ್ರೆ ತದನಂತರ ಬಂದಿರುವಂತದ್ದು ರಾಹುಲ್ ಗಾಂಧಿ ಅವರು ಸಮರ್ಥ ನಾಯಕ ಅಲ್ಲ ಅನ್ನುವಂತಹ ವಿಚಾರ. ಹಾಗಾಗಿ ರಾಹುಲ್ ಗಾಂಧಿ ಒಳ್ಳೆಯವರು, ನಾನೇ ಸ್ವತಃ ಅವ್ರನ್ನ ಮೀಟ್ ಆಗಿದ್ದಾರೆ, ಒಳ್ಳೆಯವರು, ಜನರು ಒಟ್ಟಿಗಿದ್ದಾರೆ. ಈಗ ಭಾರತೀಯ ಜನತಾ ಪಾರ್ಟಿಯ ಈ ಸುಳ್ಳು ಕತೆ ಕೊಟ್ಟು ರಾಹುಲ್ ಗಾಂಧಿ ಬಗ್ಗೆ ತಪ್ಪು ಅಭಿಪ್ರಾಯನ ಸೃಷ್ಟಿ ಮಾಡಿದ್ದಾರೆ. ಈಗ ಜನರಿಗೆ ಗೊತ್ತಾಗಿದೆ, ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ನಡ್ಕೊಂಡ ರೀತಿ, ಅವರು ಮಾಡ್ತಿರೋ ಕೆಲಸ ಈಗ ಉತ್ತರ ಭಾರತದಲ್ಲೂ ಸಹ ಜನರಿಗೆ ಮನದಟ್ಟಾಗ್ತಾ ಇದೆ. ಈ ರಾಹುಲ್ ಗಾಂಧಿನ ಬೇಕಂತ ಅಪಪ್ರಚಾರ ಮೂಲಕ ಅವ್ರನ್ನ ಅಪಪ್ರಚಾರ ಮೂಲಕ ಅವ್ರಿಗೆ ತೊಂದರೆ ಆಗಿದೆ. ಆದರೆ ಈಗ ನಮ್ಮ ಪಕ್ಷವು ಎಚ್ಚೆತ್ಕೊಂಡಿದೆ. ರಾಹುಲ್ ಗಾಂಧಿ ಮಾಡುವಂಥ ಕೆಲಸವನ್ನು ಜನ ಇವತ್ತು ಬಿಂಬಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣ ನಾವು ಏನು ಹಿಂದಿದ್ದ ಹಿಂದೆ, ಈಗ ನಾವು ಅವರಿಗೆ BJPಗೆ ಸರಿಯಾದ ಸಮನಾಗಿ ಸಾಮಾಜಿಕ ಜಾಲತಾಣದಲ್ಲೂ ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದೆ. ಈಗ ಒಳ್ಳೆ ವಾತಾವರಣ ಇದೆ. ಓಕೆ, ಈಗಲೂ ಕೂಡ ರಾಹುಲ್ ಗಾಂಧಿ ಸಮರ್ಥ ನಾಯಕರು ಅನ್ನೋದು ತಾವು ಹೇಳ್ತಾ ಇದ್ದೀರಾ? ನಾವು ಅವರ ಲೀಡರ್ಶಿಪ್ ಅಲ್ಲೇ ಮುಂದಿನ ಚುನಾವಣೆಗೆ ಹೋಗ್ತಾ ಇದ್ದೀರಾ ಸರ್? ಈಗ BJPಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ, ಆ ಪಕ್ಷದ ಸಿದ್ಧಾಂತದ ಪ್ರಕಾರ ಸಾಮಾನ್ಯ ಕಾರ್ಯಕರ್ತ ಕೂಡ ರಾಜ್ಯಾಧ್ಯಕ್ಷ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಅದು ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ. ಯಾರು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಆಗಿರ್ತಾರೆ ಅವರು ಮಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗ್ತಾರೆ ಅನ್ನುವಂಥದ್ದು. ಈ ವಿಚಾರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನೋವಾಗಿದೆ. ಹಾಗಾಗಿ
ಕಾರ್ಯಕರ್ತರು ಕಳೆದ ಬಾರಿ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ, ಆ ರೀತಿ ಆಗೇನಿಲ್ಲ. ಇಲ್ಲಿ ನಮ್ಮ ಪಕ್ಷದಲ್ಲಿ ಜಾತಿ ಬಲದ ಮೇಲೆ ಅಧಿಕಾರ ಕೊಡೋದಿಲ್ಲ. ಯಾರು ಪಕ್ಷದಲ್ಲಿ ಹಾನೆಸ್ಟ್ ಆಗಿ ದುಡ್ದಿದ್ದಾರೆ, ಪಕ್ಷಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅವ್ರನ್ನ ಗುರ್ತಾಗೋದು. ಉದಾಹರಣೆಗೆ ನಮ್ಮ ವೀರಪ್ಪ ಮೇಲೆ ನಮ್ಮ ಸಾಹೇಬ್ರು ಉಡುಪಿ ನಮ್ಮ ಜಿಲ್ಲೆಯವರು ಕಾರ್ಕಳದವರು, ಅವರು ಕಮ್ಯುನಿಟಿ ಇರೋದು ಎಷ್ಟಿದೆ ನಿಮ್ಗೆ ಗೊತ್ತಿದೆ. ಆದರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರು ಸಾಕಷ್ಟು ಪಕ್ಷದಲ್ಲಿ ದುಡಿದು ಕೆಲಸ ಮಾಡಿದವರು. ಪಕ್ಷ ಅವ್ರನ್ನ ಗುರುತಿಸಿದೆ. ಮಣೂರ್ ಕಾಮತ್ ಅಂತ ಒಬ್ಬರು ಕಾಂಗ್ರೆಸ್ ಹಿರಿಯ ಮುಖಂಡರು ಇದ್ರು, ಬ್ಲಾಕ್ ಅಧ್ಯಕ್ಷರಾಗಿದ್ದರು. ಅವರನ್ನ ಒಬ್ಬ ಸಾಧಾರಣ ಕಾರ್ಯಕರ್ತನ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ದಾರೆ, MLC ಮಾಡಿದ್ದಾರೆ. ಪಕ್ಷದಲ್ಲಿ ಯಾರು ಸೀನಿಯರಿಟಿ ಇದೆ, ಕೆಲಸ ಮಾಡಿದ್ದಾರೆ, ಅದನ್ನು ಮೊದಲಿಂದ ಮಾಡ್ಕೊ ಬಂದಿದ್ದಾರೆ. ಇಲ್ಲಿ ದುಡ್ಡಿದ್ದರಿಗೆ ಮಣೆ ಹಾಕುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇಲ್ಲ. ಯಾರು ಸೀನಿಯರಿಟಿ ಕೆಲಸ ಮಾಡಿದ್ದಾರೆ, ಪಕ್ಷ ನಿಷ್ಠೆ ತೋರಿಸಿದ್ದಾರೆ, ಒಂದಲ್ಲ ಒಂದಿನ ಅವ್ರಿಗೆ ಅವಕಾಶ ಪಕ್ಷ ಕೊಟ್ಟಿದೆ. ಓಕೆ ಕಾರ್ಯಕರ್ತರಿಗೆ ಆಸಕ್ತಿ ಕಡಿಮೆ ಆಗಿದೆ? ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಸ್ಪೀಡ್ ಇದ್ದಾರೆ ಈಗ. ಓಕೆ ಯಾಕಂದ್ರೆ ಅದೇ ಬಿಜೆಪಿಯಲ್ಲಿ ಆ ರೀತಿ ವಿಚಾರಗಳು ನಡೀತದೆ. ಕಾಂಗ್ರೆಸ್ ಅಂತ ಬಂದಾಗ ಒಂದು ಕುಟುಂಬವನ್ನ ನೆಚ್ಚಿಕೊಂಡಿದೆ ಅನ್ನುವಂಥದ್ದು ಇಂಥ ವಿಚಾರಗಳು ಬಂದಾಗ ಇಲ್ವೇ ಇಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಎಸ್ ಗೋಪಾಲ್ ಪೂಜಾರಿ ಅವರು ಸೋತ ನಂತರ ಏನ್ ಮಾಡ್ತಾ ಇದ್ರಿ ತಮ್ಮ ಕ್ಷೇತ್ರದಲ್ಲಿ, ಏನೆಲ್ಲ ಕೆಲಸಗಳು ಆಗ್ತಾ ಇದೆ, ತಾವು ಹೇಗಿದ್ರಿ, ಹೇಗೆ ಟೈಮ್ ಕಳೀತಾ ಇದ್ರಿ? ಯಾಕಂದ್ರೆ ನಾವು ಕೆಲವರ ಹತ್ರ ಕೇಳಿದಾಗ ತುಂಬಾ ಕಷ್ಟ ಆಗುತ್ತೆ ಅನ್ನೋ ವಿಚಾರವನ್ನು ಹೇಳ್ತಾರೆ, ಏನ್ ಹೇಳ್ತಾರೆ? ನಾನು ಸೋತಾಗ್ಲೂ ಸಹ ಕ್ಷೇತ್ರದಲ್ಲೇ ಇದ್ದೆ. ಲೋಕಸಭಾ ಚುನಾವಣೆ ಬಂತು. ಮಧು ಬಂಗಾರಪ್ಪನವರ ದಳದಿಂದ ಕಾಂಗ್ರೆಸ್ಸಿಗೂ ಮತ್ತು ದಳ ಮೈತ್ರಿ ಆಯಿತು. ಆವತ್ತು ಕುಮಾರಸ್ವಾಮಿಯವರು ನನ್ನ ಕರೆದು ನಾನು ದಳದ ಕೆಲಸ ಮಾಡಬೇಕಂತ ಹೇಳಿದಾಗ ನಾನು ಅವ್ರ ಹತ್ರ ಬೇರೆ ಯಾವುದೇ ಕಂಡೀಷನ್ ಅನುದಾನ ಕೊಡಿ ಕ್ಷೇತ್ರಕ್ಕೆ, ಅವರು 20 ಕೋಟಿ ಅನುದಾನ ಕೊಡ್ತೇನೆ ಅಂತ ಹೇಳಿದರು. ನನಗೆ 10 ಕೋಟಿ ಅನುದಾನ ತಕ್ಷಣ ಬಿಡುಗಡೆ ಮಾಡಿದರೆ ನಾನು ಕ್ಷೇತ್ರ ಕೆಲಸಕ್ಕೆ ಹಾಕಿದ್ದೇನೆ, ಮಾಡಿದ್ದಾರೆ ಈಗಳು. ಅದು ಇನ್ನು 10 ಕೋಟಿ ನಾವು ಗೆದ್ದಿದ್ದರೆ ಅದು 10 ಕೋಟಿ ಮತ್ತೆ ಕೊಡ್ತಾ ಇದ್ರೆ ತಕ್ಷಣ ಗೌರ್ಮೆಂಟ್ ಮತ್ತು BJP ಸರ್ಕಾರ ಬಂತು. ಮತ್ತು ಉಳಿದಲ್ಲಿ ಈಗ ಎಲ್ಲೆಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ MLC ಗ್ರ್ಯಾಂಟ್ ತಂದು ಕೆಲವು ಕಡೆ ಹಾಕ್ತಾ ಇದ್ದೇನೆ. ಬೇಲೆ ಸೀತಾರಾಮ್ MLC ರಾಮಯ್ಯ ಕಾಲೇಜ್ ಮೆಡಿಕಲ್ ಕಾಲೇಜ್ ಅವರು MLC ನಮ್ಗೆ ಆತ್ಮೀಯರು, ಅವ್ರ ಹತ್ರ ಅನುದಾನ ತಂದು ಸ್ವಲ್ಪ ಬೇರೆ ಬೇರೆ ಕೆಲಸಕ್ಕೆ ಹಾಕ್ತಾ ಇದ್ದೇನೆ. ಬೇರೆ ಹತ್ರ ಈಗ ಆಸ್ಕರ್ ಫಂಡಿಸ್ ಅನುದಾನ ತಂದು ನಾನು ಕ್ಷೇತ್ರದಲ್ಲಿ ನಾನು ಸೋತರೂ ಸಹ ತಂದು ಹಣ ಹಾಕಿ ಕೆಲಸ ಮಾಡಿದ್ದೇನೆ. ಈ ಹರಿಪ್ರಸಾದ್ ಹತ್ರ ಈಗ ಕೇಳಿದ್ದೇನೆ, ಸ್ವಲ್ಪ ಕೊಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲಿ ನೆಸೆಸಿಟಿ ಇದೆ, ಎಲ್ಲಿ ಜನ ತೊಂದರೆ ಇದೆ, ಅಲ್ಲಲ್ಲಿ ಸ್ವಲ್ಪ ಅನುದಾನ ನಾನು ನಮ್ಮ ಪಕ್ಷದ ವತಿಯಿಂದ ತಂದು ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ಎಷ್ಟು ಅನುದಾನ ತಂದಿದ್ದೀರಾ ಸರ್ ಟೋಟಲ್ ಆಗಿ? 10 ಕೋಟಿ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಮತ್ತು ಆಸ್ಕರ್ 55 ಲಕ್ಷ ಪ್ರತಿ ಇದಕ್ಕೆ 30 ಲಕ್ಷ ಅಥವಾ 50 ಲಕ್ಷ ಕೊಡ್ತಾ ಬಂದರೆ, ಪ್ರತಾಪ್ ಚಂದ್ರ ಶೆಟ್ಟಿ ಪಂಚಾಯತ್ ವೈಸ್ ಅನುದಾನ ಕೊಟ್ಟಿದ್ದಾರೆ ಅವರು. ಓಕೆ, ತಮ್ಮ ಅನುದಾನಗಳು ಎಲ್ಲೆಲ್ಲಿ ಬಳಕೆಯಾಗಿದೆ? ಈಗ ಅನುದಾನ ಇಲ್ಲಲ್ಲ. ತಮ್ಮ ಇದ್ದಂತಹ ಕಾಲದಲ್ಲಿ ಇಡೀ ಕ್ಷೇತ್ರಕ್ಕೆ 2,000 ಕೋಟಿ ಕೊಟ್ಟಿದೆ. ಡ್ಯಾಮ್ಗಳಾಗಿದೆ 2,000 ಕೋಟಿ ಡ್ಯಾಮ್ಗಳಾಗಿದೆ, ಸೇತುವೆಗಳಾಗಿದೆ. ಮಾರಸ್ವಾಮಿ ಪಡುಕೋಣೆಗೆ ಸೇತುವೆ ಆಗಿದೆ, ಸಮುದ್ರ ಪಕ್ಕ ಮಾರಸ್ವಾಮಿ ಬೀಚ್ ಇತ್ತಲ್ಲ ಅಲ್ಲಿ ಸೇತುವೆ ಆಗಿದೆ. ಬಡಾಕೇರಿ ಸೇತುವೆ ಆಗಿದೆ. ಅದೇ ರೀತಿ ಮೋವಡಿ ಸೇತುವೆ ಆಗಿದೆ. ಈಗ ಹಳ್ಳಿ ಒಳ್ಳೆಯ ಸೇತುವೆ ಆಗಿದೆ. ಎಲ್ಲೆಲ್ಲಿ ಸೇತುವೆ ನೆಸಿಟಿ ಇದೆ ಅಲ್ಲೆಲ್ಲ ಸೇತುವೆಗಳನ್ನು ಕೆಲಸವನ್ನು ನಾನು ಮಾಡಿದ್ದೇನೆ. ಡ್ಯಾಮ್ಗಳು ಮಾಡಿದ್ದೇನೆ. ಮತ್ತು ತಹಶೀಲ್ದಾರ್ ಕಚೇರಿ ಮಾಡಿದ್ದೇವೆ, ತಾಲೂಕು ಮಾಡಿದ್ದೇನೆ, BO ಕಚೇರಿ ಮಾಡಿದ್ದೇನೆ, ಆಸ್ಪತ್ರೆ ಅಪ್ಗ್ರೇಡೇಷನ್ ಮಾಡಿದ್ದೇವೆ. ಹೀಗೆ ಏನೇನಲ್ಲಿ ಬೇಡಿಕೆ ಇದೆ, ಸಮುದ್ರ ಕೊಡೇರಿ ಬಂದರಿಗೆ 33 ಕೋಟಿ ಕೊಟ್ಟಿದ್ದೇವೆ. ಮರವಂತಿ ಭಾಗದಲ್ಲಿ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ, ಮತ್ತು ಗಂಗೊಳ್ಳಿ ಬಂದರ್ 102 ಕೋಟಿ ಗಂಗೊಳ್ಳಿ ಬಂದರಿಗೆ ಅನುದಾನ ನಾವು ತಂದು ಕೊಟ್ಟು ಗಂಗೊಳ್ಳಿ ಬಂದರಾಗಿದೆ, ಅಪ್ಗ್ರೇಡೇಷನ್ ಮಾಡಿದ್ದೇವೆ. ಹೀಗೆ ಏನು ಕುಡಿಯೋ ನೀರು ಸಮಸ್ಯೆ ಸಾಕಷ್ಟು ಕೆಲಸ ಮಾಡಿದ್ವಿ. ಇನ್ನೂ ಒಂದು ಆಸೆ ಇತ್ತು, ಆಸ್ಕರ್ ಫಂಡಿಸರು ಒಂದು ಸೆಂಟ್ರಲಿಂದ ಒಂದು ಟೀಮ್ ಕಳಿಸಿದ್ದಾರೆ. ಶಿರೂರಲ್ಲಿ ಸಮುದ್ರ ನೀರನ್ನು ಫಿಲ್ಟರ್ ಮಾಡಿ ಸಿಹಿ ನೀರಾಗಿ ಕ್ಷೇತ್ರಕ್ಕೆ ಕೊಡಲಿಕ್ಕೆ ಒಂದು ಘಟಕ ಮಾಡಬೇಕಂದ ಪ್ರಸ್ತಾವನೆಯನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಟೀಮಿಗೆ ಪ್ರಸ್ತಾವನೆ ಕಳಿಸಿಕೊಟ್ಟಿದೆ. ಅಷ್ಟರವರೆಗೆ ನಮ್ಮ ಅಧಿಕಾರ ಹೋಯಿತು, ನಾವು ಆ ಯೋಜನೆ ಮಾಡೋಕ್ಕಾಗಿಲ್ಲ. ಬೈಂದೂರು ಮತ್ತು ಎಡ್ತ್ರೆ ಪಡುವರಿಗೆ ಕುಡಿಯೋ ನೀರಿನ ಯೋಜನೆ ನಾವು ಪ್ರಸ್ತಾವನೆ ಕೊಟ್ಟು ಸ್ಯಾಂಕ್ಷನ್ ಆಗೋ ಹಂತದಲ್ಲಿ ನಾವು ಗೌರ್ಮೆಂಟ್ ಹೋಯಿತು. ಈಗ ಆ ಕೆಲಸವನ್ನು ಈಗ ಈ ರಾಘವೇಂದ್ರ ಈಗ ಅನುಷ್ಠಾನ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಭಾಗದಲ್ಲಿದೆ, ಅದು ಇನ್ನು ಮುಂದೂ ಸಹ ಕೆಲಸ ಮಾಡಬೇಕಾಗಿ ತಂದಿರುವಂಥ ಅನುದಾನ ಮಾಡಿರುವಂಥ ಕೆಲಸಗಳನ್ನು ಸುದೀರ್ಘವಾಗಿ ಹೇಳ್ತಾ ಹೋದ್ರಿ. ಅಭಿವೃದ್ಧಿ ಕೆಲಸಗಳನ್ನು ತಾವು ಮಾಡಿದ್ದೀರಾ, ಆದರೂ ಕೂಡ ತಮ್ಮ ಕೈ ಹಿಡಿಲಿಲ್ಲ. ಕಳೆದ ಬಾರಿಯ ಚುನಾವಣೆಯಲ್ಲಿ ಜನರು ಅಂತ ಬಂದಾಗ ಅಪಪ್ರಚಾರ ಮಾಡಿದ್ರು ಅನ್ನುವಂತಹ ವಿಚಾರದಲ್ಲಿ ತಮ್ಮ ಮಾತುಗಳನ್ನು ಕೇಳಿದಾಗ ಗೊತ್ತಾಗುತ್ತೆ ತಾವು ತುಂಬ ಸಾಫ್ಟ್ ಇದ್ದೀರಾ.
ಆದ್ರೆ ಎದುರುಗಡೆ ಇರುವಂತಹ ಅಭ್ಯರ್ಥಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಈಗಿನ ಒಂದು ಮತ ಜನರ ಒಂದು ಮನಸ್ಥಿತಿ ಯಾವ ರೀತಿ ಇದೆ, ನಮ್ಮನ್ನ ಆಳುವಂತಹ ನಾಯಕ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅನ್ನುವಂಥದ್ದು. ನಾನು ಜನರೊಟ್ಟಿಗೆ ಬೈಂದೂರು ಕ್ಷೇತ್ರ 4 ಬಾರಿ ಗೆಲ್ಬೇಕಾದ್ರೆ ಅಪ್ಪಣ್ಣ ಹೆಗ್ಡೆ ಎದುರು ನಿಂತು ಗೆದ್ದಿದ್ದೇನೆ. ಸುಕುಮಾರ್ ಶೆಟ್ಟರ್ನ ಒಂದ್ಸರಿ ಸೋಲ್ಸಿದ್ದೇನೆ, ಲಕ್ಷ್ಮೀನಾರಾಯಣ ಸೋಲಿಸಿ ಗೆದ್ದಿದ್ದೇನೆ. ಎಲ್ಲ ಘಟಾನುಘಟಿಗಳು ನನ್ನ ಕ್ಷೇತ್ರದಲ್ಲಿ ನಿಂತವ್ರನ್ನ ಸೋಲಿಸಿ ನಾನು ಗೆದ್ದಿದ್ದೇನೆ. ಆದ್ರಿಂದ ಅಲ್ಲಿ ನಾನು ಸಾಫ್ಟ್ ಇದು ಬರುವುದಿಲ್ಲ. ನಾನು ಬಡವರ ಒಟ್ಟಿಗಿದ್ದೇನೆ. ಯಾರು ಅತ್ಯಂತ ಸಮಾಜದ ಕಟ್ಟ ಕಡೆಗೆ ಇದ್ದಾನೆ ಅವನಿಗೆ ನ್ಯಾಯ ಕೊಡಿಸಲು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಮುಂದೂ ಸಹ ನಾನು ಅಧಿಕಾರ ಇರ್ತಾನೋ ಇಲ್ಲೋ ಬೇರೆ ಪ್ರಶ್ನೆ. ನಮ್ಮ ರಾಜಕೀಯ ಜೀವನದಲ್ಲಿ ಎಷ್ಟು ತನಕ ನನ್ನ ಕೈಯಲ್ಲಿ ಜನರ ಒಟ್ಟಿಗೆ ಆರೋಗ್ಯ ಚೆನ್ನಾಗಿದೆ ಅಷ್ಟೊಟ್ಟಿಗೆ ಜನರೇ ಸ್ಪಂದಿಸ್ತಾರೆ. ಸರ್, ಎದುರುಗಡೆ ನಿಂತಹ ವ್ಯಕ್ತಿ ಅವರು ಗೆದ್ದಿದ್ದಾರೆ, ಸುಕುಮಾರ್ ಶೆಟ್ಟಿ ಅವರು ಈಗ ಶಾಸಕರಾಗಿದ್ದಾರೆ. ಸುಕುಮಾರ್ ಶೆಟ್ಟಿ ಅವರು ಏನು ಹೇಳ್ತಾರೆ ಅವರ ಬಗ್ಗೆ? ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ನನ್ನ ಚುನಾವಣೆಯಲ್ಲಿ, ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದಾರೆ, ಇಂಜಿನಿಯರ್ ಕಾಲೇಜ್ ಮಾಡ್ತಾ ಇದ್ದಾರೆ, ಇಡೀ ಕ್ಷೇತ್ರಕ್ಕೆ 5 ನದಿಯನ್ನು ಜೋಡಣೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸಾಕಷ್ಟು ಆಶ್ವಾಸನೆಗಳು ಕೊಟ್ಟಿದ್ದಾರೆ. ಅದೆಲ್ಲ ಅನುಷ್ಠಾನ ಮಾಡಿದರೆ ಅವ್ರು ಹೇಳಿದಂತೆ ನುಡಿದಂತೆ ನಡೆದಿದ್ದಾರಂತ. ಅದು ಯಾವುದು ಮಾಡದೇ ಇದ್ರೆ ಚುನಾವಣೆ ಗಿಮಿಕ್ ಮಾಡಿದ್ದಾರೆ ಅನ್ನೋದು ಜನ ತೀರ್ಪು ಕೊಡ್ತಾರೆ. ಓಕೆ, ಬಿಜೆಪಿಯ ಭದ್ರಕೋಟೆ ಆಗಿದೆ ಬೈಂದೂರು ಕ್ಷೇತ್ರ, ಇಲ್ಲ ಹಾಗೇನಿಲ್ಲ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ನಾನು ನಮ್ಮ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲೇ ನಾವು ಅಧಿಕಾರಕ್ಕೆ ತಕೊಂಡು ಹೋಗ್ತೇವೆ. ಓಕೆ 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 ರೈಟ್ ಸರ್. ತಾವು ಹೇಳಿರುವಂತಹ ವಿಚಾರಗಳಲ್ಲಿ ಅನೇಕ ಅನುದಾನದ ವಿಚಾರಗಳು, ಅನೇಕ ಕೆಲಸಗಳ ವಿಚಾರಗಳ ಬಗ್ಗೆ ತಾವು ಹೇಳಿದ್ರಿ. ಆದ್ರೆ ಅತಿ ಪ್ರಮುಖವಾಗಿ ಬೇಕಾಗಿರುವಂತಹ ಬೈಂದೂರು ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರ. ಕೊಲ್ಲೂರು ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಅನೇಕ ಪ್ರವಾಸಿಗರು, ಸಾವಿರಾರು ಪ್ರವಾಸಿಗರು ದಿನನಿತ್ಯ ಬರ್ತಾರೆ. ಮಾತ್ರ ಆ ಭಾಗ ತುಂಬ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಪ್ರವಾಸಿಗರ ಒಂದು ವಿಚಾರಗಳು ಏನಿದೆ. ಸೊ ಅದಕ್ಕೆ ಸರಿಯಾಗಿರುವಂತಹ ಒಂದು ಮಹತ್ವಾಕಾಂಕ್ಷೆಯ ವಿಚಾರಗಳು ಅಲ್ಲಿ ಆಗಿಲ್ಲ ಅನ್ನುವಂಥದ್ದು. ಅಲ್ಲಿ ಒಳ್ಳೆ ಚರಂಡಿ ವ್ಯವಸ್ಥೆ ನಮ್ಮ ಸಾಕಷ್ಟೆಲ್ಲ ಆಗಿದೆ, ನಮ್ಮ ಕಾಲದಲ್ಲೇ ಆಗಿದೆ. ಕೆಲವು ಅಲ್ಲಿ ಜಾಗದ ಸಮಸ್ಯೆ ಇದೆ. ಕೊಲ್ಲೂರಲ್ಲಿ ಅರಣ್ಯ ವೈಲ್ಡ್ ಲೈಫ್ ಏರಿಯಾ ಬರುತ್ತೆ. ಯಾವ ಕೆಲಸ ಮಾಡಬೇಕಿದ್ರು ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ತಕೊಂಡು ಮಾಡಬೇಕಾಗುತ್ತೆ. ಆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೆ ಹಿಂದೆ ಸರ್ಕಾರ ನಾವು ಬರ್ಕೊಂಡಿದ್ದಾರೆ. ಕ್ಲಿಯರೆನ್ಸ್ಗೆ ಕೊಲ್ಲೂರಿಗೆ ದೇವಸ್ಥಾನಕ್ಕೆ ಇಷ್ಟು ಜಾಗ ಬೇಕಂತ. ಅದಕ್ಕೆ ಕ್ಲಿಯರೆನ್ಸ್ ಆಗದಿದ್ರೆ ಈಗ ಇರುವ ಜಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಬಿಟ್ರೆ, ಮತ್ತೆ ಕೊಡಸಾದ್ರಿ ಇದಕ್ಕೆ ಟೆಕ್ನಿಕಲ್ ಆಗಿ ಕೆಲವು ಪರ ವಿರೋಧ ಇದೆ. ಆದ್ರಿಂದ ಆವಾಗ ಅದನ್ನು ಕೈಗೆತ್ತಿಕೊಳ್ಳಿಕ್ಕೆ ಹೋಗ್ಲಿಲ್ಲ ನಾವು. ಓಕೆ ಓಕೆ ಕೊಡಚಾದ್ರಿ ವಿಚಾರದ ಬಗ್ಗೆ ತಾವು ಹೇಳಿದ್ರಿ. ಆದ್ರೆ ಈಗ ಕೊಡಚಾದ್ರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿ ಇರುವಂತದ್ದು, ಏನು ಹೇಳ್ತೀರಾ? ನಾವು ಅಲ್ಲಿ ಪರಿಸರಕ್ಕೆ ಯಾವುದೇ ಹಾನಿ ಆಗಬಾರ್ದು. ಅಲ್ಲಿಯ ಎಲ್ಲ ಜನರ ಭಾವನೆ ಏನಿದೆ, ಕೊಡಚಾದ್ರಿ ಒಂದು ಪವಿತ್ರವಾದ ಜಾಗ. ಆ ಪವಿತ್ರವಾದಕ್ಕೆ ಯಾವುದೇ ಹಾನಿ ಆಗದ ರೀತಿಯಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ರು ನಮ್ದು ಅಭ್ಯಂತರ ಇಲ್ಲ. ಅಲ್ಲಿ ಆ ಪವಿತ್ರತೆಯನ್ನು ಹಾಳು ಮಾಡಿ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅಲ್ಲಿ ಆ ಕೊಲ್ಲೂರಿನ ಪವಿತ್ರತೆ ಕಳ್ಕೊಳ್ಳುತ್ತೆ. ಅಲ್ಲಿ ಕೊಡಚಾದ್ರಿಗೆ ರೋಪ್ ವೇ ಹಾಕುವಂತದ್ದು ಈ ವಿಚಾರಗಳು ಸರಿ ಇಲ್ಲ ಅನ್ನುವಂಥದ್ದು. ಅಲ್ಲಿ ರೋಪ್ ವೇ ಹಾಕಬಾರ್ದಂತ ನಾ ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಅಲ್ಲಿಯ ಪವಿತ್ರತೆ ಹಾಳಾಗದ ರೀತಿಯಲ್ಲಿ ರೋಪ್ ವೇಯನ್ನು ನಿರ್ಮಾಣ ಮಾಡಿದ್ರೆ ನನ್ನ ಅಭ್ಯಂತರ ಇಲ್ಲ. ಅಲ್ಲಿ ಅದು ದೇವಸ್ಥಾನ ಕೊಲ್ಲೂರಿಗೂ ಮತ್ತು ಕೊಡಚಾದ್ರಿಗೂ ಒಂದು ನಿಕಟವಾದ ಒಂದು ಧಾರ್ಮಿಕ ಭಾವನೆ ಇದೆ. ಅದು ಹಾಳಾಗಬಾರ್ದು ನನ್ನ ಭಾವನೆ. ಓಕೆ, ರೋಪ್ ವೇ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನ್ನುವಂಥದ್ದು. ಅದು ಅಲ್ಲಿ ಅದಕ್ಕೆ ತೊಂದರೆ ಆಗದಿದ್ದ ರೀತಿ ಹಾಕ್ಬೇಕು. ಅವ್ರು ಯಾವ ರೀತಿ ಮಾಡಿದ್ರಂತ ನಾನು ಇನ್ನು ಸ್ಟಡಿ ಮಾಡ್ಲಿಕ್ಕೆ. ಅರಣ್ಯ ಸಂಪತ್ತಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ತಾವು ಹೇಳ್ತಾ ಇದ್ದಾರೆ. ಕಳೆದ ಬಾರಿ ತಮ್ಮ ಕ್ಷೇತ್ರದಲ್ಲಿ ಸೋಲಿಗೂ ಇದು ಕೂಡ ಕಾರಣ ಆಗಿರಬಹುದು ಅನ್ನುವಂಥದ್ದು. ಅಂದ್ರೆ ಬೈಂದೂರು ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಮತ್ತು ರಸ್ತೆ ಸಮಸ್ಯೆಗೆ ಮುಕ್ತಿ ಸಿಗ್ಲಿಲ್ಲ ಆ ಅಂದಿನಿಂದ ಇಂದಿನವರೆಗೂ ಅನ್ನುವಂಥದ್ದು. ಏನು ಕಾರಣ? ಸಾಕಷ್ಟು ಬೈಂದೂರು ಕ್ಷೇತ್ರ ಮೊದಲು ವಿಸ್ತೀರ್ಣದಲ್ಲಿ ಭಾಳ ದೊಡ್ಡ ಕ್ಷೇತ್ರ. ಉಡುಪಿ ಮತ್ತು ಮಂಗಳೂರು ಎಲ್ಲ ವ್ಯಾಪ್ತಿಯಲ್ಲಿ ಅದು ದೊಡ್ಡ ವ್ಯಾಪ್ತಿ ಇದೆ. ಪ್ಲಸ್ ಎಲ್ಲ ಗುಡ್ಡಗಾಡು ಪ್ರದೇಶ ಜಾಸ್ತಿ ಇದೆ. ಅರಣ್ಯ ಇಲಾಖೆ ಇರುವಂಥ ಪ್ರದೇಶ ಕರಾವಳಿ ಭಾಗದಷ್ಟೇ ಮಲೆನಾಡು ಭಾಗ ಇದೆ. ಯಾವ ಅನುದಾನ ತಂದರೂ ಅಲ್ಲಿ ಮಳೆ ಬಂದಾಗ ಅದು 2-3-4 ವರ್ಷದವರೆಗೂ ರಸ್ತೆ ಹಾಳಾಗುತ್ತೆ. ಈಗ ನಾವೇನು ಮಾಡಿ ಹೆಚ್ಚು ಕಾಂಕ್ರೀಟ್ ಮಾಡಲಿಕ್ಕೋಸ್ಕರ ಡಾಂಬರೀಕರಣ ಕಮ್ಮಿ ಮಾಡಿ ಕಾಂಕ್ರೀಟ್ ರಸ್ತೆಯನ್ನು ಮಾಡೋದು ಕಾಯಂ ಆಗಿ ಉಳಿಬೇಕು, ಶಾಶ್ವತ ಉಳಿಬೇಕಾಗಂದ್ರಷ್ಟಿಲ್ಲಿ ಕಾಂಕ್ರೀಟ್ ರಸ್ತೆಗೆ ಹೆಚ್ಚು ಒತ್ತನ್ನು ಕೊಡುವ ಕೆಲಸ ನಾವು ಮಾಡಿದ್ದೇವೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ಉಪ್ಪು ನೀರಿನ ಭಾಗ, ಕರಾವಳಿ ಭಾಗದಲ್ಲಿ ಉಪ್ಪು ನೀರೇ, ಮಲೆನಾಡು ಭಾಗದಲ್ಲಿ ಬೋರ್ವೆಲ್ ಹಾಕಿದ್ರು ನೀರು ಬರದಂಥ ಕೆಲವು ಪ್ರದೇಶ ಇದೆ. ಅಂಥ ಭಾಗಕ್ಕೆ ನಾವು ಟೆಂಪೋ ಸೆಕೆಗಾಲದಲ್ಲಿ ಗಾಡಿ ಮೂಲಕ ನೀರನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ಡ್ಯಾಮ್ಗಳಾಗಿದ್ದಾವೆ. ಡ್ಯಾಮಿನ ಮೂಲಕ ಸಹ ಅಲ್ಲಿ ಹಳ್ಳ ಈಗ ಅಂತರ್ಜಲ ಮಟ್ಟ ಇಂಪ್ರೂವ್ ಆಗಿದೆ. ಮತ್ತು ಸಹ ಮಾಡೋಕೆ ಅವರಿಗೆ ಮನೆಗೆ ನೀರನ್ನು ಬೇಡಿಕೆ ಇದೆ. ಅದು ಮಾಡಬೇಕಾದ್ರೆ ಸಾಕಷ್ಟು ಅನುದಾನ ಬೇಕು. ಅನುದಾನದ ಕೊರತೆ ಇರುವಾಗ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ.
ಅದು ಈಗಿನ ಶಾಸಕರು ಮಾಡ್ತಾ ಇದ್ದಾರೆ ನೀರಿನ ಸಮಸ್ಯೆಯನ್ನ ನಿವಾರಣೆ ಮಾಡುವಂತದ್ದು ಕೆಲಸ. ಈಗ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಬಂದಿದೆ, 397 ಕೋಟಿ ಒಂದೇ ಸ್ಕೀಮ್ ಬಂದಿದೆ. ಅದು ರಾಘವೇಂದ್ರ ಅವರು ಅದನ್ನ ಇಲ್ಲಿಗೆ ಮೊದಲು ನಾವೊಂದು ಏನು ಪ್ರಸ್ತಾವನೆ ಹಿಂದೆ ಕೊಟ್ಟಿದ್ದೇವೆ, ಎಚ್ ಕೆ ಪಾಟೀಲ್ ರೆಡಿ ಮಾಡಿದ್ದಾರೆ. ಅದರ ಪೂರಕವಾಗಿ ಅದೇ ಲೆಕ್ಕದಲ್ಲಿ ಸೆಂಟ್ರಲ್ನ ಒಂದು ಯೋಜನೆ ಬಂದಿದೆ, ಅದನ್ನು ನಮ್ಮ ಕ್ಷೇತ್ರಕ್ಕೆ ಹಾಕಿದ್ದಾರೆ. ಈಗ ಇನ್ನು ಟೆಂಡರ್ ಆಗಬೇಕಾಗಿದೆ, ಅನುಷ್ಠಾನ ಆಗಬೇಕು. ಅದು ಬಂದರೆ ಸ್ವಲ್ಪ ಮಟ್ಟಿಗೆ ಕರಾವಳಿ ಭಾಗದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗುವ ಸಾಧ್ಯತೆ ಇದೆ. ಈಗಲೂ ನಾವು ಪಶ್ಚಿಮ ವಾಹಿನಿ ಏನು ಕೊಟ್ಟಿದ್ದೇವೆ, ನಮಗೆ ಎತ್ತಿನೊಳೆ ಕೆಲಸಕ್ಕೆ ಬಿಟ್ಟುಕೊಟ್ಟೋದಕ್ಕೆ ನಮಗೆ ನಮ್ಮ ಕರಾವಳಿ ಭಾಗಕ್ಕೆ ಪಶ್ಚಿಮ ವಾಹಿನಿ ಯೋಜನೆಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಸೇರಿಸಿದ ಆ ಅನುದಾನ ಈಗ ಬಂದಿದೆ, ಅದು ಕೆಲಸ ಆಗ್ತಾ ಇದೆ. ಈಗ ಅದು ನಮಗೆ ಎತ್ತಿನೊಳೆಗೆ ದೊಡ್ಡ ಇಶ್ಯೂ ಆದಾಗ ಅಧಿವೇಶನದಲ್ಲಿ ನಾವು ಗಲಾಟೆ ಮಾಡಿದಾಗ ನಮ್ಗೆ ಅದಕ್ಕೆ ಆಲ್ಟರ್ನೇಟಿವ್ ಪಶ್ಚಿಮ ವಾಹಿನಿ ಯೋಜನೆ ನಿಮ್ಗೆ ಕೊಡ್ತೇವೆ ಒಂದು ಭರವಸೆ ಕೊಟ್ಟ ಲೆಕ್ಕದಲ್ಲಿ ನಾವು ವರ್ಕನ್ನು ಸೇರಿಸಿದ್ವಿ. ಈಗ ಅದು ಇಂಪ್ಲಿಮೆಂಟ್ ಆಗ್ತಾಯಿದೆ. ಓಕೆ 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 ರೈಟ್ ಸರ್. ಈಗ ಕಳೆದ ಬಾರಿ ತಾವು ಸೋತಿರುವಂತಹ ವಿಚಾರದ ಬಗ್ಗೆ ಮಾತನಾಡಿದಾಗ ನಾನು ಆಗಲೇ ಹೇಳಿದೆ, ನಿಮ್ಮ ಕ್ಷೇತ್ರದಲ್ಲಿ ಬಂಟ ಮತ್ತು ಬಿಲ್ಲವ ಸಮುದಾಯದ ಮತಗಳು ನಿರ್ಣಾಯಕವಾಗಿರುವಂಥದ್ದು. ಆ ಭಾಗದಲ್ಲಿ ಅಲ್ಲಿ ಸುಕುಮಾರ್ ಶೆಟ್ಟಿ ಅವರು ಜೊತೆಗೆ ಗೋಪಾಲ್ ಪೂಜಾರಿ ಅವರು ಅಂತ ಬಂದಾಗ, ಗೋಪಾಲ್ ಪೂಜಾರಿ ಎಲ್ಲೋ ಒಂದು ಕಡೆ ನಾನೇ ಜಯಗಳಿಸ್ತೇನೆ ಅನ್ನುವಂತಹ ವಿಚಾರ, ತಮ್ಮಲ್ಲಿ ತಮ್ಮ ಕಾರ್ಯಕರ್ತರಲ್ಲಿ ಓವರ್ ಕಾನ್ಫಿಡೆಂಟ್ ಏನೋ ಇತ್ತು ಅನ್ನುವಂತಹ ವಿಚಾರ. ಅದು 100ಕ್ಕೆ 100 ಅವರಿಗೆ ನಾನು ಕೆಲಸ ಮಾಡಿದ 2,000 ಕೋಟಿ ಅನುದಾನ ತಂದು ಕೆಲಸ ಮಾಡಿದ್ದಾರೆ. ಜನರೊಟ್ಟಿಗೆ ಅಭಿವೃದ್ಧಿ ಕೆಲಸ ಸಾಕಷ್ಟು ಸರ್ಕಾರಿ ಕಚೇರಿಗಳನ್ನ ತಂದಿದೆ. ಅದಕ್ಕೆ ಕಾರ್ಯಕರ್ತರಿಗೆ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಇತ್ತು, ಅದ್ರದ್ದು ಸ್ವಲ್ಪ ಎಫೆಕ್ಟ್ ಆಗಿದೆ. ಓಕೆ, ತಮ್ಮ ಸಮುದಾಯದವರು ತಮ್ಮ ಕೈ ಹಿಡಿಲಿಲ್ವಾ? ನಮ್ಮ ಸಮುದಾಯದಲ್ಲಿ ಇಷ್ಟು ಮೊದಲೆಲ್ಲ 75-80% ಎಲ್ಲ ಹಾಕಿದ್ದಾರೆ. ಆದರೆ ಮೊನ್ನೆ ಯಂಗ್ ಸ್ಟಾರ್ ಏನಿದ್ದಾರೆ ನಮ್ಮ ಸಮಾಜದ ಯಂಗ್ ಸ್ಟಾರ್, ಈಗ ಬೊಂಬೆಯಲ್ಲಿ ಇರ್ತಕ್ಕಂಥದ್ದು, ಬೆಂಗಳೂರು ಇರ್ತಕ್ಕಂಥ ಹೊರಗಿರುವಂಥ ಏನು ನಮ್ಮ ವೋಟರ್ಸ್ ಏನಿದ್ದಾರೆ ಅವರು ಮನೆ ಓಟನ್ನು ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ, ಕಾಂಗ್ರೆಸ್ಸಿನ ಪರಂಪರೆ ಕಾಂಗ್ರೆಸ್ ವೋಟ್ ಏನಿದೆ ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಸ್ವಲ್ಪ ನಮಗೆ ಪರಿಣಾಮ ಬಿದ್ದಿದೆ. ಓಕೆ ಓಕೆ, ಈ ಮನೆಯವರ ಓಟ್ ಅಂದ್ರೆ ಪರಂಪರೆಯಿಂದ ಬಂದಿರುವಂತಹ ಓಟು ಬಹುಶಃ ಕಾಂಗ್ರೆಸ್ಸಿಗರ ಓಟು, ಅದನ್ನ ಅಲ್ಲಗಳೆಯುವಂತಿಲ್ಲ, ಪರಂಪರಾಗತವಾಗಿ ಬಂದಿರುವಂತಹ ಓಟುಗಳು. ಅದು ಹೇಗೆ ಸರ್ ಬಿಜೆಪಿಗೆ ಕನ್ವರ್ಟ್ ಆಗುತ್ತೆ? ಯುವಕರು ಇವತ್ತು ದುಡಿತ ಮಾಡುವವರು ಯುವಕರು, ಮನೆಯಲ್ಲಿದ್ದಲ್ಲ ಅಲ್ಲಿ ಏಜ್ ಆದವರು ಹೊರಗೆ ಬೆಂಗಳೂರಲ್ಲಿ ದುಡಿಮೆ ಮಾಡ್ತಾ ಇದ್ದಾರೆ, ಬಾಂಬೆಲಿ ದುಡಿಮೆ ಮಾಡ್ತಾ ಇದ್ದಾರೆ, ದುಬೈಲಿ ದುಡಿಮೆ ಮಾಡ್ತಾ ಇದ್ದಾರೆ. ಅವರು ಮನೆಗೆ ಹಣ ಕಳಿಸೋರು, ಅವರು ಮನೆಯನ್ನು ನೋಡ್ಕೊಂಡು ಹೋಗೋರು ಅವರು. ಆದ್ರಿಂದ ಅವ್ರ ಮಾತಿಗೆ ಮನೆಯಲ್ಲಿ ಬೆಲೆ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ನನ್ನ ಮಗ ಹಣ ಕೊಡ್ತಾನೆ, ಅವ್ನ ಮಾತು ಮೀರಬಾರ್ದು, ಪರಂಪರೆ ನಾವು ಮೊದಲಿಂದ ಹಾಕಿ ಬಂದು ಈ ಸರಿ ಒಂದು ಬದಲಾವಣೆ ಮಾಡಿ, ಈ ಮಾತಿಗೆ ಜನ ಸ್ವಲ್ಪ ಮಟ್ಟಿಗೆ ವೋಟ್ ಕನ್ವರ್ಟ್ ಆಗಿದೆ. ಓಕೆ, ಆ ರೀತಿ ಕನ್ವರ್ಟ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಬಿಜೆಪಿ ಅನ್ನೋ ಪಕ್ಷ ಇಷ್ಟು ಬೆಳೀತಾ ಇದೆ ಅಂತ ಬಂದಾಗ ಅಲ್ಲಿ ತಳಮಟ್ಟದಲ್ಲಿ ಕೆಲಸ ನಿರ್ವಹಿಸಿರುವಂತಹ ಕಾರ್ಯಕರ್ತರು ಪ್ರಮುಖವಾಗಿರುವಂತಹ ಅಸ್ತ್ರ ಆಗಿರ್ತಾರೆ ಅನ್ನುವಂಥದ್ದು. ಅಂದ್ರೆ RSS ಅನ್ನುವಂತಹ ಒಂದು ಹಿನ್ನೆಲೆ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ಸಂಘದಿಂದ ಈ ಬಿಜೆಪಿ ಅನ್ನುವಂಥ ಪಕ್ಷ ತುಂಬಾ ದೊಡ್ಡ ಮಟ್ಟದಲ್ಲಿ ಬೃಹತ್ಮರವಾಗಿ ಬೆಳೀತಾ ಇದೆ ಅನ್ನುವಂಥದ್ದು. ಒಪ್ಕೊಳ್ತೀರಾ ಇದು? ಸ್ವಯಂ ಸೇವಕ ಸಂಘ RSS ಏನಿದೆ, ಒಬ್ಬರೇ ರಾತ್ರಿ ಸಾಯಂಕಾಲ 6 ಗಂಟೆ ಮೇಲೆ ಹೋಗಿ ಮನೇಲಿ ಕೂತು ಬೇರೆ ಬೇರೆ ಇಶ್ಯೂಗಳನ್ನು, ರಾಷ್ಟ್ರ ಮಟ್ಟದ ಇಶ್ಯೂಗಳನ್ನು ಅವರು ಬಿಂಬಿಸ್ತಾರೆ. ಹಳ್ಳಿಯ ಜನರಿಗೆ ಅವ್ರು ಹೇಳಿದ ಮಾತನ್ನು ನಂಬಿಕೊಳ್ತಾರೆ. ಅದರಿಂದ ಸ್ವಲ್ಪ ಮಟ್ಟಿಗೆ ನಮ್ಗೆ ಹಿನ್ನೆಲೆ ಆಗಿದೆ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನು ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ಜನರ ಹತ್ರ ಹೋಗ್ತಾ ಇದ್ದೇವೆ. ಏನು ಅವರು ಇವತ್ತು ತಪ್ಪು ಮಾಡಿದ್ದಾರೆ ಅದನ್ನು ಮಂದಟ್ಟು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಇವತ್ತು ಅವರು ಅಧಿಕಾರ ಬರುವಾಗ ಡೀಸೆಲ್ ಪೆಟ್ರೋಲ್ ಬೆಲೆ 40 ರೂಪಾಯಿಗೆ ಇಷ್ಟು ಕಡಿಮೆಲಿ ಕೊಡ್ತೆ ಅಂತ ಹೇಳಿದ್ರೆ, ಇವತ್ತು 105 ರೂಪಾಯಿ, 95 ರೂಪಾಯಿ. ಅದನ್ನು ನಾವು ಪ್ರತಿಭಟನೆ ಮೂಲಕ ಜನರಿಗೆ ಎಚ್ಚರಿಸ್ತಾ ಇದ್ದೇವೆ. ಈಗ ಕುಡಿಯುವ ನೀರಿನ ಎಣ್ಣೆ, ಬೇರೆ ಬೇರೆ ಪದಾರ್ಥಗಳು ದಿನ ಅಗತ್ಯ ಪದಾರ್ಥ ಇವತ್ತು ಗಗನಕ್ಕೇರಿದೆ. ಅದನ್ನು ಹಳ್ಳಿಯಲ್ಲಿ ನಾವು ಪ್ರತಿಭಟನೆ ಮಾಡಿ ಇವತ್ತು ಜನರಿಗೆ ಮನದಟ್ಟು ಮಾಡ್ತಾ ಇದ್ದೇವೆ. ತಪ್ಪಾಗಿದೆ, ಈ ರೀತಿ ತೊಂದರೆ ಆಗ್ತಾ ಇದೆ ಜನರಿಗೆ, ಅದನ್ನ ಮಾಡಿ ಜನರನ್ನ ಬದಲಾಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಓಕೆ, ಸೋತಿದ್ದೀರಾ ಆದ್ರೂ ಕೂಡ ತಮ್ಮ ಹವಾ ಇದೆ ತಮ್ಮ ಕ್ಷೇತ್ರದಲ್ಲಿ, ಬೈಂದೂರು ಕ್ಷೇತ್ರದಲ್ಲಿ, ಹೌದಾ? ಇವಾಗಲೂ ಜನರು ನನ್ನ ಬಗ್ಗೆ ಸಿಂಪತಿ ಇದೆ, ಕೆಲಸ ಮಾಡಿದ್ದಾರೆ. ಜನ ಕರ್ದಲ್ಲಿ ಈಗಲೂ ಹೋಗ್ತಾ ಇದ್ದೆ, ನಾನೇನು ಅಧಿಕಾರದಲ್ಲಿ ಇಲ್ಲ, ಆದ್ರೂ ಜನ ನಾನು ಕರಿತಾ ಇದ್ದಾರೆ. ಎಲ್ಲ ದೇವಸ್ಥಾನ ಓಪನಿಗೆ, ಬೇರೆ ಬೇರೆ ಕಾರ್ಯಕ್ರಮ ಕರೀತಾರೆ, ನಾನು ಹೋಗ್ತಾ ಇದ್ದೆ. ಓಕೆ, ಅಧಿಕಾರ ಇಲ್ದಿದ್ರು ಕೂಡ ಗೋಪಾಲ್ ಪೂಜಾರಿ ಅವರು ಏನೆಲ್ಲ ಸಹಾಯ ಮಾಡಬಹುದು, ಅಧಿಕಾರದ ಅವಧಿ ಇಲ್ಲದಿದ್ರು ಕೂಡ ಈಗ ಏನೆಲ್ಲ ಮಾಡಿದ್ದೀರಾ ಮಾಡಬಹುದು? ಈಗ ಅಧಿಕಾರದ ಇಲ್ದಿದ್ರು ಸಹ ಅಧಿಕಾರಿಗಳ, ನಾವು ವಿರೋಧ ಪಕ್ಷದಲ್ಲಿದ್ದವರು ಅಧಿಕಾರಿಗಳ ಹತ್ರ ಕೆಲಸ ಮಾಡ್ಲಿಕ್ಕೆ ಆಗ್ತದೆ.
ಬರೀ ಅಧಿಕಾರ ಇದ್ದಾಗ ಮಾತ್ರ ಅಲ್ಲ, ಇಲ್ದಿದ್ದು ಸಹ ವಿರೋಧ ಪಕ್ಷದವ್ರು ಹೋಗಿ ಕೂತ್ಕೊಂಡ್ರೆ ನಾವು ಅವ್ರಿಗೆ ಮನದಟ್ಟು ಮಾಡಿ ಕಾನೂನು ಚೌಕಟ್ಟಲ್ಲಿ ಕೊಡಲೇಬೇಕಾಗತ್ತೆ. ಕೊಡದೇ ಇದ್ರೆ ನಾವು ಬೇರೆ ಪ್ರತಿಭಟನೆ ಮೇಲಧಿಕಾರಿಗೆ ಹೋಗ್ತೇವೆ ಅಂತ ಹೇಳಿದಾಗ ಅವರು ನಮ್ದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಅದು ಕರೆಕ್ಟ್ ಇದ್ದಾಗ ಅವ್ರು ಮಾಡಿ ಕೊಡಲೇಬೇಕಾಗುತ್ತೆ, ಕೊಡ್ತಾರೆ. ಓಕೆ ಓಕೆ ಗೋಪಾಲ್ ಪೂಜಾರಿ ಅವರು ನಮ್ಮ ಕಾಂಗ್ರೆಸ್ ಕರಾವಳಿ ಭಾಗದ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಜೊತೆಗೆ ಬಿಲ್ಲವ ಸಮುದಾಯ ನಮ್ಮ ಕರಾವಳಿ ಭಾಗದಲ್ಲಿ ಅತಿ ಪ್ರಬಲವಾಗಿರುವಂತಹ ಒಂದು ಸಮುದಾಯ, ಈ ಸಮುದಾಯದ ಪ್ರಮುಖ ನಾಯಕರು ಕೂಡ ಹೌದು ಅನ್ನುವಂಥದ್ದು. ಎಸ್, ಏನ್ ಹೇಳ್ತಾರೆ ತಮ್ಮ ಒಂದು ಮನೆತನ, ತಮ್ಮ ಒಂದು ಗೋಪಾಲ ಪೂಜಾರಿ ಅವರ ಮನೆತನ ಯಾವ ರೀತಿ ಇದೆ, ಯಾವ ರೀತಿ ಬಂದವರು, ಯಾವ ರೀತಿ ಕಾಂಗ್ರೆಸ್ ಅನ್ನುವಂಥ ಪಕ್ಷದಲ್ಲಿ ಶಾಸಕರಾಗಿ ತಾವು ಆಯ್ಕೆ ಆಗಿದ್ರಿ ಹಿಂದೆ? ನನ್ನ ತಂದೆ ಕೊಲ್ಲೂರು ಹೋಗೋ ದಾರಿಯಲ್ಲಿ ಒಣಸೆ ಅಂತಿದೆ, ಅಲ್ಲೇ ಕಲ್ಮಾಡಿ ಅಂತ ಒಂದು ಊರಿದೆ. ಓಕೆ, ಅವರು ಅಲ್ಲಿ ನಾವು ಹುಟ್ಟಿ ಬೆಳೆದವರು, ಅವರು ತಂದೆ ಮನೆಯಲ್ಲಿ ಹುಟ್ಟಿ ಬೆಳೆದವರು. ಅಲ್ಲಿ ಅವರು ಒಂದು ದೇವಸ್ಥಾನ ಇದೆ, 2 ದೇವಸ್ಥಾನ ಇದೆ. ಅಲ್ಲಿ ನಮ್ಮ ತಂದೆ ಪೂಜೆ ಮಾಡ್ಕೊಂಡು ಅವ್ರ ಮನೆಯವರೇ ಅಲ್ಲಿ ಪಾತ್ರಿ, ನಿಮ್ಮ ಗರಡಿ ಪಾತ್ರೆ ಅಂತಾರೆ, ಆ ರೀತಿ ಅವ್ರ ಕುಟುಂಬದವರೇ ಇದ್ದಾರೆ. ತಂದೆ ಅಲ್ಲಿಂದ ನಾವು ಬಂದು ನನ್ನ ತಾಯಿ ಮನೆ ಕಟ್ಟುಬೆಲ್ತರು, ಹೆಮ್ಮಾಡಿ ಹತ್ರ ಕಟ್ಟುಬೆಲ್ತು, ಅಲ್ಲಿ ಭದ್ರಕಾಳಿ ಟೆಂಪಲ್ ಶಾಸಕರ ಸಂದರ್ಭ ಅಜೀರ್ಣಾವಸ್ಥೆಯಲ್ಲಿ ಇತ್ತು. ಅದನ್ನು ಜೀರ್ಣೋದ್ಧಾರ ಮಾಡಿ ವೀರೇಂದ್ರ ಹೆಗ್ಡೆ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿ ಇವತ್ತು ಆ ದೇವಸ್ಥಾನ ಅತ್ಯಂತ ಆ ಭಾಗದಲ್ಲಿ ಪ್ರಖ್ಯಾತ ಹೊಂದಿದೆ. ಹೀಗೆ ಎಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ನನ್ನ ಕಾಲದಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಸಮುದಾಯ ಭವನ, ಉದಾಹರಣೆಗೆ ಕೊಂಕಣಕಾರಿ ಸಮುದಾಯ ಭವನಕ್ಕೆ ಅನುದಾನ ತಂದು ಕೊಡು, ಸಿದ್ದರಾಮಯ್ಯನಿಂದ ಕೊಡು ಅಂದ್ಕೊಂಡು. ಕನ್ನಡ ಕಾರ್ಯ ಉಪ್ಪುಂದಲ್ಲಿದೆ, ಅವ್ರಿಗೆ 1 ಕೋಟಿ ಅನುದಾನ ತೋರಿಸುವಂಥ ಕೆಲಸ. ಬೇರೆ ಕೊಟ್ಟಾರ ಸಮಾಜ ಇದೆ, ಅವರಿಗೆ ಜಾಗ ಕೊಡಿಸುವಂಥ ಕೆಲಸ ಮಾಡಿದ್ದಾನೆ. ಮೇಸ್ತ್ರ ಸಮಾಜ ಇದೆ ಸಿರೂರಲ್ಲಿ, ಅವರಿಗೆ ಸರ್ಕಾರಿ ಜಾಗ ಕೊಡಿಸುವಂಥ ಕೆಲಸ ಮಾಡಿದೆ. ಹೀಗೆ ಯಾವ ಸಮಾಜ ಮುಂದೆ ಬಂದಿದೆ, ಸಣ್ಣ ಸಣ್ಣ ಸಮಾಜ, ಅವರಿಗೆ ಸರ್ಕಾರದಿಂದ ಏನು ಸವಲತ್ತು ಕೊಡ್ಲಿಕ್ಕಾಗತ್ತೆ ಅದೆಲ್ಲ ಕೆಲಸವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಜನರಿಗೆ ನನ್ನ ಬಗ್ಗೆ ವಿಶ್ವಾಸ ಇದೆ. ಓಕೆ, ತಮ್ಮ ಮನೆತನದ ಬಗ್ಗೆ ತಾವು ಹೇಳಿದ್ರಿ, ಭದ್ರಕಾಳಿ ದೇವರು ತಮ್ಮ ಮನೆ ದೇವರು ಹಾಗೂ ಬರುತ್ತೆ ಸರ್? ಹೇಗೆ ಮನೆ ದೇವರು ಬರುತ್ತೆ. ಓಕೆ, ತಮ್ಮ ವಿದ್ಯಾರ್ಥಿ ಜೀವನ ಸ್ವಲ್ಪ ತಿಳ್ಕೊಡ, ಯಾಕಂದ್ರೆ ಗೋಪಾಲ್ ಪೂಜಾರಿ ಅವರು ಉಡುಪಿಯ ಬೈಂದೂರು ಕ್ಷೇತ್ರದವರು ಅಂತ ಬಂದಾಗ ನಮ್ಮ ಕರಾವಳಿ ಭಾಗದ ಜನರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಬರಲಿ ಅನ್ನೋದು. ದಟ್ಸ್ ವೈ ಐ ಆಮ್ ಆಸ್ಕಿಂಗ್. ನಾನು ಶಾಲೆಗೆ ಹೋಗಿ ತಂದೆ ಮನೆಯಿಂದ ದೂರ, ತಾಯಿ ಮನೆಯಿಂದ ಸುಮಾರು ದೂರ ನಡ್ಕೊಂಡು ಹೋಗ್ಬೇಕಿತ್ತು. SSLC ಒಣಸೆ ಹೈಸ್ಕೂಲಲ್ಲಿ SSLC ಪಾಸ್ ಮಾಡಿದ್ಮೇಲೆ ನಾನು ಜಾಬಿಗೆ ಹೋಗುವಂಥ ಮಟ್ಟಕ್ಕೆ ಹೋದಾಗ ನನ್ನ ಅಣ್ಣ, ಬೇಡ ನೀನು ಬಾಂಬೆಗೆ ಹೋಗ, ನಮ್ಮ ಬಾಂಬೆಲಿ ನಮ್ಮ ಬಾವರದ್ದು ಹೋಟ್ಲಿದೆ, ನೀನು ಅಲ್ಲಿ ಬಿಸ್ನೆಸ್ಸಿಗೆ ಹೋಗು, ಅಲ್ಲಿ ಅವ್ರ ಒಟ್ಟಿಗೆ ಹೋಗು ಅಂದೆ. ಅವ್ರು ನನ್ನನ್ನು ಬಾಂಬೆ ಕರ್ಕೊಂಡು ಹೋದ್ರು. ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಸ್ವಂತ ಉದ್ಯಮ ಮಾಡಿ ಅದಾದಮೇಲೆ ಬಂಗಾರಪ್ಪನವರೊಟ್ಟಿಗೆ ನಾನಿದ್ದೆ. ಅವ್ರು ನನ್ನನ್ನು ರಾಜ್ಯಕ್ಕೆ ತಂದರು. ನನಗೆ ವಾಸ್ಕೋ ಪಂಡಿತ್ ವೀರಪ್ಪ ಮೊಯ್ಲಿ ಸಾಹೇಬರು, ಪ್ರತಾಪ್ ಚಂದ್ರ ಶೆಟ್ಟರು ಮತ್ತೆಲ್ಲ ಮುಖಂಡರು ನನಗೆ ಟಿಕೆಟ್ ಕೊಡಿಸಿ ನನ್ನನ್ನು MLA ಮಾಡಿದರು. ಅಲ್ಲಿಂದ ಇಷ್ಟು ತನಕ ನಾನು ರಾಜಕೀಯದಲ್ಲಿದ್ದೆ. ಮತ್ತು ನಾನು ಮಕ್ಕಳು, ಒಬ್ಬ ಆರ್ಕಿಟೆಕ್ಟ್ ಮಾಡಿದ್ದಾನೆ, ಒಬ್ಬ ಸಿವಿಲ್ ಇಂಜಿನಿಯರ್ M.Tech ಮಾಡಿದ್ದಾನೆ, ಒಬ್ಬಳು ಮಗಳು, 3 ಮಕ್ಕಳು. ಒಬ್ರು ಮಗಳಿಗೆ ಮದುವೆ ಆಗಿದೆ, ಇಬ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಓಕೆ, ಅದೇ ಕರಾವಳಿ ಭಾಗ ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ಜನರ ಒಂದು ಕುಲಕಸಬು ಅಂತ ಹೇಳಿದ್ರೆ ಮೀನುಗಾರಿಕೆ. ಇಡೀ ದೇಶ ನೋಡುತ್ತೆ ನಮ್ಮ ಕರಾವಳಿ ಭಾಗಕ್ಕೆ ಮೀನುಗಾರಿಕೆಯ ವಿಚಾರವಾಗಿ. ಆದರೆ ಮೀನುಗಾರರ ಒಂದು ವಿಚಾರದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿವೆ. ಆ ಮೀನುಗಾರರ ಸಮಸ್ಯೆಯನ್ನೇ ತಾವುಗಳು ಬಗೆಹರಿಸಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ವಿಚಾರ. ಮೀನುಗಾರಿಕೆ ಸಮಸ್ಯೆ ನಾನಿದ್ದಾಗ ಸೀಮೆಣ್ಣೆ ಸಮಸ್ಯೆ ಇತ್ತು ಅವರಿಗೆ, ನಾಡದೋಣಿ ಅವರಿಗೆ. ನಾನು ಸಿದ್ದರಾಮಯ್ಯನ ಹತ್ರ ಅವರು ಬಜೆಟ್ ಮಾಡೋ ಸಂದರ್ಭದಲ್ಲಿ ನನಗೆ ಅಲ್ಲಿಂದ ಫೋನ್ ಬಂತು, ಕೇರಳದಲ್ಲಿ 400 ಲೀಟರ್ ಸೀಮೆಣ್ಣೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ತಿಂಡಿ ತಿನ್ನುವಾಗ 8 ಗಂಟೆಗೆ ಅವ್ರ ಟೇಬಲಲ್ಲಿ ಕೂತು ಅವ್ರಿಗೆ ಮಂದಟ್ಟು ಮಾಡಿದೆ. ನಾಡದೋಣಿಯರು ಕಷ್ಟದಲ್ಲಿರೋ ಬಡವರು ಅವ್ರಿಗೆ ಸೀಮೆಣ್ಣೆ ಕೊಡಬೇಕಂದ್ರೆ ಅವರು ಪರ್ಮಿಟಿಗೆ 300 ಲೀಟ್ರ್ 250ರಿಂದ 300 ಲೀಟ್ರ್ ಸೀಮೆಣ್ಣೆ ಕೊಡಲಿಕ್ಕೆ ಅವರು ಬಜೆಟಲ್ಲೇ ಅನೌನ್ಸ್ ಮಾಡಿದರು. ಅದನ್ನು ಪರ್ಮಿಟ್ ಜಾಸ್ತಿ ಇತ್ತು, ಅದನ್ನು ಅವರು ಹಂಚಿಕೊಂಡು 250 300 ಹೀಗೆ ಹಂಚಿಕೊಂಡು ಸೀಮೆಣ್ಣೆ. ಆದರೆ ಇವ್ರು ಬಂದ ಮೇಲೆ ನಾವು ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಬಜೆಟಲ್ಲಿ ಅದಕ್ಕೆ ಅಲೋಕೇಶನ್ ಮಾಡಿದ್ದಾರೆ ಹಣ ಸೀಮೆಣ್ಣೆಗೆ. ಆದರೆ ಈಗ ಅವರು ಸರಿಯಾಗಿ ಸೀಮೆಣ್ಣೆ ಸಪ್ಲೈ ಮಾಡ್ತಾ ಇಲ್ಲ. ಮತ್ತು ಅವರು ಡೀಸೆಲ್ ಸಬ್ಸಿಡಿ ಏನಿದೆ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಇವತ್ತು ಮೀನುಗಾರರು ಸಮುದ್ರಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ, ಯಾಕಂದರೆ 1 ಲೀಟ್ರ್ ಡೀಸೆಲ್ಗೆ 95 ರೂಪಾಯಿ. ಅವರು ಅದನ್ನು 50 ರೂಪಾಯಿ ಕೊಟ್ಟರೆ ಮಾತ್ರ ಮೀನುಗಾರರು ಬದುಕಲಿಕ್ಕಾಗತ್ತೆ. ಬಿಟ್ಟರೆ 95 ಕೊಟ್ಟು ಯಾವ ಮೀನುಗಾರರು ಹೋಗಿ ಬೋಟನ್ನು ಸಮುದ್ರಗಿಳಿಸಿದ್ರೆ ಲಾಭದಾಯಕ ಅಲ್ಲ, ಕಷ್ಟದ ಪರಿಸ್ಥಿತಿ ಇದೆ. ಮತ್ತು ಅವರ ಸಮಸ್ಯೆ ಸಾಕಷ್ಟು CR ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆ ಇದೆ. ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸಹ ವಿಳಂಬನೆ ಇದೆ. ಮತ್ಸ್ಯ ಮನೆ ಕೊಡುವಂಥ ಯೋಜನೆ ಇದೆ. ನಮ್ಮ ಕಾಲದಲ್ಲಿ ಸಾಕಷ್ಟು ಕೇಂದ್ರ ಮತ್ತು ರಾಜ್ಯ 2 ಯೋಜನೆ ಮೂಲಕ ಮನೆ ಕೊಟ್ಟಿದ್ದೇವೆ. ಈ ಸರಿ ಅವರಿಗೆ ಮನೆ ಕೊಡೋ ಯೋಜನೆ ಸಹ ಅನುಷ್ಠಾನ ಆಗ್ತಾಯಿಲ್ಲ.
ಓಕೆ ಸಾಕಷ್ಟು ಸಮಸ್ಯೆ ಇದೆ ಮೀನುಗಾರರಿಗೆ, ಕಷ್ಟದಲ್ಲಿದ್ದಾರೆ ಮೀನುಗಾರರು. ಸೊ ಮೊನ್ನೆ ಡಿ ಕೆ ಶಿವಕುಮಾರ್ ಬಂದಾಗ ಸಾಕಷ್ಟು ವಿಚಾರಗಳನ್ನು ಜನ ಅವರಿಗೆ ಮಂದಟ್ಟು ಮಾಡಿದ್ದಾರೆ. ಅದನ್ನು ಈಗ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಪರಿಹಾರ ಹುಡುಕುವಂಥ ಕೆಲಸ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತೆ ಅಂತ ಹೇಳಿದ್ದಾರೆ. ಅದು ಆದರೆ ಅನುಷ್ಠಾನ ಆದರೆ ಸಕ್ಸಸ್ ಆಗುತ್ತೆ. ಓಕೆ, ಪ್ರಮುಖವಾಗಿ ಹಾಗಾದ್ರೆ ಈ ಬಾರಿ ಕರಾವಳಿಗರ ಸಮಸ್ಯೆಯಲ್ಲಿ ಪ್ರಮುಖವಾಗಿ ಮೀನುಗಾರರ ಸಮಸ್ಯೆನ ಕಾಂಗ್ರೆಸ್ ಪರಿಹಾರ ಮಾಡುತ್ತೆ ಅನ್ನುವಂತಹ ವಿಚಾರ ತಾವು ಹೇಳ್ತಾ ಇದ್ದಾರೆ. ಈಗ ಡಿ ಕೆ ಶಿ ಅವರು ಬಂದಾಗ್ಲೂ ಕೂಡ ಮೀನುಗಾರ ಸಮಸ್ಯೆನ ಆಲಿಸ್ಲಿಕ್ಕೋಸ್ಕರ ಅವರು ಕರಾವಳಿ ಭಾಗಕ್ಕೆ ಬಂದಿದ್ರು. ಸೊ ದಟ್ಸ್ ಮೈ ಐ ಆಮ್ ಆಸ್ಕಿಂಗ್ ವಿತ್ ಯು. ಹಾಗಾದ್ರೆ ಈ ಬಾರಿ ಮೀನುಗಾರರ ಸಮಸ್ಯೆಗಳನ್ನ ಪ್ರಮುಖವಾಗಿ ತಾವು ಪರಿಹಾರ ಮಾಡಬೇಕು ಅಂತ ಇದ್ದೀರಾ ಕಾಂಗ್ರೆಸ್ ಪಕ್ಷ ಹೇಗೆ? ಈ ಸರಿ ಅವ್ರ ಪ್ರಣಾಳಿಕೆಯಲ್ಲೇ, ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಮೀನುಗಾರಿಕೆ ಪರಿಹಾರ ಹಾಕುವಂತ ಕೆಲಸ ಪಕ್ಷದ ಪ್ರಣಾಳಿಕೆಯಲ್ಲಿ ಅನುಷ್ಠಾನ ಮಾಡ್ತಾರೆ. ಯಾಕೆ ಮೀನುಗಾರಿಕೆ ಅಥವಾ ಮೀನುಗಾರರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ಬಂತು ಅಂತ ಹೇಳಿ ಸಡನ್ಲಿ ಏಕಾಏಕಿ? ಹಾಗೆಲ್ಲ ಮೀನುಗಾರರು ಮೊದಲಿಂದ ಹೈಯೆಸ್ಟ್ ಮೀನುಗಾರರಿಗೆ ಸಹಾಯ ಮಾಡಿದೆ ಕಾಂಗ್ರೆಸ್ ಪಕ್ಷ. ಆದ್ರೆ ಮೀನುಗಾರರು ಇಷ್ಟು ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭ ಯಾವತ್ತೂ ಇಲ್ಲ. ಉದಾಹರಣೆಗೆ ಡಿ ಕೆ ಸುರೇಶ್ ಅವರ MP ಅವ್ರ ತಮ್ಮ ಬೋಟಲ್ಲಿ ಹೋಗಿ ಮೀನು ಹಿಡಿಲಿಕ್ಕೆ ಹೋಗಿ ಅವ್ರ ಕಷ್ಟನ ಕಂಡಿದ್ದಾರೆ. ಸ್ವತಃ ಅವ್ರ ಅಣ್ಣ ಹತ್ರ ಹೇಳಿದ್ದಾರೆ, ಈ ರೀತಿ ಮೀನುಗಾರರ ಸಮಸ್ಯೆ ಇದೆ, ಸ್ವತಃ ನೀವು ಹೋಗಿ ಅವ್ರನ್ನ ಮನಸ್ಸಲ್ಲಿ ಚರ್ಚೆ ಮಾಡ್ಕೊ, ಅವರಿಗೆ ಪರಿಹಾರ ಹುಡುಕಬೇಕು. ಅವ್ರು ಸ್ವತಃ ಅದಕ್ಕೋಸ್ಕರ ಬಂದು ಉತ್ತರ ಕರ್ನಾಟಕ, ಉಡುಪಿ, ಮಂಗಳೂರಲ್ಲಿ ಚರ್ಚೆ ಮಾಡಿದರೆ ಇವ್ರಿಗೆ ಕಾಯಂ ಆಗಿ ಪರಿಹಾರ ಹುಡುಕುವಂಥ ಬಜೆಟಲ್ಲಿ ಮುಂದಿನ ದಿನ ಅವ್ರು ಹಾಕ್ಕೊಳ್ತೇವೆ, ಕಾಯಂ ಪ್ರಣಾಳಿಕೆಯಲ್ಲಿ ಅನುಷ್ಠಾನ ಮಾಡ್ತೇವೆ ಮಾತು ಕೊಟ್ಟಿದ್ದಾರೆ. ಓಕೆ ಓಕೆ ಸರ್, ತಾವು 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ರಿ, ಸಚಿವ ಸ್ಥಾನ ಯಾಕೆ ಸಿಗ್ಲಿಲ್ಲ? ಸಾಕಷ್ಟು ನಾನು ಒಬ್ಬನೇ ಗೆದ್ದಾಗಲೂ ಸಹ ಸಚಿವ ಸ್ಥಾನ ಸಿಕ್ಕಿಲ್ಲ. ಮೊನ್ನೆ ಸ್ವರ್ಕೆಯವರು MP ಆಗಿ ಸೀನಿಯರ್ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದೇ ಕೋಮಿನರಾದ್ರಿಂದ ಅವರಿಗೆ ಕೊಟ್ಟರು. ಪ್ರಮೋದ್ ಮಧ್ವರಾಜ್ ಮೀನುಗಾರರಿಗೆ ಎಲ್ಲೂ ಕೊಡ್ಲಿಕ್ಕೆ ಆಗೋ ಪರಿಸ್ಥಿತಿ ಇಲ್ಲ. ಆವಾಗ ಮೀನುಗಾರರಿಗೆ ಒಬ್ಬರಿಗೆ ಮೊದಲಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮಂತ್ರಿ ಕೊಟ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಒತ್ತಡ ಇರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾನು 4 ಬಾರಿ ಗೆದ್ದರೂ ಸಹ ಕೊಡ್ಲಿಕ್ಕಾಗಿಲ್ಲ. ಅದು ಪ್ರಮೋದ್ನಿ ಕೊಟ್ಟು ನಾನು KSRTC ಚೇರ್ಮನ್ ಮಾಡಿದರು. KSRTC ಚೇರ್ಮನ್ ಆದಾಗ ಸಾಕಷ್ಟು ಆ KSRTC ನಾನು ಹೋಗೋ ಮುಂಚೆ ಲಾಸಲ್ಲಿತ್ತು. KSRTC ಚೇರ್ಮನ್ ಆಗಿದ್ರಿ? ಚೇರ್ಮನ್ ಆಗಿದ್ದೇನೆ. ಲಾಸಲ್ಲಿತ್ತು. ನಾನು ಚೇರ್ಮನ್ ಆದಮೇಲೆ ಅದನ್ನು ಇಡೀ ರಾಜ್ಯ ಟೂರ್ ಮಾಡಿ ಅಲ್ಲಿ ಸಮಸ್ಯೆನ ಪರಿಹಾರ ಮಾಡಿ ಡ್ರೈವರಿಗೆ, ಕಂಡಕ್ಟರ್ಗೆ, ಹೆಲ್ತ್ ಚೆಕಪ್ಪಿಗೆ, ಬೇರೆ ಬೇರೆ ರೀತಿ ಅವರಿಗೆ ಬಸ್ ಓಡಿಸುವಂಥ ಕೆಲಸಕ್ಕೆ ಹಳ್ಳಿಗೆ ಬಸ್ ಹಾಕುವಂಥ ಕೆಲಸ ಮಾಡಿದ್ದೇನೆ. ಮತ್ತು 33 ಕೋಟಿ ಲಾಭ ತೋರಿಸುವಂಥ ಕೆಲಸ ಆಗಿದೆ. ಫಸ್ಟ್ ಟೈಮ್ KSRTC ಲಾಭದಲ್ಲಿದೆ ಅನ್ನೋದನ್ನು ನಾವು ಸಿದ್ದರಾಮಯ್ಯನ ಕಾಲದಲ್ಲಿ ಲಾಭ ಮಾಡಿ ತೋರಿಸಿದೆ. ನಮ್ಮ ಕೈಲಾದ KSRTC ಪುನಶ್ಚೇತನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಸ್ವಲ್ಪ ಲಾಸಲ್ಲಿದೆ ಅಂತ ಮೊನ್ನೆ ಕೇಳ್ಕೊಂಡಿದ್ದೇನೆ. ಸಾಕಷ್ಟು ಲಾಸ್ ಇದೆ ಅಂತ ಹೇಳಿದೆ. ಎಸ್, KSRTC ಚೇರ್ಮನ್ ಆಗಿ ಒಳ್ಳೆಯ ಕೆಲಸಗಳನ್ನ ತಾವುಗಳು ಮಾಡಿದ್ರಿ. ಎಸ್, ಸಚಿವ ಸ್ಥಾನಕ್ಕೋಸ್ಕರ ಎಲ್ಲೋ ಸಚಿವ ಸ್ಥಾನ ಕೊಡ್ಲಿಲ್ಲ ಪೂಜಾರಿ ಅವರಿಗೆ ಅಂತ ಬಂದಾಗ ಬೇಸರ ಇದೆಯಾ ಈ ವಿಚಾರದಲ್ಲಿ? ಅಲ್ಲ, ನಮಗೆ ಇದು ಸಹಜ. ಅಂದರೆ ಪಕ್ಷದ ನಾವೊಬ್ಬ ನಿಷ್ಠಾವಂತ ಕಾರ್ಯಕರ್ತ. ನಮ್ಮ ರಾಜಕೀಯ ಗುರುಗಳು ಹಾಸ್ಕಲ್ಪಣಿ ವೀರಪ್ಪ ಮೊಯ್ಲಿ, ಜನಾರ್ದನ ಪೂಜಾರಿ ಸಾಹೇಬರು, ಅವರು ಏನು ಹಾನೆಸ್ಟಾಗಿ ಇವತ್ತು ಇದ್ದಾರೆ. ಅವರ ಬಂಗಾರಪ್ಪನವರೆಲ್ಲ ಏನು ಮಾಡಿದ್ದಾರೆ, ಅವರ ಏನು ಹಾಕಿ ಕೊಟ್ಟಿದ್ದಾರೆ, ಒಂದು ತತ್ವ ಸಿದ್ಧಾಂತ ಮೇಲೆ ರಾಜಕೀಯ ಮಾಡಬೇಕು, ಅಧಿಕಾರದ ದಾಹದಲ್ಲಿ ಹೋಗಬಾರ್ದು ಅಂತ ಅವ್ರು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಅಧಿಕಾರವೇ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. 4 ಬಾರಿ ನನಗೆ 6 ಬಾರಿ ಪಕ್ಷ ಟಿಕೆಟ್ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ತರೋ ಒಬ್ಬ ಸಾಧಾರಣ ಮನುಷ್ಯನಿಗೆ ಪಕ್ಷ ಬಂದು ಟಿಕೆಟ್ ಕೊಟ್ಟಿದೆ ಅಂದರೆ ಅದಕ್ಕಿಂತ ದೊಡ್ಡ ಒಳ್ಳೆ ಕೆಲಸ ನಂಗೆ ಮಾಡ್ತೇನೆ. ನಾನು ರಾಜಕೀಯ ಹಿನ್ನೆಲೆ ಇರುವಂಥ ಕುಟುಂಬದಿಂದ ಬಂದವಲ್ಲ, ಆಕಸ್ಮಿಕವಾಗಿ ರಾಜಕೀಯ ಬಂದವ. ಅದನ್ನು ಪಕ್ಷ ಗುರುತಿಸಿದೆ, ಅವಕಾಶ ಕೊಟ್ಟಿದೆ. ಅದಕ್ಕೆ ನಾನು ಚಿರಋಣಿಯಾಗಿ ಪಕ್ಷಕ್ಕಿದ್ದೇನೆ. ಓಕೆ, ಅಕಸ್ಮಾತ್ ಆಗಿ ರಾಜಕೀಯಕ್ಕೆ ಬಂದವರು ಗೋಪಾಲ್ ಪೂಜಾರಿ ತುಂಬಾ ಶ್ರೀಮಂತರು ಅನ್ನುವಂಥದ್ದು ಕಾಣುತ್ತೆ. ಇಲ್ಲ, ನಾವು ಕಷ್ಟದಿಂದ ಹೋಟೆಲ್ ಕಾರ್ಮಿಕನಾಗಿ ನಮ್ಮ ಬಾವರ್ ಹೋಟ್ಲಲ್ಲಿ ಕೆಲಸ ಮಾಡಿ ನಮ್ಮ ಬೆಂಗಳೂರಲ್ಲಿ ಹೋಟೆಲ್ ಮ್ಯಾನೇಜರ್ ಆಗಿ ಒಂದು ಸ್ವೀಟ್ ಸ್ಟಾಲ್ ಮಾಡಿ ಕಡೆಗೆ ಒಂದು ಹೋಟ್ಲು ಮಾಡಿ ಅದಾದಮೇಲೆ ಹೋಟ್ಲು ಲಾಡ್ಜ್ ಎಲ್ಲ ಆದಮೇಲೆ ಬಂಗಾರಪ್ಪನವ್ರು ನನ್ನನ್ನು ರಾಜಕೀಯಕ್ಕೆ ಸಭಾಪತಿಯವರ ಮೂಲಕ ಸಭಾಪತಿ ಗೋಪಾಲ್ ಪೂಜಾರಿಗೆ ಬಂದು ಟಿಕೆಟ್ ಕೊಡಬೇಕು ಒತ್ತಾಯ ಮಾಡಿ ನನಗೆ KCPಯಿಂದ ಟಿಕೆಟ್ ಕೊಟ್ಟರು. ನಾನು 12,000 ಓಟ್ ತಗೊಂಡೆ. IM ಜಯರಾಮ್ ಶೆಟ್ಟರ್ ಗೆದ್ದರು. ಅವರು 2.5 ವರ್ಷದಲ್ಲೇ MP ಆಗಿ ಹೋದರು. ಖಾಲಿ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಕೊಟ್ಟರು. ನಾನು 22,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ. ಓಕೆ ಓಕೆ, ತಾವು ತಮ್ಮ ಕುಟುಂಬ ಅನ್ನುವಂಥದ್ದು ಅತ್ಯಂತ ಶ್ರೀಮಂತವಾಗಿರುವಂಥ ಕುಟುಂಬ ಅಲ್ಲ. ಯಾಕಂದ್ರೆ ನಾನು ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ತುಂಬಾ ಒಳ್ಳೆಯ ಬ್ಯಾಕ್ ಗ್ರೌಂಡ್ ಇರಬೇಕು, ಗಾಡ್ ಫಾದರ್ಗಳಿರಬೇಕು, ಒಳ್ಳೆಯ ಹಣವನ್ನ ಖರ್ಚು ಮಾಡಬೇಕು. ಯಾರು ಒಳ್ಳೆಯ ಹಣ ಖರ್ಚು ಮಾಡ್ತಾರೆ ಸೊ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು.
ಅನ್ನುವಂಥದ್ದು ರಾಜಕಾರಣಿ ಆಗ್ಲಿಕ್ಕೆ, ಹೌದಾ? ಹಾಗೆ ಹೌದಾ, ಈಗ ಎಲ್ಲ ಜನರ ಪರಿಸ್ಥಿತಿ ಆ ರೀತಿ ಹೋಗಿದೆ. ಆದರೆ ನಾನೇನು ದೊಡ್ಡ ಅಗರ್ಭ ಶ್ರೀಮಂತ ಅಲ್ಲ, ಒಬ್ಬ ಹೋಟೆಲ್ ಉದ್ಯಮಿಯಾಗಿ ಸಾಕಷ್ಟು ಅದರಲ್ಲಿ ಯಶಸ್ಸು ಕಂಡಿದ್ದೇನೆ. ಆದರೆ ಪಕ್ಷ ನನಗೆ ಅವಕಾಶ ಕೊಟ್ಟಾಗ ಧರ್ಮಸಿಂಗ್ ಅಧ್ಯಕ್ಷರಿದ್ದರು, ಆಸ್ಕರ್ ಫೆರ್ನಾಂಡಿಸ್ ಸೀಟ್ ಕೊಡ್ತರು, ವೀರಪ್ಪ ಮೊಯ್ಲಿ ಸಾಹೇಬರು ಸ್ವತಃ ಅವರೇ ಬಂದು ಕೂತು, ಪ್ರತಾಪ್ ಚಂದ್ರ ಶೆಟ್ಟರು, ಸ್ವರ್ಕಿ ಅವರು, ರಮನಾಥ್ ರೈ, ಜನಾರ್ದನ ಪೂಜಾರಿ ಎಲ್ಲ ಲೀಡರ್ಗಳು ಅಲ್ಲೇ ಬಂದು ಕೂತು ನನ್ನನ್ನು ಕ್ಷೇತ್ರಕ್ಕೆ ಶಾಸಕರಿಗೆ ಮಾಡಿದರು. ಆ ಮೂಲಕ ಅವ್ರು ಮಾಡಿದ ಏನು ನನಗೆ ಆಶೀರ್ವಾದ ಮಾಡಿದ್ದಾರೆ ಅದು ನೀವು ಕ್ಷೇತ್ರದಲ್ಲಿ ಇಟ್ಕೊಂಡು ಬಂದಿದ್ದೇನೆ. ಸ್ವಚ್ಛ ಆಡಳಿತವನ್ನು ಕೊಟ್ಟಿದ್ದೇನೆ. ಓಕೆ, ತಾವು ಹಿರಿಯರಿದ್ದೀರಾ, ಆ ಒಂದು ವಿಚಾರದ ಮೇಲೆ ನನಗೆ ಗೌರವವಿದೆ. ಆ ಗೌರವದಿಂದ ನಾನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾವ ರೀತಿ ಇದೆ ಸರ್ ಈಗ ರಾಜಕಾರಣ, ಯಾವ ರೀತಿ ಇದೆ? ಯಾಕಂದ್ರೆ ಗೋಪಾಲ ಪೂಜಾರಿ ನೋಡಿದಿರ ಈ ಹಿಂದಿನ ರಾಜಕಾರಣ, ಈಗಿನ ನ್ಯೂ ಜನರೇಷನ್ ರಾಜಕಾರಣವನ್ನು ಕೂಡ ನೋಡಿದವರು, ಜನಾರ್ದನ ಪೂಜಾರಿ ಅವ್ರ ಜೊತೆ ಕೂಡ ಇದ್ದವರು, ಆಸ್ಕರ್ ಫೆರ್ನಾಂಡಿಸ್ ಅವ್ರ ಜೊತೆ ಕೂಡ ಇದ್ದವರು, ಎಲ್ಲವೂ ಕೂಡ ತಮ್ಗೆ ಗೊತ್ತಿದೆ, ವೀರಪ್ಪ ಮೊಯ್ಲಿ ಅವ್ರ ಜೊತೆ ಕೂಡ ಇದ್ದವರು. ಸೊ ಹಾಗಾಗಿ ಆ ಹಿಂದಿನ ರಾಜಕಾರಣ ಈಗ ಇರುವಂತಹ ರಾಜಕಾರಣ ವಾಟ್ ಇಸ್ ಡಿಫರೆಂಟ್ ಅನ್ನೋದು? ಈಗ ಒಂದು ರೀತಿ ಬದಲಾವಣೆ. ನಾನು ಮೊದಲು MLA ಆದಾಗಿದ್ದ ಪರಿಸ್ಥಿತಿ ಈಗ ಇಲ್ಲ. ಈಗ ಸಾಕಷ್ಟು ಯುವಕರು ಮುಂದೆ ಬಂದಿದ್ದಾರೆ. ಈ ಹಿಂದೆ ಯುವಕರಿಗೆ ರಾಜಕಾರಣ ಅಂತ ಹೇಳಿದ್ರೆ ಇಷ್ಟ ಇರಲಿಲ್ಲ ಅಲ್ವಾ? ಯಾರು ಕೂಡ ಇಷ್ಟ ಇರಲಿಲ್ಲ. ಈಗ ಯುವಕರು ಮುಂದೆ ಬಂದಿದ್ದಾರೆ. ಅವ್ರು ಏನು ಈಗ ಹೇಳಿದ ಮೇಲೆ ಇಮಿಡಿಯೇಟ್ ಕೆಲಸ ಆಗ್ಬೇಕು, ಇಲ್ದಿದ್ರೆ ಅವರು ದೂರ ಸರಿತಾರೆ. ಆ ಮಟ್ಟದ ರಾಜಕಾರಣ ಈಗ ಬೆಳೆದು ಬಂದಿದೆ. ಸಾಕಷ್ಟು ಕಂಟಿನ್ಯೂ ರಾಜಕೀಯದಲ್ಲಿ ಉಳ್ಕೊಳ್ಳಿಕ್ಕೆ ಈಗ ಕಷ್ಟದ ದಿನ. ಯಾಕಂದ್ರೆ ಜನರ ಅಭಿರುಚಿ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ. ನಾವು ಅದಕ್ಕೆ ಸ್ಪಂದಿಸಿದಾಗ ನಿಷ್ಠುರ ಆಗ್ತಾರೆ. ಇಂಥ ವಾತಾವರಣ ಕೆಲವು ಸಂದರ್ಭದಲ್ಲಿ ನಮಗೆ ಸೋಲು ಕಾಣಲಿಕ್ಕೆ ಅದೊಂದು ಕಾರಣ ಆಗುತ್ತೆ. ಓಕೆ, ಪಾಲಿಟಿಕ್ಸ್ ಬಿಸ್ನೆಸ್ ಆಗ್ತಾ ಇದೆಯಾ? ಈಗ ವಾತಾವರಣ ನಮ್ಮ ಜಿಲ್ಲೆಗೆ, ಇಡೀ ರಾಜ್ಯದಲ್ಲಿ ಉಡುಪಿ ಮಂಗಳೂರಿಗೆ ಒಂದು ಒಳ್ಳೆ ಹೆಸರಿತ್ತು. ಆದರೆ ಇವತ್ತು ಅದಿಲ್ಲ. ಈಗ ಕಾಲ ಬದಲಾಗಿದೆ, ವಾತಾವರಣವು ಬದಲಾಗಿದೆ, ಜನ ಅದಕ್ಕೂ ಅಂಟ್ಕೊಂಡು ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸಮುದ್ರ ಯಾವ ರೀತಿ ಹೋಗ್ತದೆ, ಜನನೂ ಅದಕ್ಕೆ ಈಗ ರೆಡಿಯಾಗಿಬಿಟ್ಟಿದ್ದಾರೆ. ಈಗ ವಾತಾವರಣ ರಾಜಕೀಯ ವ್ಯವಸ್ಥೆಯಲ್ಲಿ ಎರಡೂ ಜಿಲ್ಲೆಯಲ್ಲೂ ಮೊದಲಿನ ಆಗಂತೂ ಇಲ್ಲ. ಓಕೆ, ಒಳ್ಳೆಯ ಸೂಚನೆಯ ಈ ಬದಲಾವಣೆಗಳು? ಇದು ಸಾಧಾರಣ ಮನಸ್ಸ ಚುನಾವಣೆ ಸ್ಪರ್ಧೆ ಮಾಡೋಂಗಿಲ್ಲ. ಇಲ್ಲ. ಓಕೆ ಓಕೆ, ಇದು ಸತ್ಯ. ಹಾಗಾದ್ರೆ ಓಕೆ, ಈ ಹಿಂದಿನ ಗತಕಾಲದ ವೈಭವ, ಸಾಮಾನ್ಯ ಕಾರ್ಯಕರ್ತ ಅಥವಾ ಸಾಮಾನ್ಯ ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಗೆದ್ದು ಬರುವಂತದ್ದು ಕಷ್ಟ, ತುಂಬಾ ಕಷ್ಟ ಇದೆ ಅನ್ನುವಂಥದ್ದು. ಎಸ್, ಪೂಜಾರಿ ಅವರ ರಾಜಕೀಯ ಗುರುಗಳು ಯಾರು? ನನಗೆ ನಾನು ರಾಜ್ಯಕ್ಕೆ ತಂದವರು ಬಂಗಾರಪ್ಪನ. ಓಕೆ, ನನಗೆ ಬಂಗಾರಪ್ಪನ ಕಾಂಗ್ರೆಸ್ ವಿಲೀನ ಆದಮೇಲೆ ನನಗೆ ಜನಾರ್ದನ ಪೂಜಾರಿಯವರು, ವೀರಪ್ಪ ಮೊಯ್ಲಿ ಸಾಹೇಬರು, ಆಸ್ಕರ್ ಫೆರ್ನಾಂಡಿಸ್, ಪ್ರತಾಪ್ ಚಂದ್ರ ಶೆಟ್ಟರು ಇವರೆಲ್ಲ ನನ್ನನ್ನು ಗುರುತಿಸಿ ಟಿಕೆಟ್ ಕೊಡಿಸಿದವರು. ಇವ್ರು ಟಿಕೆಟ್ ಕೊಡ್ದಿದ್ರೆ ನಾನು 12,000 ಓಟ್ ತಗೊಂಡು ಮತ್ತೆ ಪುನಃ ಹೋಗಬೇಕಿತ್ತು. ನನ್ನನ್ನು ಸ್ವರ್ಕಿಯವರು ಇವರಲ್ಲಿ ಹೋಗೋದು ಬೇಡ, ಉಳ್ಕೊಳ್ಳು, ಕ್ಷೇತ್ರದಲ್ಲೇ ಇರು, ಅವಕಾಶ ಇದೆ ಅಂತ ಹೇಳಿ ನನಗೆ ಬುದ್ಧಿವಾದ ಹೇಳಿದರು. ಕ್ಷೇತ್ರದಲ್ಲೇ ಸೋತರು, ಕ್ಷೇತ್ರದಲ್ಲೇ ಇದ್ದೆ. ಆಸ್ಕರ್ ಫೆರ್ನಾಂಡಿಸ್ ಅವರು ನನಗೆ ಗುರುತಿಸಿ, ವೀರಪ್ಪ ಮೊಯ್ಲಿಯವರು ಸ್ವತಃ ಅವರೇ ಜವಾಬ್ದಾರಿ ತಗೊಂಡು, ಚುನಾವಣೆ ಅವ್ರಿಗೆ ಜ್ವರ ಇತ್ತು, ಆ ಜ್ವರನ ಲೆಕ್ಕಕ್ಕೆ ಇಟ್ಕೊಳ್ಳದೆ ನನ್ನನ್ನು ಗೆಲ್ಲಿಸ್ಲಿಕ್ಕೆ ಪ್ರತಾಪ್ ಶೆಟ್ಟರು, ವೀರಪ್ಪ ಮೊಯ್ಲಿಯವರು, ಜನಾರ್ದನ ಪೂಜಾರಿ ಎಲ್ಲ ದೊಡ್ಡ ಜಿಲ್ಲೆ ಲೀಡರ್ಗಳು ಬಂದು ಕೂತು ಆ ಕ್ಷೇತ್ರವನ್ನು 22 ಇತಿಹಾಸದಲ್ಲಿ ಅಷ್ಟು ಲೀಡ್ ಆದ ಯಾವಾಗಲೂ ಇಲ್ಲ, 22,000 ಮತ ಅಂತರದಲ್ಲಿ ಗೆಲ್ಲಿಸಿದ್ದಾರೆ. ಓಕೆ ಓಕೆ, ಈ ರೀತಿ ರಾಜಕೀಯಕ್ಕೆ ಬಂದ್ರಿ, ಗೆಲುವು ಸಾಧಿಸಿದ್ರಿ. ರಾಜಕೀಯ ಗುರುಗಳು ಅಂತ ಹೇಳಿದಾಗ ಪ್ರಮುಖವಾಗಿ ಯಾರ ಹೆಸರನ್ನ ಹೇಳ್ಬೋದು? ಗೋಪಾಲ ಪೂಜಾರಿ ರಾಜಕೀಯ ಗುರುಗಳು ಅಲ್ಲಿ ನನಗೆ ಬಂಗಾರಪ್ಪನವ್ರು ಬಿಟ್ಟರೆ ಮೊಯ್ಲಿ ಸಾಹೇಬರು, ಆಸ್ಕರ್ ಫೆರ್ನಾಂಡಿಸ್, ಪ್ರತಾಪ್ ಶೆಟ್ಟರು, ಜನಾರ್ದನ ಪೂಜಾರಿ ಇವರೆಲ್ಲ ನಮ್ಮ ಗುರುಗಳೇ. ನಾವು ಅವ್ರ ಕೈ ಕೆಳಗೆ ಕೆಲಸ ಮಾಡಿ ಅವ್ರ ಅನುಭವನ ಕಾಪಿ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಓಕೆ, ಈಗ ಸರ್ ತಮ್ಮ ಮಾತುಗಳಲ್ಲಿ ತಾವು ಬಹುಶಃ ಪಾರ್ಫೆಕ್ಟ್ ಒನ್, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕರಾವಳಿ ಭಾಗದ ಒಂದು ಕಾಂಗ್ರೆಸ್ ರಾಜಕಾರಣದಲ್ಲಿ, ಕಾಂಗ್ರೆಸ್ನ ರಾಜಕಾರಣದಲ್ಲಿ 3 ರತ್ನಗಳು ಅಂತ ಹೇಳ್ಬೋದು. ಆಸ್ಕರ್ ಫೆರ್ನಾಂಡಿಸ್, ವೀರಪ್ಪ ಮೊಯ್ಲಿ, ಜನಾರ್ದನ ಪೂಜಾರಿ ಅವರು. ಅಂದ್ರೆ ಅವರು ಕರಾವಳಿಯಿಂದ ಡೆಲ್ಲಿ ತನಕ ಕೂಡ ಅವರಿಗೆ ಕನೆಕ್ಟಿವಿಟಿ ಇತ್ತು, ಸಂಪರ್ಕ ಇತ್ತು, ಪ್ರಭಾವಿ ಮುಖಂಡರಾಗಿದ್ರು. ತದನಂತರ ಈ 3ರ ನಂತರ ಅಂದ್ರೆ ಆಸ್ಕರ್ ಫೆರ್ನಾಂಡಿಸ್, ಜನಾರ್ದನ ಪೂಜಾರಿ, ವೀರಪ್ಪ ಮೊಯ್ಲಿ, ಈ 3ರ ನಂತರ ಡೆಲ್ಲಿವರೆಗೆ ಕಾಂಗ್ರೆಸ್ ನಲ್ಲಿ ಕಾಂಟ್ಯಾಕ್ಟ್ ಇರುವಂತಹ ವ್ಯಕ್ತಿ, ಪ್ರಭಾವ ಇರುವಂತಹ ವ್ಯಕ್ತಿ ಯಾರೂ ಕೂಡ ಇಲ್ಲ ಅನ್ನುವಂಥದ್ದು ಹೌದಾ? ಈಗ ಸ್ವರ್ಕಿಯರು ACC ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಇಲ್ಲಿ ಆರ್ಯ ಮಟ್ಟಕ್ಕೆ, ಮೊಯ್ಲಿಯರ್ ಮಟ್ಟಕ್ಕೆ, ಆಸ್ಕರ್ ಮಟ್ಟಕ್ಕೆ, ಜನಾರ್ದನ ಪೂಜಾರಿ ಮಟ್ಟಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಎಲ್ಲೋ ಒಂದ್ ಕಡೆ ಗೋಪಾಲ ಪೂಜಾರಿ ಅವರಿಗೆ ರಾಜಕೀಯ ಸಾಕು, ಇನ್ನು ಬೇಡ ಅನ್ನುವಂತಹ ಮನಸ್ಥಿತಿ ಬಂದಿತ್ತ? ಹಾಗೇನಿಲ್ಲ. ನನಗೆ ಜನರು ಒಂದ್ಸರಿ ಸೋಲಾದಾಗ 1-2 ತಿಂಗಳು ಆಲೋಚನೆ ಮಾಡ್ತಾ ಇದ್ದೆ. ಜನ ಮತ್ತೆ ಪುನಃ ನನಗೆ ಬಿಡಲಿಲ್ಲ. ಸೋತಿದ್ದಾರೆ,
ಸೋತ ತಕ್ಷಣ ನೀವು ಒಂದ್ಸರಿ ಸೋತ್ ಮತ್ತೆ ಗೆದ್ದಿದ್ರಲ್ಲ 34,000 ಓಟಲ್ಲಿ ಲೀಡಲ್ಲಿ ಗೆದ್ದಿದ್ರಿ, ಮತ್ತೆ ಪುನಃ ಜನ ಅವಕಾಶ ಕೊಡ್ತಾರೆ ನೀವು ಪುನಃ ಜನರ ಹತ್ರ ಹೋಗಿ ಅಂತ. ಪುನಃ ಜನರ ಹತ್ರ ಹೋಗಿದ್ದೇನೆ. ಈಗ ಜನರ ಕ್ಷೇತ್ರದಲ್ಲಿ ಜನ ನನ್ನ ಬಗ್ಗೆ ವಿಶ್ವಾಸ ಇದೆ, ಜನ ಮತ್ತೆ ಪುನಃ ಕಾಂಗ್ರೆಸ್ಸಿಗೆ ಅವಕಾಶ ಕೊಡ್ತಾರೆ. ಓಕೆ, ಎಸ್ ಸರ್, ಹಿರಿಯರಿದ್ದೀರಾ, ಅನೇಕ ಅನುಭವಗಳಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಯಾವುದಾದ್ರೂ ಒಂದು ಬೇಸರದ ಸಂಗತಿ ಅನ್ನುವಂಥದ್ದು ಗೋಪಾಲ ಪೂಜಾರಿ ಅವರಿಗೆ? ನನಗೆ ಹಾಗೇನಿಲ್ಲ, ಸೋಲು ಗೆಲುವು ಎರಡನ್ನು ಸಮಾನಾಗಿ ಸ್ವೀಕಾರ ಮಾಡಿದ್ದೇನೆ. ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೆಲವು ಸಣ್ಣ ಸಣ್ಣ ಕಾರಣಕ್ಕೆ ಪಕ್ಷ ಬಿಟ್ಟು ಹೋಗಿದ್ದಾರೆ. ಈಗ ನಾನು ಕೆಲವರು ವಾಪಸ್ ಬರುವ ಹಂತದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ನೋವು ಆಗಿದೆ. ನಿಷ್ಠಾವಂತ ಕಾರ್ಯಕರ್ತರು ನಮ್ಮನ್ನು ಈ ಅಧಿಕಾರ ಇಲ್ಲದಂತ ಬಿಟ್ಟು ಹೋದಾಗ ಸ್ವಲ್ಪ ನೋವು ಆಗುತ್ತೆ. ಅಧಿಕಾರ ಇದ್ದಾಗ ಬಿಟ್ಟು ಹೋದ್ರೆ ಏನು ಬೇಜಾರಾತಲ್ಲ, ಸೋಲು ಇದ್ದಾಗ ಬಿಟ್ಟು ಹೋಗಿದ್ದಾರೆ. ಅವರು ವ್ಯವಹಾರಕ್ಕೆ ದೃಷ್ಟಿಯಿಂದ ಬೇರೆ ಬೇರೆ ಲಾಬಿ ದೃಷ್ಟಿಯಿಂದ ಹೋಗಿರ್ಬೋದು. ಆದರೆ ನಾನು ಈಗ ಇರುವ ಕಾರ್ಯಕರ್ತರನ್ನ ವಿಶ್ವಾಸ ಇದೆ, ನನಗೆ ನಂಬಿಕೆ ಇದೆ, ಅವ್ರನ್ನೇ ಕಟ್ಕೊಂಡು ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥ ಕೆಲಸ ಮಾಡ್ತೇನೆ. ಓಕೆ ಓಕೆ, ಎಸ್ ಸರ್. ಈಗ ಸದ್ಯ ಪರಿಸ್ಥಿತಿ ತಮ್ಮ ಕ್ಷೇತ್ರದಲ್ಲಿ ಒಂದು ಸುದ್ದಿಯಲ್ಲಿರುವಂತಹ ವಿಚಾರ ಉದಯಗಾಣಿಗ ಕೊಲೆ ಪ್ರಕರಣ ಇರುವಂಥದ್ದು ಅಲ್ವಾ? ಏನು ಹೇಳ್ತೀರಾ, ಏನಾಗ್ತದೆ? ಉದಯಗಾಣಿಗ ಒಬ್ಬ ಕೃಷಿಕ, ಅವನು ಸಾಕಷ್ಟು ವರ್ಷಗಳ ಹಿಂದೆ ನಮಗೆ ಒಂದು ಚುನಾವಣೆ ನನಗೆ ದುಡ್ದಿದ್ದಾನೆ. ಅದನ್ನು ಅಲ್ಲಿ ಲೋಕಲ್ ಏನೋ ಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ. ಅವರು ಒಂದು ಕೃಷಿ ಜಡ್ಕಲ್ ಎಂಬ ಏರಿಯಾದಲ್ಲಿ ಕೃಷಿ ಯಂತ್ರೋಪಕರಣ ಮಾರುವಂಥ ಒಂದು ಸಂಸ್ಥೆಯನ್ನು ಇಟ್ಕೊಂಡು ದುಡಿತಾ ಇದ್ದಾರೆ. ಒಬ್ಬ ಕೃಷಿಕ ಬೇರೆ ಬೇರೆ ರೈತರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಒಬ್ಬ ಒಳ್ಳೆಯ ಬುದ್ಧಿವಂತ ರೈತ. ಅವರು ಆ ದಿನ ಅಲ್ಲಿ ಈ ಕೊರೋನಾ ಗೇಟನ್ನು ಹಾಕುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಜಡ್ಕಲ್ಲಿ ಬರಬೇಕು. ಎರಡನೇದಾಗಿ ಅವ್ರ ತಂದೆ ಅವರಿಗೆ ತೋಟಕ್ಕೆ ಬೋರ್ವೆಲ್ ಹಾಕಬೇಕಿತ್ತು. ಬೋರ್ವೆಲಲ್ಲಿ ಅವರು ಏನು ಮಾಡಿದ್ದಾರೆ, ತಂದೆ ಹೆಸರಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟೆ. ತಂದೆ ಅಬ್ಜೆಕ್ಷನ್ ಮಾಡಿದಾಗ ಮಾಡಿ ಕತೆ ಸೃಷ್ಟಿ ಮಾಡಿದ್ರು. ಅಲ್ಲಿ ನಮ್ಮ ಪಾರ್ಟಿ ಲೀಡರ್ಗಳು ಅವ್ರ ತಂದೆನ ಕರ್ಕೊಂಡೋಗಿ ತಂದೆ ಹತ್ರ ಹೇಳ್ತಾರೆ, ನಾನು ಅಬ್ಜೆಕ್ಷನ್ ಹಾಕಿಲ್ಲ ಸುಳ್ಳು ಅಂತ ಮಂದಟ್ಟು ಮಾಡ್ರ ಮೇಲೆ ಅವ್ರ ಕಡೆಗೆ ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೊಡೋಗ್ಲು ಬೇರೆ ಬೇರೆ ತೊಂದರೆ ಆಗಿದೆ. ಆದರೆ ಈ ಮನಸ್ಸನ್ನು ಒಂದಿನ ಕರೆದ್ರು. ಅವನು ಜೀವ ಬೆದರಿಕೆ ಇತ್ತಂತ ಬೇರೆ ಜನರ ಹತ್ರ ಹೇಳಿದ್ದಾನೆ ಉದಯಗಾಣಿಗ. ಆದರೂ ಸಹ ಆ ದಿನ ಕರ್ಕೊಂಡು ಬಂದು ಅವ್ರನ್ನ ಗಾಡಿ ಆಕ್ಸಿಡೆಂಟ್ ಮಾಡಿ ರೋಡಾಗಿ ಹೊಡೆದು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ಪಂಚಾಯತ್ ಅಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಮತ್ತು ರಾಜೇಶ್ ಭಟ್ ಅವರ ಟೀಮ್ ಒಟ್ಟಾಗಿ ಇವತ್ತು ಕೊಲೆ ಮಾಡ್ತಕ್ಕಂಥ ಕೆಲಸ ಆಯಿತು. ನಾವು ಆ ಸಂದರ್ಭ ನಮ್ಮ ಪಕ್ಷದ ಅಲ್ಲಿಯ ಕಾರ್ಯಕರ್ತರು ಇಡೀ ರಾತ್ರಿ ಅದನ್ನು ಆಕ್ಸಿಡೆಂಟನ್ನು ಮಾಡಬಾರ್ದು ಎಂಬ ದೃಷ್ಟಿಯಲ್ಲಿ ನಾವೇ ಸ್ವತಃ ಅದನ್ನು SP ಅವ್ರಿಗೆ ಮಾತಾಡಿ, ಸರ್ಕಲ್ ಇನ್ಸ್ಪೆಕ್ಟರ್ DSP ಮಾತಾಡಿ, ಇದು ಮರ್ಡರ್ ಮಾಡಿದ್ದು ಜನ ನೋಡಿದ್ದಾರೆ, ಅಲ್ಲಿಯ ಅವರ ಹೆಂಡತಿಗೆ ಸಹ ಹೇಳ್ಕೊಂಡಿದ್ದಾರೆ. ಅದನ್ನು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಇದು ಮರ್ಡರ್ ಅಂತ ರಾತ್ರಿ ತೀರ್ಮಾನ ಮಾಡಿ 4:15 ಗಂಟೆಗೆ ಅರೆಸ್ಟ್ ಮಾಡುವಂಥ ಕೆಲಸ ಆಯಿತು. ಓಕೆ. SP ಅವರು ನಿಷ್ಠುರವಾಗಿ ಯಾವ ಒತ್ತಡಕ್ಕೂ ಮುಣಿದೆ ಅವರ ಟೀಮ್ ಅವ್ರಿಗೆ ಕೆಲಸ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಅವ್ರ ಬಗ್ಗೆ ನಂಬಿಕೆ ಇದೆ. ಆದರೂ ಸಹ ನಮಗೆ ಉಸ್ತುವಾರಿ ಸಚಿವರು ಹೋಮ್ ಮಿನಿಸ್ಟರ್ ಆದ್ದರಿಂದ ಇದನ್ನು ನಾಳೆ ಎಲ್ಲರೂ ಒಂದು ಕಡೆ ಆ ಮಹಿಳೆಗೆ ಅನ್ಯಾಯ ಆಗ್ಬೋದು, ಅದು ಆಗಬಾರ್ದಂದ್ರೆ ನಾವು CBI ಕೊಡಬೇಕಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಹಿಂದೆ ಮಂಗಳೂರಲ್ಲಿ ಇಂಥ ಘಟನೆ ಆದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಹಣ ಕೊಡ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದರು. ಆದರೆ ಇವತ್ತು ಸರ್ಕಾರ ಅವ್ರದ್ದಿದೆ, ಅವ್ರ ಪಾರ್ಟಿಯೇ ಮರ್ಡರ್ ಮಾಡಿದ್ದು, ಆದರೆ ಅವ್ರಿಗೆ ₹1 ಕೊಡಲಿಕ್ಕೂ ಅವ್ರು ಹೋಗಿಲ್ಲ. ನಾವು ನಮ್ಮ ಪಕ್ಷದ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ಸಿಂದ 1.25 ಲಕ್ಷ ಹಣ ಕೊಡುವಂಥ ಕೆಲಸ ಮಾಡಿದ್ದೇವೆ. ಗಾಣಿಗ ಅವರ ಕುಟುಂಬಕ್ಕೆ ಹೌದು ಕೊಟ್ಟಿದ್ದೇವೆ. DK ಶಿವಕುಮಾರ್ ಹತ್ರ ಅವ್ರ ಮನೆ ಕರ್ಕೊಂಡೋಗಿ ನಾವು ಮಂದಟ್ಟು ಮಾಡಿದ್ದೇವೆ. ಅಧಿವೇಶನದಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನು ತಗೊಳ್ತೇವೆ, ಅವ್ರಿಗೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಚರ್ಚೆ ಮಾಡಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ. ಅವರಿಬ್ಬರು ಅದನ್ನು ಚರ್ಚೆ ಮಾಡಿ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೂ ಸಹ ನಾವು CBI ಕೊಡಬೇಕಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಓಕೆ, CBIಗೆ ಕೊಡಬೇಕು ಅನ್ನೋದು ತಾವು ಹೇಳುವಂತಹ ಮಾತುಗಳು. ಆದರೆ ಗಾಣಿಗ ಅವರು ಅಂತ ಬಂದಾಗ BJPಯ ಕಾರ್ಯಕರ್ತರು ಅವರ ಪಕ್ಷದವರಿಂದಲೇ ಅನ್ಯಾಯ ಆಗಿದೆ ಅಂತ ತಾವು ಹೇಳ್ತಾ ಇರುವಂಥದ್ದು ಅಲ್ವಾ? ಎಸ್, ಇದು ಈ ಬಾರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರುವಂತಹ ವಿಚಾರ ತಮ್ಮ ಕ್ಷೇತ್ರದಲ್ಲಿ. ಅಟ್ ದ ಸೇಮ್ ಟೈಮ್ ಬರುವಂಥದ್ದು ಈ ಚುನಾವಣೆಗಳು ಅಂತ ಬಂದಾಗ ಜನರು ಭಾವನಾತ್ಮಕವಾಗಿರುವಂತಹ ವಿಚಾರಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ, ಅಭಿವೃದ್ಧಿಗಳನ್ನ ಯಾರು ಕೂಡ ನೋಡಲ್ಲ ಅನ್ನುವಂಥದ್ದು. ಇಂಥ ಅಭಿವೃದ್ಧಿಗಳನ್ನು ಮಾಡಿದವರು ಅನೇಕ ಜನರು ಇದ್ದಾರೆ ನಮ್ಮ ಕಣ್ಣ ಮುಂದೆ. ಆದರೆ ಅಭಿವೃದ್ಧಿಯನ್ನ ಜನರು ಚುನಾವಣೆ ಬಂದಾಗ ನೋಡುವಂಥದ್ದಿಲ್ಲ. ಎಮೋಷನಲಿ ವಿಚಾರಗಳು, ಭಾವನಾತ್ಮಕವಾಗಿರುವಂತಹ ವಿಚಾರಗಳು ಯಾವುದು ಬರುತ್ತೆ ಅದು ಕ್ಲಿಕ್ ಆಗುತ್ತೆ. ಹೌದಾ? ಅದು 100ಕ್ಕೆ 100 ಸತ್ಯ. ನಾವು ಹೋದ ಸರಿ ಚುನಾವಣೆಯಲ್ಲಿ ಅಭಿವೃದ್ಧಿ ಕೆಲಸ
ನಮ್ಮ ಲೆಕ್ಕಕ್ಕೆ ಬರಲಿಲ್ಲ. ಓಕೆ. ಜನ ಈ ಇಶ್ಯೂಗಳನ್ನು ಪರಿಗಣನೆ ತಗೊಂಡು ಈ ಇಶ್ಯೂ ಬೇಸ್ ಮೇಲೆ ಓಟ್ ಹಾಕಿ ಕನ್ವರ್ಟ್ ಆಯಿತು. ಅದು ನಮಗೆ ಸ್ವಲ್ಪ ಸೋಲಿಗೆ ಕಾರಣ ಆಗಿದೆ. ಪರೇಶ್ ಮೆಹ್ತಾ ಇಶ್ಯೂ ಇರ್ಬೋದು, ಕೊಠಾರಿ ಸಾವಿರ್ಬೋದು, ಅಕ್ಷತಾ ದೇವಾಡಿಗೆ ಸಾವಿರ್ಬೋದು. ಈ 3 ವಿಚಾರ ನಮಗೆ ಅದು ಸೋಲಿಗೆ ಒಂದು ಕಾರಣ. ಓಕೆ. ಮುಂದಿನ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಬೈಂದೂರು ಕ್ಷೇತ್ರದ ಅಭ್ಯರ್ಥಿ ನಮ್ಮ ಪಕ್ಷ ಗೋಪಾಲ ಪೂಜಾರಿ ಅವರೇ ಹಾಕ್ತೀರಾ ಅಥವಾ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ, ನಮಗೆ ನಮ್ಮ ಕ್ಷೇತ್ರದಲ್ಲಿ ಈಗ ಸದ್ಯ ಮಟ್ಟಿಗೆ ಯಾರು ಆಕಾಂಕ್ಷಿಗಳಿಲ್ಲ. ನಮ್ಮ ಒಂದು ಹೆಸರನ್ನೇ ಕಳಿಸ್ತಾರೆ ಅನ್ನೋ ಭಾವನೆ ಇದೆ. ಪಕ್ಷ ನಮ್ಗೆ ಅವಕಾಶ ಕೊಟ್ಟರೆ ನಾನು ಕ್ಷೇತ್ರದಲ್ಲೇ ಇದ್ದು ಕೆಲಸ ಮಾಡಿದ್ದೇನೆ. ಪಂಚಾಯತ್ ಚುನಾವಣೆ ತೊಡಸ್ಕೊಂಡಿದ್ದೇನೆ. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ತೊಡಸ್ಕೊಳ್ತೇನೆ. ಪಕ್ಷವನ್ನು ಅಧಿಕಾರ ತಗೊಂಡು ಹೋಗ್ತೇನೆ. ಮತ್ತೆ ಪಕ್ಷ ಟಿಕೆಟ್ ಕೊಡೋದು ಪಕ್ಷಕ್ಕೆ ಬಿಟ್ಟಂಥ ಕೆಲಸ. ಜಿಲ್ಲಾ ಕಾಂಗ್ರೆಸ್ ಏನು ರೆಕಮೆಂಡ್ ಮಾಡ್ತದೆ, ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತೆಲ್ಲ ಮೊಯ್ಲಿ ಸಾಹೇಬರು ಎಲ್ಲ ಒಟ್ಟಾಗಿ ಟಿಕೆಟ್ ನನಗೆ ಕೊಡ್ತಾರೆ ನಂಬಿಕೆ ಇದೆ. ನಾನು ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಲಾಬಿ ಮಾಡಲ್ಲ ಟಿಕೆಟ್ಗೋಸ್ಕರ? ನಾವೇನು ಡಿಲ್ಲಿಗೆ ಇಷ್ಟು ತನಕ ಹೋಗಿಲ್ಲ. ನಮಗೆ ಆಸ್ಕರ್ ಫರ್ನಿಚರು ಬಿ ಫಾರ್ಮ್ ಕಳಿಸಿ ಕೊಡ್ತಾ ಇದ್ರು. ಬೆಂಗಳೂರಿಗೆ ಹೋಗಿ ಸೀಟ್ ಬಿ ಫಾರ್ಮ್ ತಗೊಂಡು ಬಾ ಅಂತೇಳಿ ಫೋನ್ ಮಾಡ್ತಾರೆ, ಹೋಗಿ ತಗೊಬರೋದು ಬಿಟ್ಟರೆ ಒಂದೇ ಒಂದು ದಿನ ಡಿಲ್ಲಿಗೆ ಹೋಗಿ ಟಿಕೆಟ್ ಕೇಳ್ತಕ್ಕಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ತಮ್ಮ ಕ್ಷೇತ್ರದಲ್ಲಿ ಒಂದು ಸುದ್ದಿಯಲ್ಲಿರುವಂತಹ ವಿಚಾರ ಉದಯ್ ಗಾಣಿಗ ಕೊಲೆ ಪ್ರಕರಣ ಇರುವಂತದ್ದು ಅಲ್ವಾ? ಏನ್ ಹೇಳ್ತೀರಾ, ಏನಾಗ್ತದೆ? ಉದಯ್ ಗಾಣಿಗ ಒಬ್ಬ ಕೃಷಿಕ. ಅವನು ಸಾಕಷ್ಟು ವರ್ಷಗಳ ಹಿಂದೆ ನಮಗೆ ಒಂದು ಚುನಾವಣೆ ನನಗೆ ದುಡ್ದಿದ್ದಾನೆ. ಅದನ್ನು ಅಲ್ಲಿ ಲೋಕಲ್ ಏನೋ ಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಣೆ. ಅವರು ಒಂದು ಕೃಷಿ ಜಡ್ಕಲ್ ಎಂಬ ಏರಿಯಾದಲ್ಲಿ ಕೃಷಿ ಯಂತ್ರೋಪಕರಣ ಮಾರುವಂಥ ಒಂದು ಸಂಸ್ಥೆಯನ್ನು ಇಟ್ಕೊಂಡು ದುಡಿತಾ ಇದ್ದರು. ಒಬ್ಬ ಕೃಷಿಕ ಬೇರೆ ಬೇರೆ ರೈತರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಒಬ್ಬ ಒಳ್ಳೆಯ ಬುದ್ಧಿವಂತ ರೈತ. ಅವರು ಆ ದಿನ ಅಲ್ಲಿ ಈ ಕೊರೋನಾ ಗೇಟನ್ನು ಹಾಕುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಜಡ್ಕಲ್ಲಿ ಬರಬೇಕು. ಎರಡನೇದಾಗಿ ಅವ್ರ ತಂದೆ ತೋಟಕ್ಕೆ ಬೋರ್ವೆಲ್ ಹಾಕಬೇಕಿತ್ತು. ಬೋರ್ವೆಲಲ್ಲಿ ಅವರು ಏನು ಮಾಡಿದ್ದಾರೆ, ಕಥಕ ತಂದೆ ಹೆಸರಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟೆ. ತಂದೆ ಅಬ್ಜೆಕ್ಷನ್ ಮಾಡಿದಾಗ ಮಾಡಿ ಕತೆ ಸೃಷ್ಟಿ ಮಾಡಿದ್ರು. ಅಲ್ಲಿ ನಮ್ಮ ಪಾರ್ಟಿ ಲೀಡರ್ಗಳು ಅವ್ರ ತಂದೆನ ಕರ್ಕೊಂಡೋಗಿ ತಂದೆ ಹತ್ರ ಹೇಳ್ತಾರೆ, ನಾನು ಅಬ್ಜೆಕ್ಷನ್ ಹಾಕಿಲ್ಲ ಸುಳ್ಳು ಅಂತ ಮಂದಟ್ ಮಾಡ್ರ ಮೇಲೆ ಅವ್ರ ಕಡೆಗೆ ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೊಡೋಗ್ಲು ಬೇರೆ ಬೇರೆ ತೊಂದರೆ ಆಗಿದೆ. ಆದರೆ ಈ ಮನಸ್ಸನ್ನ ಒಂದಿನ ಕರೆದ್ರು. ಅವನು ಜೀವ ಬೆದರಿಕೆ ಇತ್ತಂತ ಬೇರೆ ಜನರ ಹತ್ರ ಹೇಳಿದ್ದಾನೆ ಉದಯ್ ಗಾಣಿಗ. ಆದರೂ ಸಹ ಆ ದಿನ ಕರ್ಕೊಂಡು ಬಂದು ಅವ್ರನ್ನ ಗಾಡಿ ಆಕ್ಸಿಡೆಂಟ್ ಮಾಡಿ ರೋಡಾಗಿ ಹೊಡೆದು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ಪಂಚಾಯತ್ ಅಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಮತ್ತು ರಾಜೇಶ್ ಭಟ್ ಅವರ ಟೀಮ್ ಒಟ್ಟಾಗಿ ಇವತ್ತು ಕೊಲೆ ಮಾಡ್ತಕ್ಕಂಥ ಕೆಲಸ ಆಯಿತು. ನಾವು ಹಾಸನದಲ್ಲಿ ನಮ್ಮ ಪಕ್ಷದ ಅಲ್ಲಿಯ ಕಾರ್ಯಕರ್ತರು ಇಡೀ ರಾತ್ರಿ ಅದನ್ನು ಆಕ್ಸಿಡೆಂಟನ್ನು ಮಾಡಬಾರ್ದು ಎಂಬ ದೃಷ್ಟಿಯಲ್ಲಿ ನಾವೇ ಸ್ವತಃ ಅದನ್ನು SP ಅವ್ರಿಗೆ ಮಾತಾಡಿ, ಸರ್ಕಲ್ ಇನ್ಸ್ಪೆಕ್ಟರ್ DSP ಮಾತಾಡಿ, ಇದು ಮರ್ಡರ್ ಮಾಡಿದ್ದು ಜನ ನೋಡಿದ್ದಾರೆ, ಅವರ ಹೆಂಡತಿಗೆ ಸಹ ಹೇಳ್ಕೊಂಡಿದ್ದಾರೆ. ಅದನ್ನು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಇದು ಮರ್ಡರ್ ಅಂತ ರಾತ್ರಿ ತೀರ್ಮಾನ ಮಾಡಿ 4:15 ಗಂಟೆಗೆ ಅರೆಸ್ಟ್ ಮಾಡುವಂಥ ಕೆಲಸ ಆಯಿತು. SP ಅವರು ನಿಷ್ಠುರವಾಗಿ ಯಾವ ಒತ್ತಡಕ್ಕೂ ಮಣಿದೆ ಅವರ ಟೀಮ್ ಅವ್ರಿಗೆ ಕೆಲಸ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಅವ್ರ ಬಗ್ಗೆ ನಂಬಿಕೆ ಇದೆ. ಆದರೂ ಸಹ ನಮಗೆ ಉಸ್ತುವಾರಿ ಸಚಿವರು ಹೋಮ್ ಮಿನಿಸ್ಟರ್ ಆದ್ದರಿಂದ ಇದನ್ನು ನಾಳೆ ಎಲ್ಲರೂ ಒಂದು ಕಡೆ ಆ ಮಹಿಳೆಗೆ ಅನ್ಯಾಯ ಆಗ್ಬೋದು. ಅದು ಆಗಬಾರ್ದಂದ್ರೆ ನಾವು CBI ಕೊಡಬೇಕಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಹಿಂದೆ ಮಂಗಳೂರಲ್ಲಿ ಇಂಥ ಘಟನೆ ಆದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಹಣ ಕೊಡ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದರು. ಆದರೆ ಇವತ್ತು ಸರ್ಕಾರ ಅವ್ರದ್ದಿದೆ, ಅವ್ರ ಪಾರ್ಟಿಯೇ ಮರ್ಡರ್ ಮಾಡಿದ್ದು. ಆದರೆ ಅವ್ರಿಗೆ ₹1 ಕೊಡಲಿಕ್ಕೂ ಅವ್ರು ಹೋಗಿಲ್ಲ. ನಾವು ನಮ್ಮ ಪಕ್ಷದ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ಸಿಂದ 1.25 ಲಕ್ಷ ಹಣ ಕೊಡುವಂಥ ಕೆಲಸ ಮಾಡಿದ್ದೇವೆ. ಗಾಣಿಗ ಅವರ ಕುಟುಂಬಕ್ಕೆ ಹೌದು ಕೊಟ್ಟಿದ್ದೇವೆ. DK ಶಿವಕುಮಾರ್ ಹತ್ರ ಅವ್ರ ಮನೆ ಕರ್ಕೊಂಡೋಗಿ ನಾವು ಮಂದಟ್ಟು ಮಾಡಿದ್ದೇವೆ. ಅಧಿವೇಶನದಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನು ತಗೊಳ್ತೇವೆ, ಅವ್ರಿಗೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಚರ್ಚೆ ಮಾಡಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ. ಅವರಿಬ್ಬರು ಅದನ್ನು ಚರ್ಚೆ ಮಾಡಿ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೂ ಸಹ ನಾವು CBI ಕೊಡಬೇಕಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. CBIಗೆ ಕೊಡಬೇಕು ಅನ್ನೋದು ನಾವು ಹೇಳುವಂತಹ ಮಾತುಗಳು. ಗಾಣಿಗ ಅವರು ಅಂತ ಬಂದಾಗ BJPಯ ಕಾರ್ಯಕರ್ತರು ಅವರ ಪಕ್ಷದವರಿಂದಲೇ ಅನ್ಯಾಯ ಆಗಿದೆ ಅಂತ ತಾವು ಹೇಳ್ತಾ ಇರುವಂತದ್ದು ಅಲ್ವಾ? ಈ ಬಾರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರುವಂತಹ ವಿಚಾರ ತಮ್ಮ ಕ್ಷೇತ್ರದಲ್ಲಿ. ಅಟ್ ದ ಸೇಮ್ ಟೈಮ್ ಬರುವಂತದ್ದು ಈ ಚುನಾವಣೆಗಳು ಅಂತ ಬಂದಾಗ ಜನರು ಭಾವನಾತ್ಮಕವಾಗಿರುವಂತಹ ವಿಚಾರಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅಭಿವೃದ್ಧಿಗಳನ್ನ ಯಾರು ಕೂಡ ನೋಡಲ್ಲ ಅನ್ನುವಂಥದ್ದು. ಇಂಥ ಅಭಿವೃದ್ಧಿಗಳನ್ನು ಮಾಡಿದವರು ಅನೇಕ ಜನರು ಇದ್ದಾರೆ ನಮ್ಮ ಕಣ್ಣ ಮುಂದೆ. ಆದರೆ ಅಭಿವೃದ್ಧಿಯನ್ನ ಜನರು ಚುನಾವಣೆ ಬಂದಾಗ ನೋಡುವಂಥದ್ದಿಲ್ಲ. ಎಮೋಷನಲಿ ವಿಚಾರಗಳು, ಭಾವನಾತ್ಮಕವಾಗಿರುವಂತಹ ವಿಚಾರಗಳು ಯಾವ್ದು ಬರುತ್ತೆ ಅದು ಕ್ಲಿಕ್ ಆಗುತ್ತೆ. ಹೌದಾ? ಅದು 100ಕ್ಕೆ 100 ಸತ್ಯ. ನಾವು ಹೋದ ಸರಿ ಚುನಾವಣೆಯಲ್ಲಿ ಅಭಿವೃದ್ಧಿ ಕೆಲಸ ನಮ್ಮ ಲೆಕ್ಕಕ್ಕೆ ಬರಲಿಲ್ಲ. ಓಕೆ. ಜನ ಈ ಇಶ್ಯೂಗಳನ್ನು
ಪರಿಗಣನೆ ತಗೊಂಡು ಇಶ್ಯೂ ಬೇಸ್ ಮೇಲೆ ವೋಟ್ ಹಾಕಿ ಕನ್ವರ್ಟ್ ಆಯಿತು. ಅದು ನಮಗೆ ಸ್ವಲ್ಪ ಸೋಲಿಗೆ ಕಾರಣ ಆಗಿದೆ. ಪರೇಶ್ ಮೆಹ್ತಾ ಇಶ್ಯೂ ಇರ್ಬೋದು, ಕೊಠಾರಿ ಸಾವಿರ್ಬೋದು, ಅಕ್ಷತಾ ದೇವಾಡಿಗೆ ಸಾವಿರ್ಬೋದು. ಈ 3 ವಿಚಾರ ನಮಗೆ ಅದು ಸೋಲಿಗೆ ಒಂದು ಕಾರಣ. ಓಕೆ, ಮುಂದಿನ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಬೈಂದೂರು ಕ್ಷೇತ್ರದ ಅಭ್ಯರ್ಥಿ ನಮ್ಮ ಗೋಪಾಲ ಪೂಜಾರಿ ಅವರೇ ಹಾಕ್ತೀರಾ ಅಥವಾ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ, ನಮಗೆ ಕ್ಷೇತ್ರದಲ್ಲಿ ಈಗ ಸದ್ಯ ಮಟ್ಟಿಗೆ ಯಾರು ಆಕಾಂಕ್ಷಿಗಳಿಲ್ಲ. ನಮ್ಮ ಒಂದು ಹೆಸರನ್ನೇ ಕಳಿಸ್ತಾರ ಅನ್ನೋ ಭಾವನೆ ಇದೆ. ಪಕ್ಷ ನಮ್ಗೆ ಅವಕಾಶ ಕೊಟ್ಟರೆ ನಾನು ಕ್ಷೇತ್ರದಲ್ಲೇ ಇದ್ದು ಕೆಲಸ ಮಾಡಿದ್ದೇನೆ. ಪಂಚಾಯತ್ ಚುನಾವಣೆ ತೊಡಸ್ಕೊಂಡಿದ್ದೇನೆ. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ತೊಡಸ್ಕೊಳ್ತೇನೆ. ಪಕ್ಷವನ್ನು ಅಧಿಕಾರ ತಗೊಂಡು ಹೋಗ್ತೇನೆ. ಮತ್ತೆ ಪಕ್ಷ ಟಿಕೆಟ್ ಕೊಡೋದು ಪಕ್ಷಕ್ಕೆ ಬಿಟ್ಟಂತ ಕೆಲಸ. ಜಿಲ್ಲಾ ಕಾಂಗ್ರೆಸ್ ಏನು ರೆಕಮೆಂಡ್ ಮಾಡ್ತದೆ, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತೆಲ್ಲ ಮೊಯ್ಲಿ ಸಾಹೇಬ್ರೆಲ್ಲ ಒಟ್ಟಾಗಿ ಟಿಕೆಟ್ ನನಗೆ ಕೊಡ್ತಾರೆ ನಂಬಿಕೆ ಇದೆ. ನಾನು ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಲಾಬಿ ಮಾಡಲ್ಲ ಟಿಕೆಟ್ಗೋಸ್ಕರ. ನಾವೇನು ಡಿಲ್ಲಿಗೆ ಇಷ್ಟು ತನಕ ಹೋಗಿಲ್ಲ. ನಮಗೆ ಆಸ್ಕರ್ ಫರ್ನಿಚರು ಬಿ ಫಾರ್ಮ್ ಕಳಿಸಿ ಕೊಡ್ತಾ ಇದ್ರು. ಬೆಂಗಳೂರಿಗೆ ಹೋಗಿ ಸೀಟ್ ಬಿ ಫಾರ್ಮ್ ತಗೊಂಡ್ ಬಾ ಅಂತೇಳಿ ಫೋನ್ ಮಾಡ್ತಾರೆ, ಹೋಗಿ ಬರೋದು ಬಿಟ್ರೆ ಒಂದೇ ಒಂದು ದಿನ ಡಿಲ್ಲಿಗೆ ಹೋಗಿ ಟಿಕೆಟ್ ಕೇಳ್ತಕ್ಕಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ಹಾಗಾದ್ರೆ ಇನ್ನೂ ಕೂಡ ನಂಬಿಕೆ ಇದೆ ತಾವೇ ಅಭ್ಯರ್ಥಿ ಆಗ್ತೀರಾ ಅನ್ನುವಂಥದ್ದು. ಈ ವಿಚಾರಗಳ ನಡುವೆ ಒಂದು ವಿಚಾರ ಬರುತ್ತೆ. ತಾವು ಹೇಳ್ತಾ ಇದ್ದೀರಾ ಪಕ್ಷ ಟಿಕೆಟ್ ಕೊಟ್ರೆ ನಾನು ರೆಡಿ ಇದ್ದೇನೆ, ಚುನಾವಣೆಗೆ ರೆಡಿ ಇದ್ದೇನೆ ಅನ್ನೋಂಥದ್ದು, ಲಾಬಿ ಮಾಡಲ್ಲ ಅನ್ನೋಂಥದ್ದು. ಆದ್ರೆ ಪಕ್ಷ ಟಿಕೆಟ್ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಬಂದಾಗ 4 ಬಾರಿ MLA ಆಗಿದ್ದೀರಾ, ಕಳೆದ ಬಾರಿ ಏನೋ ಸೋತಿದ್ದೀರಾ, ಆಗಿರುವಂತಹ ವಿಚಾರಗಳು ಕೂಡ ಗೊತ್ತಿದೆ. ತಾವುಗಳು ಮಾತ್ರ ಅಲ್ಲ, ಅನೇಕ ಜನರು ಘಟಾನುಘಟಿ ನಾಯಕರು ಕಾಂಗ್ರೆಸ್ ನಲ್ಲಿ ಸೋತಿದ್ದಾರೆ ಕಳೆದ ಚುನಾವಣೆಯಲ್ಲಿ ಬಿಕಾಸ್ ಆಫ್ ಮೋದಿ ಅಲ್ಲ ಅನ್ನೋದು ಗೊತ್ತಿರುವಂತದ್ದು. ಆದ್ರೂ ಕೂಡ ಡೌಟ್ ಇದೆಯಾ ಗೋಪಾಲ ಪೂಜಾರಿಗೆ ಟಿಕೆಟ್ ಸಿಗಲ್ಲ? ನನಗೆ ಡೌಟ್ ಅನ್ನೋದೇ ಇಲ್ಲ. ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಕಾರ್ಯಕರ್ತರು ನನ್ನ ಒಟ್ಟಿಗಿದ್ದಾರೆ. ಸಂಪೂರ್ಣ ಕ್ಷೇತ್ರದ 2 ಬ್ಲಾಕಲ್ಲೂ ಸಹ ಕಾರ್ಯಕರ್ತರು ನನ್ನ ಒಟ್ಟಿಗಿದ್ದಾರೆ. ನನ್ನ ಹೆಸರನ್ನೇ ಅವರು ಕೊಡ್ತಾರೆ. ಬೇರೆ ಅವಕಾಶ ಅರ್ಜಿ ಕೇಳುವುದೇ ಇಲ್ಲ. ಎಲ್ಲ ನನ್ನ ಒಂದು ಹೆಸರು ಶಿಫಾರಸು ಮಾಡ್ತಾರೆ. ಓಕೆ, ಎಸ್ ಸರ್. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ, ಕೆಲವರ ಹೆಸರುಗಳನ್ನ ಹೇಳ್ತಾರೆ. ಒಂದೇ ವಾಕ್ಯದಲ್ಲಿ ಉತ್ತರವನ್ನ ಕೊಡಬೇಕಾಗುತ್ತೆ. ತಾವು ಒಂದೇ ವಾಕ್ಯದಲ್ಲಿ ಉತ್ತರವನ್ನ ಕೊಡಬೇಕಾಗುತ್ತೆ ನಾನು ಹೇಳುವಂತ ಹೆಸರುಗಳ ಮೇಲೆ. ಯಡಿಯೂರಪ್ಪ ಏನ್ ಹೇಳ್ತೀರಾ? ಯಡಿಯೂರಪ್ಪನವ್ರು ನಮ್ಮ MP ಆಗಿ ಇದ್ದವರು. ಅವರು MP ಆಗಿ ಇದ್ದವರು ನಮ್ಮ ಕ್ಷೇತ್ರಕ್ಕೆ. ಅವರು ಮಗನ ಥ್ರೂ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಕ್ಕೆ ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನನಗೆ ವಿಶ್ವಾಸ. ಸಿದ್ದರಾಮಯ್ಯರು ಒಳ್ಳೆ ಲೀಡರು. ಒಳ್ಳೆ ಲೀಡರು, ಕೆಲಸ ಮಾಡ್ತಾರೆ. RSS ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಪ್ರಭಾವ ಆಗಿದೆ, ಪ್ರಭಾವದಲ್ಲಿದೆ. ಸಾಕಷ್ಟು ಅವರು ಮಟ್ಟದಲ್ಲಿ ಹಿಂದೂಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲೂ ಸಾಕಷ್ಟು ಇದ್ದಾರೆ. ಕಾಂಗ್ರೆಸ್ ನಮ್ಮ ಕ್ಷೇತ್ರದಲ್ಲೂ RSS ಇದೆ. ಆದರೆ ನಾವು ಸಹ ಹಿಂದೂ, ನಮ್ಮ ಮಟ್ಟದಲ್ಲಿ ಧಾರ್ಮಿಕ ಕ್ಷೇತ್ರ ನಾವು ತೊಡ್ಕೊಂಡಿದ್ದೀವಿ. ಬಿಜೆಪಿ ನಾನು ಅದರ ತತ್ವ ಸಿದ್ಧಾಂತ ಬಗ್ಗೆ, ನಾನು ಪಕ್ಷದ ಬಗ್ಗೆ ಇಲ್ಲ. ನಾನು ಕಾಂಗ್ರೆಸ್ ಜಾತ್ಯತೀತ ನಿಲುವು ಬಗ್ಗೆ ನಂಬಿಕೆ ಇದೆ. ನಾವು ಹಿಂದುಳಿದ ವರ್ಗದ ಜನದವರು, ನಾವು ಕಾಂಗ್ರೆಸ್ ಪಕ್ಷ ಜನಾರ್ದನ ಒಬ್ಬ ಹಾನೆಸ್ಟ್ ಲೀಡರ್, ನಿಷ್ಠುರವಾದಿ, ಯಾವ್ದಾರ ತಪ್ಪು ಮಾಡಿದ್ರೆ ನೇರ ಹೇಳ್ತಕ್ಕಂಥ ಗುಣ ಇಲ್ಲೋ ಅವ್ರು ನಮ್ಮ ನಾಯಕರು. ಇದಕ್ಕಿಂತ ಒಳ್ಳೆ ಲೀಡರ್ ಕಾಂಗ್ರೆಸ್ ಪಕ್ಷಕ್ಕೆ ಸಿಗೋದಿಲ್ಲ. ಆಸ್ಕರ್ ಫರ್ನಾಂಡಿಸ್ ಅವ್ರು ಹಾನೆಸ್ಟ್. ಅವರು ಎಲ್ಲೂ ರಾಜಕೀಯ ಜೀವನ ತಪ್ಪು ಮಾಡಲಿಲ್ಲ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ನಮಗೆ ಲೀಡರ್ ವೀರಪ್ಪ ಮೊಯ್ಲಿ ಸಹ ನಮಗೆ ಇಲೆಕ್ಷನ್ MLA ಮಾಡಲಿಕ್ಕೆ ಸಾಕಷ್ಟು ದುಡಿದಾರೆ. ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ, ಅವ್ರು ಹೇಳಿದ್ರೆ ನಡ್ಕೊಂಡು. ಇಂದಿರಾ ಗಾಂಧಿ ನಾವೆಲ್ಲ ಬದುಕದೇ ಇಂದಿರಾ ಗಾಂಧಿಯಿಂದ. ನಾವು ಊಟ ಮಾಡ್ತಿರೋ ಅನ್ನನೇ ಇಂದಿರಾ ಗಾಂಧಿಯಿಂದ. ಆದ್ದರಿಂದ ಅದ್ರ ಮಟ್ಟಿಗೆ ಮಾತಾಡುವಂಗೆ ರಾಹುಲ್ ಗಾಂಧಿ ನಮ್ಮ ಲೀಡ್ರ್. ಈಗ ಅವರು ನಮಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಪಕ್ಷಕ್ಕೆ, ಅದನ್ನು ಅನುಷ್ಠಾನ ಮಾಡ್ತಕ್ಕೆ ಚಾಚು ತಪ್ಪದೆ ಮಾಡ್ತೇವೆ. ಸುಕುಮಾರ್ ಶೆಟ್ಟಿ ನಾನು ಹಿಂದೆ ನನ್ನ ಕಾಲದಲ್ಲಿ ಕೊಲ್ಲೂರು ಮೆನಿಂಗ್ ಟ್ರಸ್ಟಿ ನಮ್ಮ ಪಕ್ಷದಲ್ಲಿ SM ಕೃಷ್ಣ ಇದ್ದಾಗ ಮಾಡಿದ್ದೇವೆ. ಕಾರಣಾಂತರದಿಂದ ಅವರು BJP ಸೇರಿದ್ದಾರೆ. ಒಂದು ಸರಿ ನಾನು ಅವರ ಎದುರು ಗೆದ್ದಿದ್ದೇನೆ, ಒಂದು ಸರಿ ಸೋಲ್ಕೊಂಡಿದ್ದೇನೆ. ಈ ಸರಿ ಪುನಃ ನಾನು ಯಾವುದೇ ಕಾರಣಕ್ಕೆ ಅವರ ಆಗಲಿ ಯಾರೇ ಆಗಲಿ ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿ ಅವರ ಎದುರು ನಿಲ್ತೇನೆ. ಓಕೆ, ಬೈಂದೂರು ಕ್ಷೇತ್ರ ಸದ್ಯ ಅವರಿದ್ದೆ ಸರ್. ಬೈಂದೂರು ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಈಗ ಗ್ರೂಪಿಸಮ್ ಇದೆ. ಆ ಗ್ರೂಪಿಸಮ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಗ್ರೂಪಿಸಮ್ ಇಲ್ಲ. ಈ ಕರಾವಳಿ ಭಾಗ ಅಂತ ಬಂದಾಗ ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ವಿಚಾರಗಳಲ್ಲಿ ಕೋಮು ಗಲಭೆ ಆಗುವಂತ ತಾವು ಕೂಡ ಗಮನಿಸಿದ್ದೀರಾ? ಏನ್ ಹೇಳ್ತಾರೆ? ಅಲ್ಲ, ಈ ಬಾರಿ ಅಂತ ವಾತಾವರಣ ಇಲ್ಲ. ಮೊದಲು 5 ವರ್ಷ ಹಿಂದೆ ಈ ಕೋಮು ಗಲಭೆ ಅಲ್ಲಲ್ಲಿ ಆಗಿದೆ. ಇದು ಈಗ ಕೋಮು ಗಲಭೆಗಿಂತ ಅವ್ರ ಪಕ್ಷದವರೇ, ಭಾರತೀಯ ಜನತಾ ಪಾರ್ಟಿಯವರೇ ಭಾರತೀಯ ಜನತಾ ಪಾರ್ಟಿಯನ್ನು ಮರ್ಡರ್ ಮಾಡ್ತಕ್ಕಂಥ 3 ಕೊಲೆ ಆಗಿದೆ. ಪ್ರವೀಣ್ ಪೂಜಾರಿ ಕೊಲೆ ಆಗಿದೆ. ಕೋಟದಲ್ಲಿ 2 ಜೋಡಿ ಕೊಲೆ ಆಗಿದೆ.
ಈಗ ಉದಯಗಾಣಿಗರ ಕೊಲೆ ಆಗಿದೆ. ಅದು ಬಿಟ್ಟರೆ ಅಂಥ ವ್ಯವಸ್ಥೆಯನ್ನು ಎಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಆಗಿಲ್ಲ. ಕೊನೆಯದಾಗಿ ಜನತೆಗೆ ತಮ್ಮ ಮಾತುಗಳು ಗೋಪಾಲ ಪೂಜಾರಿ ಏನಾದರೂ ಹೇಳಬೇಕು ಅಂತ ಇದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಾನು ನನ್ನ ಕ್ಷೇತ್ರ ಜನ, ನನಗೆ ಆ ಕ್ಷೇತ್ರ ಋಣ ಇದೆ. 4 ಬಾರಿ ಒಬ್ಬ ಸಾಧಾರಣ ಮನುಷ್ಯ, ಒಬ್ಬ ಹೋಟೆಲ್ ಉದ್ಯಮಿನ ಆ ಕ್ಷೇತ್ರದಲ್ಲಿ ಜನ ಆಯ್ಕೆ ಮಾಡಿದ್ದಾರೆ ಅಂದರೆ ಅವ್ರ ಋಣ ಇನ್ನೂ ಇದೆ. ಅವ್ರು ಏನು ನನಗೆ ಆದೇಶ ಕೊಡ್ತಾರೆ ತಲೆ ಬಾಗಿ ಕೆಲಸ ಮಾಡ್ತೇನೆ. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಗೋಪಾಲ ಪೂಜಾರಿ ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೇನೆ. ಎಸ್, ಗೋಪಾಲ ಪೂಜಾರಿ 4 ಬಾರಿ ಗೆದ್ದಿದ್ದಾರೆ ಬೈಂದೂರು ಕ್ಷೇತ್ರದಲ್ಲಿ ಅಂತ ಬಂದಾಗ ಏನೋ ಒಂದು ಮಾತುಕತೆಯಲ್ಲಿ ಒಂದು ರಗಡ್ ಲುಕ್ ಇರುತ್ತೆ, ಆ ಒಂದು ತಾಕತ್ತಿರುತ್ತೆ, ಆ ಒಂದು ದಮ್ ಇರುತ್ತೆ ಅನ್ನುವಂಥ ವಿಚಾರಗಳು ನನ್ನ ಮನಸ್ಸಲ್ಲಿತ್ತು. ಆದರೆ ಇನ್ನೂ ಕೂಡ ಅದೇ ನಯ ವಿನಾಯತೆಯಿಂದ ಇದ್ದಾರೆ, ಅದೇ ಮುಖದಲ್ಲಿ ಮಂದಹಾಸದ ನಗು, ಅದೇ ಮುಖದಲ್ಲಿ ನಯ ವಿನಯತೆ ಅವರ ಮಾತಿನಲ್ಲಿ, ಅವರ ನಡೆಯಲ್ಲಿ ಎಲ್ಲವೂ ಕೂಡ. ಇದು ಗೋಪಾಲ ಪೂಜಾರಿ ಅವರು. ಬೈಂದೂರು ಕ್ಷೇತ್ರ ಏನಿದೆ ಇದು ಇನ್ನಷ್ಟು ಒಳ್ಳೆಯದಾಗಲಿ, ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಹಾರೈಕೆ. ಜೊತೆಗೆ ತಾವು ಕೂಡ ಒಂದು ಆಶಾಭಾವನೆಯಲ್ಲಿ ಇದ್ದೀರಾ ಸರ್. ಅಂಡ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಅಂಡ್ ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ಇವತ್ತಿನ ವಿಶೇಷ.